ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ನಮಸ್ತೆ ವೀಕ್ಷಕರೇ, ಸರ್ವರಿಗೂ ಸ್ವಾಗತ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನಮ್ಮೂರ ಜಾಣೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಎಸ್, ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ನಮ್ಮೂರ ಜಾಣೆಯಲ್ಲಿ ಸಾಕಷ್ಟು ಜಾಣೆಯರ ಪರಿಚಯ ನಿಮಗೆ ಪದೇ ಪದೇ ಆಗ್ತಾ ಇರ್ತದೆ. ಇವತ್ತು ಕಾರ್ಕಳ ತಾಲೂಕಿನ ಕಲ್ಯ ಎಂಬ ಗ್ರಾಮದ ಒಂದು ಜಾಣೆ ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿದ್ದಾರೆ. ಇವರ ಬಗ್ಗೆ ಹೇಳೋದಾದರೆ, ಕರಾಟೆಯಲ್ಲಿ ನಿಪುಣತೆಯನ್ನು ಹಾಗೆ ಪ್ರವೀಣತೆಯನ್ನು ಹೊಂದಿರುವಂತಹ ಈ ಹುಡುಗಿ ಸಾಕಷ್ಟು ಕನಸುಗಳೊಂದಿಗೆ ಮುನ್ನುಗ್ತಾ ಇರುವಂತಹ ಹುಡುಗಿಗೆ ನಮ್ಮ ಸಹಕಾರ, ನಿಮ್ಮ ಸಹಕಾರ ಇರಲೇಬೇಕು. ಯಾಕಂತ ಹೇಳಿದರೆ ಇದು ಸಾಮಾನ್ಯ ಹುಡುಗಿಯ ಕಥೆಯಲ್ಲ, ಅಸಾಮಾನ್ಯ ಹುಡುಗಿಯ ಕತೆ. ಹಾಗಾಗಿ ಈ ಪ್ರತಿಭೆಯನ್ನ, ಈ ಜಾಣೆಯನ್ನ ನಿಮಗೆ ಪರಿಚಯಿಸಲಿಕ್ಕೆ ನಾನು ರೆಡಿ ಇದ್ದೇನೆ. ಬನ್ನಿ ಇವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಕಳ ತಾಲೂಕಿನ ಕಲ್ಯ ಅನ್ನೋ ಊರಿನ ನಮ್ಮೂರ ಜಾಣೆ ಇವತ್ತು ನಮ್ಮ ಜೊತೆ ಇದ್ದಾರೆ, ನಿರೀಕ್ಷಾ ಇವರು. ಸೊ ಕಾರ್ಕಳದಲ್ಲಿ ಕಲ್ಯ ಅನ್ನೋ ಊರಲ್ಲಿ ನೀವು ಬೆಳೆದದ್ದು, ಹೌದಾ? ಸೊ ಕಲ್ಯ ಅನ್ನೋ ಊರು ಕೆಲವರಿಗೆ ಗೊತ್ತಿರೋದಂತೂ ಕಡಿಮೆ. ಹಾಗೆ ಇವತ್ತು ಖಂಡಿತ ಗೊತ್ತಾಗ್ತದೆ, ಯಾಕಂತ ಹೇಳಿದರೆ ಆ ಗ್ರಾಮದ ಒಂದು ಪ್ರತಿಭೆ ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ನಮ್ಮೂರ ಜಾಣೆ ಅಂತ ಅನಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಜೀವನದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ? ಎಸ್, ವೆರಿ ಗುಡ್. ಸೊ ನಿರೀಕ್ಷಾ ಇವರು ಕರಾಟೆಯಲ್ಲಿ ನಿಸ್ಸೀಮರು ಅಂತ ನಾವು ಕೇಳಿದ್ದೇವೆ. ಆದರೆ ಇವರ ಬಾಲ್ಯದಿಂದ ಇವರ ಇಂಟ್ರೆಸ್ಟ್ಗಳು ಎಲ್ಲ ನಿಮ್ಮ ಇಷ್ಟದ ಪ್ರಕಾರ ನಡೆದಿಲ್ಲ. ನಾನು ಕೇಳಿದ ಪ್ರಕಾರ ನಿಮ್ಮ ತಂದೆ ತಾಯಿಯ ಒತ್ತಾಯದ ಮೇರೆಗೆ ನೀವು ಪ್ರತಿಯೊಂದು ಇವೆಂಟ್ಗಳಲ್ಲಿ ಭಾಗವಹಿಸ್ತಾ ಇದ್ರಿ, ಪ್ರತಿಯೊಂದು ಕಲೆಯನ್ನು ಕಲಿಬೇಕು ಅಂತ ಹೋಗ್ತಾ ಇದ್ರಿ. ಫಸ್ಟಿಗೆ ಅದು ಅಯ್ಯೋ ಯಾಕೆ ಕಲಿಬೇಕು, ನನಗೆ ಯಾಕೆ ಇದೆಲ್ಲ ಬೇಕು, ಎಲ್ಲರೂ ಆರಾಮಾಗಿದ್ದಾರೆ, ನಾನು ಯಾಕೆ ಕಷ್ಟಪಡಬೇಕು ಅಂತ ಇರ್ತಿತ್ತು. ಬಟ್ ಈಗ ಅದೇ ಜೀವನ ಆಗಿ ಬದಲಾಗಿದೆ, ಅದೇ ಪ್ರೀತಿಯಾಗಿ ಬದಲಾಗಿದೆ. ಸೊ ಈ ಜರ್ನಿ ತುಂಬ ವಿಚಿತ್ರ ಆ್ಯಂಡ್ ವಿಶೇಷ ಕೂಡ. ಹಾಗಾಗಿ ನಿಮ್ಮ ಈ ಜರ್ನಿ ಬಗ್ಗೆ ನೀವೇ ನಿಮ್ಮ ಬಾಯಾರೆ ಹೇಳಬೇಕು. ಫಸ್ಟ್ ಕ್ವೆಶನ್ ಬಂದು, ನೀವು ಕರಾಟೆಯನ್ನು ಚೂಸ್ ಮಾಡಿದ್ರಿ, ಆಯಿತಾ? ಆದರೆ ಕರಾಟೆ ನಿಮಗೆ ಯಾಕೆ ಅದನ್ನು ಕಲಿಬೇಕು ಅಂತ ಆಯಿತು? ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಕರಾಟೆಗೆ ಅದರ ಅವಶ್ಯಕತೆ ಇದ್ದರೂ ಕೂಡ ಅದರಿಂದ ದೂರ ಇರ್ತಾರೆ. ಕರೆಕ್ಟಾ? ಈಗ ಡಾನ್ಸ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಇದಕ್ಕೆಲ್ಲ ನಾವು ಹೆಣ್ಣು ಮಕ್ಕಳು ಹೋಗಬೇಕು ಅಂತ ಭಾವಿಸ್ತಾರೆ. ಆದರೆ ಕರಾಟೆ ಅಂತ ಬಂದಾಗ ಹಿಂದೇಟ ಹಾಕೋದು ಸಹಜ. ಸೊ ಹಾಗಿರುವಾಗ ನೀವು ಕರಾಟೆಯನ್ನು ಕಲಿಬೇಕು ಅಂತ ಯಾಕೆ ರೆಡಿ ಆದ್ರಿ? ಫಸ್ಟ್ ಆಫ್ ಆಲ್ ನನಗೆ ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರ್ಬೇಕಂತ ತುಂಬ ಇಷ್ಟ. ವೆರಿ ಗುಡ್. ನಮ್ಮ ಸೇಫ್ಟಿಗೆ ಅದು ತುಂಬ ಮೇನ್. ಎಸ್, ಆಬ್ವಿಯಸ್ಲಿ. ಫಿಟ್ನೆಸ್ಸಿಗೆ. ಹೌದು. ಹಾಗೆ ಅದಕ್ಕೋಸ್ಕರ ನೀವು ಕರಾಟೆಯನ್ನು ಕಲ್ತ್ರಿ. ನೀವಾಗೇ ಹೇಳಿದ್ರಿ ಕರಾಟೆ ಅನ್ನೋದು ಹೆಣ್ಣು ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಅಂತ. ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕು ಅಂತ ಆದರೆ ಈ ಕರಾಟೆ ಎಲ್ಲ ನಮಗೆ ಅನಿವಾರ್ಯತೆ ಕೂಡ. ಹಾಗಾಗಿ ನಿಮ್ಗೆ ಈಗ ಧೈರ್ಯ ಬರ್ತದ, ನಾನು ಕರಾಟೆ ಕಲ್ತಿದ್ದೇನಪ್ಪ, ಎಲ್ಲಿ ಬೇಕಾದರೂ ನಡ್ಕೊಂಡು ಹೋಗ್ಬೋದು, ಒಬ್ಳೆ ಹೋಗ್ಬೋದು ಅಂತ. ಎಸ್, ಆ ಧೈರ್ಯ ನಿಮಗೆ ಕರಾಟೆ ಕೊಟ್ಟಿದೆ ಅಲ್ವಾ? ಸೊ ನನ್ನ ಈಗ ಪ್ರಶ್ನೆ ಬಂದ್ಬಿಟ್ಟು, ನಿಮಗೆ ಎಷ್ಟು ಅವಾರ್ಡ್ಸ್ ಸಿಕ್ಕಿದೆ ಅಂತ ನಿಮ್ಗಾದ್ರೂ ಗೊತ್ತಾ ಇದೆಯಾ? ನಂಗೆ ಅದು ಕ್ವಶನ್ ಬೇಕಿತ್ತು. ಯಾಕಂತ ಹೇಳಿದರೆ ಸಾಕಷ್ಟು ಚಿನ್ನದ ಪದಕ, ಸಾಕಷ್ಟು ಬೆಳ್ಳಿ ಪದಕಗಳನ್ನು ಕೂಡ ನೀವು ತೊಗೊಂಡಿದ್ದೀರಿ. ಆ್ಯಂಡ್ ತುಂಬ ಲೆವೆಲ್ಸಿಗೆ ಹೋಗಿ ಅಲ್ಲಿ ಕೂಡ ನಿಮ್ಮದೇ ಹೆಸರು ಮಾಡಿದ್ದೀರಿ. ನಿರೀಕ್ಷಾ ಅಂತ ಹೇಳಿದರೆ ಒಂದು ಪದಕ ನಿರೀಕ್ಷೆಗೆ ಫಿಕ್ಸ್ ಅನ್ನೋ ರೀತಿಯಲ್ಲಿ ನೀವು ಚಾರ್ಮು ಮೂಡಿಸಿದ್ದೀರಿ. ಸೊ ನಿಮ್ಮ ಪದಕಗಳ ಬಗ್ಗೆ ಒಂದೆರಡು ಮಾತು. ನಾನು ಫಸ್ಟಿಗೆ 6th ಸ್ಟ್ಯಾಂಡರ್ಡಲ್ಲಿ ಪೂರ್ಣಕ್ಕೆ ಹೋದದ್ದು, ವಿದ್ಯಾಭಾರತಿ ಸ್ಕೂಲಲ್ಲಿ. ಅಲ್ಲಿ ಪ್ರತಿ ವರ್ಷ ಕ್ರಿಸ್ಮಸ್ ಟೈಮಲ್ಲಿ ಅಲ್ಲಿ ರಜೆ ಇರುವಾಗ ಮಾಡ್ತಿದ್ರು. ಅಲ್ಲಿ ನ್ಯಾಷನಲ್ ಟೂರ್ನಮೆಂಟ್. ಅಲ್ಲಿಗೆ ಮದ್ರಾಸಿಂದ, ಕೇರಳದಿಂದ, ಕರ್ನಾಟಕದಿಂದ, ಕಾರವಾರ ಮತ್ತೆ ನಮ್ಮಲ್ಲಿಂದ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಫಸ್ಟ್. ಹಾಗೆ ಫಸ್ಟಿಗೆ ಅಲ್ಲಿ ಸೆಕೆಂಡ್ ಪ್ರೈಸ್ ಸಿಕ್ಕಿತ್ತು ನಮಗೆ. ಓಕೆ, ಇಬ್ರು ಹೋಗಿದ್ವಿ. ಫಸ್ಟ್ ದಿನಾನೇ ನಿಮಗೆ ಸೆಕೆಂಡ್ ಪ್ರೈಸ್ ಸಿಕ್ಕಿತ್ತಾ? ಫಸ್ಟ್ ಇದು ಮಾಡಿ. ಓಕೆ, ಫಸ್ಟ್ ಟೂರ್ನಮೆಂಟ್ ಅಲ್ಲಿ ಸೆಕೆಂಡ್ ಪ್ರೈಸ್. ನಾವೊಂದು 10 ಟೂರ್ನಮೆಂಟ್ ಹೊಡೆದ್ರು ನಮ್ಗೆ ಒಂದು ಪ್ರೈಸ್ ಸಿಗ್ತಾ ಇರಲಿಲ್ಲ. ಸೊ ಫಸ್ಟ್ ಟೂರ್ನಮೆಂಟ್ ಅಲ್ಲಿ ಸೆಕೆಂಡ್ ಪ್ರೈಸ್ ತಗೊಂಡಿದ್ದೀರಿ. ಅದು ನಿಮ್ಮ ಎನರ್ಜಿಯನ್ನು ಬೂಸ್ಟ್ ಮಾಡಿತಲ್ವಾ? ಮತ್ತೆ ಅಲ್ಲಿಗೆ 4 ಸಲ ಹೋಗಿದ್ದೇನೆ, ಪ್ರತಿ ವರ್ಷ. ಮತ್ತೆ 10th ಆಗುವಾಗ ಹೋಗ್ಲಿಕ್ಕೆ ಆಗ್ಲಿಲ್ಲ, ಎಕ್ಸಾಮ್ ಟೈಮ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹೌದು. ಹಾಗೆ ಮತ್ತೆ ಮೂಡುಬಿದ್ರೆ ಇರ್ಬೋದು, ಹುಬ್ಬಳ್ಳಿ, ಶಿವಮೊಗ್ಗ, ಗದಗದಲ್ಲಿ ಸ್ಟೇಟ್ ಲೆವೆಲ್ ಸರ್ಕಾರದಿಂದ ನಡೆಸುವಂತದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಅದರಲ್ಲಿ ಕೆಟಗರಿ ಎಲ್ಲ ಇರುದೆ. ಕೆಟಗರಿ ಮಾತ್ರ ಅಂದ್ರೆ ನಮ್ಮ ಏಜ್ ಇಲ್ಲ, ನಮ್ಮ ವೆಯ್ಟ್ ಇದೆಯಲ್ಲ ಅದ್ರ ಮೇಲೆ ಮಾತ್ರ. ಬೆಲ್ಟ್ ಎಲ್ಲ ಏನು ಇನ್ಕ್ಲೂಡ್ ಮಾಡುದಿಲ್ಲ. ಹಾಗಾಗಿ ನಮ್ಗೆ ಯಾವ ಬೆಲ್ಟಿನವರು ಸಿಗ್ಬೋದು ಎದುರುಗಡೆ, ನಮಗಿಂತ ಎಷ್ಟು ಹಿಂದಿನ ಪ್ರಾಕ್ಟೀಸ್ ಮಾಡಿರ್ಬೋದು. ಹಾಗೆ ಫಸ್ಟಿಗೆ ಅಲ್ಲಿದು ಹೇಳುದಾದ್ರೆ, ಫಸ್ಟಿಗೆ ಎದುರಿನವರನ್ನ ನೋಡುವಾಗ ಅವರು ತುಂಬಾ ಹಿಂದಿನಿಂದ ಬಂದಿರ್ತಾರಲ್ಲ, ಅವರ ಆಟಿಟ್ಯೂಡ್ ನೋಡುವಾಗನೇ ಗೊತ್ತಾಗ್ತದೆ. ಮತ್ತೊಂದು ಹಾಗೆ
ನಾನೇನು ಇದು ಮಾಡ್ತಿರಲಿಲ್ಲ, ಸೈಲೆಂಟ್ ಆಗಿರೋದು. ಹಾಗೆ ಅದರಲ್ಲಿ ಅಲ್ಲಿ ನಮಗೆ ಕಿಟ್ ತಕೊಂಡು ಹೋಗ್ಬೇಕಂತ ಗೊತ್ತಿರಲಿಲ್ಲ. ಕರಾಟೆಗೆ ಹಾಕ್ಲಿಕ್ಕೆ ಬೇಕಾದಂತ ಕಿಟ್ ನನ್ನ ಹತ್ರ ಕಿಟ್ ಇರಲಿಲ್ಲ ಆಗ ಅಲ್ಲಿ ಸರ್ ಹೇಳಿದ್ರು ಫಸ್ಟಿಗೆ, ನೀವೀಗ ಕಿಟ್ ಇಲ್ಲದಿದ್ದವರಿಗೆ ನಿಮ್ಮದು ಕೊಟ್ರೆ ಈ ಟೂರ್ನಮೆಂಟ್ ಬೇಗ ಬೇಗ ಮುಗೀತದೆ ಅಂತ. ಹಾಗೆ ನಾನು ಏನಾಯ್ತಂದ್ರೆ ಈಗ ಒಬ್ರೊಟ್ಟಿಗೆ ಕೇಳ್ತೇನೆ, ನೆಕ್ಸ್ಟ್ ಲೆವೆಲ್ಗೆ ನಂಗೆ ಅವರೇ ಅಪೋಸಿಟ್ ಸಿಗುವಾಗ ನಾನು ಅವರನ್ನ ಸೋಲಿಸುವಾಗ ಅವರಿಗೆ ಏನಾಗಿರ್ಬೋದು ಅಂತ ಹಾಗೆ ಎಣಿಸ್ತಿದ್ದೆ. ಹಾಗೆ ಕೆಲವರದ್ದು ಇಬ್ಬರದ್ದೇನೋ ಅವರ ಹಿಂದೆ ನಾನು ತಕೊಂಡಿದ್ದೆ ಆ ಕಿಟ್, ಮತ್ತೆ ನೆಕ್ಸ್ಟ್ ಟೈಮ್ ಅವರನ್ನೇ ಸೋಲಿಸಿದ್ದು. ಹಾಗೆ ಅಲ್ಲಿ ಥರ್ಡ್ ಬಂತು ನಂಗೆ ಸ್ಟೇಟ್ ಲೆವೆಲ್. 23 ಮೆಂಬರ್ಸ್ ಏನೋ ಇದ್ರು ಅಲ್ಲಿ, ಅರೌಂಡ್ 23 ಮೆಂಬರ್ಸ್ ಅಲ್ಲಿ ಥರ್ಡ್ ಪ್ಲೇಸ್. ಸೊ ಎಲ್ಲಾ ರೀತಿ ಬೆಲ್ಟ್ ತಗೊಂಡಿರೋರು ಇದ್ದಾಗ ನೀವು ಥರ್ಡ್ ಪ್ಲೇಸ್ ತಗೊಂಡ್ರಿ. ಓಕೆ. ಹಾಗೆ ಮತ್ತೆ ಇಲ್ಲಿ ನಮ್ಮದು ಮತ್ತೆ ಸ್ಟೈಲ್ ಡಿಫ್ರೆಂಟ್, ಇಲ್ಲಿ ಎಲ್ಲೂ ಇಲ್ಲ ಆ ಸ್ಟೈಲ್. ಜಪಾನ್ ಇದ್ದು ಒರಿಜಿನಲ್ ಸ್ಟೈಲ್ ಅಲ್ಲಿ 8 ಸ್ಟೈಲ್ ಉಂಟು ಒರಿಜಿನಲ್, ಅದರಲ್ಲಿ ನಮ್ಮದು ಕ್ಯೋಕಿಶಿನ್ಕಾಯ್ ಅಂತ. ಹಾಗೆ ಆ ಸ್ಟೈಲ್ ಇಲ್ಲಿ ಎಲ್ಲಿ ಕೂಡ ಇಲ್ಲ, ಅದೊಂದು ಹೆಮ್ಮೆ ನಮ್ಮದು. ವಾವ್. ಸೊ ಆ ಸ್ಟೈಲ್ ಅನ್ನ ನೀವು ಕಲ್ತ್ರಿ, ಅಂಡ್ ಇದು ಕಲಿಯುವುದಕ್ಕೆ ನಿಮ್ಗೆ ತರಬೇತಿ ಖಂಡಿತ ಅಗತ್ಯ ಇರ್ತದೆ. ಯಾಕಂತ ಹೇಳಿದ್ರೆ ಯಾವುದೇ ಕಲೆ ಇರಲಿ, ಏಕಲವ್ಯ ಅಂತರ ಕರಾಟೆಯನ್ನ ಕಲಿಯುವುದು ಸ್ವಲ್ಪ ಕಷ್ಟ ಅಂತಾನೆ ಅನ್ಸುತ್ತೆ. ದ್ರೋಣಾಚಾರ್ಯರ ಅವಶ್ಯಕತೆ ಖಂಡಿತ ಇದ್ದೇ ಇರ್ತದೆ. ಸೊ ನಿಮ್ಮ ಗುರುಗಳ ಬಗ್ಗೆ ಏನ್ ಹೇಳ್ತೀರಿ? ಅವರು ಉಮೇಶ್ ಕರ್ಕೇರ್ ಅಂತ ಅವರ ಹೆಸರು. ಈಗ ಸ್ವಾಮೀಜಿ ಆಗಿದ್ದಾರೆ ಅವರು. ಹೌದಾ? ಅಂದ್ರೆ ಮೊದಲು ಪೂನಾದಲ್ಲೇ ಇದ್ದದ್ದು. ಅವರು ರಿಯಲ್ ಲೈಫ್ ಹೀರೋ ಅಂತ ಅವರದೊಂದು ಟೈಟಲ್ ಬಂದಿತ್ತು ಪೂನಾದಲ್ಲಿ. ಹಾಗೆ ಅದನ್ನೆಲ್ಲ ಅವರು ನನ್ನೊಟ್ಟಿಗೆ ಹಂಚಿಕೊಂಡದ್ದು. ಅವರು ಆ ಒಂದು ಅಂದ್ರೆ ಟ್ರಕ್ ಇರ್ಬೋದು, ಅದನ್ನೆಲ್ಲ ಹೊಟ್ಟೆಯಲ್ಲಿ ಬೈಕ್ಸ್ ಇರ್ಬೋದು, ಹಾಗೆ ತುಂಬಾ ಫಿಟ್ ಇದ್ದಾರೆ. ಅವರ ಕೋಲ್ಕತ್ತಾದಿಂದ ಅವರ ಸರ್ ಕೋಲ್ಕತ್ತಾದಿಂದ ಬಂದವರು ಪೂನಾದಲ್ಲಿದ್ದಾರೆ, ಅವರಿಗೆ ಕಲಿಸಿದ್ದು. ಆ ಒಂದು ಟೈಟಲ್ ಎಲ್ಲ ಬಂದದನ್ನ ನೋಡಿ ಆರ್ಮಿ ಅವರಿದ್ದಾರಲ್ಲ, ಅವರಿಗೆ ಕಮಾಂಡೋ ಆಗಿ ಪೋಸ್ಟ್ ನೇಮಿಸಿದ್ರು, ಟ್ರೈನಿಂಗ್ ಕೊಡ್ಲಿಕ್ಕೆ ಆರ್ಮಿಗೆ ಯಾರೆಲ್ಲ ಹೋಗ್ತಾರೆ ಅವರಿಗೆ. ಅದನ್ನೆಲ್ಲ ಮಾಡಿ ನೆಕ್ಸ್ಟ್ ಇಲ್ಲಿಗೆ ಬಂದ ನಮ್ಮ ಪುಣ್ಯ, ನಮ್ಗೆ ಕಲಿಸಿದ್ದಾರೆ. ಅದಕ್ಕಿಂತ ಮೊದಲು ಬೇರೆಯವರಿಗೆ ಕಲಿಸಿದ್ದಾರೆ, ಆದ್ರೆ ಅದಲ್ಲಿಗೆ ಮುಗ್ದೋಗಿತ್ತು. ಅವರು ಯಾರು ಸ್ಟೂಡೆಂಟ್ಸ್ ಮತ್ತೆ ಅದನ್ನ ಮುಂದೆ ಬೆಳೆಸ್ಕೊಂಡು ಹೋಗಿರ್ಲಿಲ್ಲ. ಈಗ ಅವರದ್ದೊಂದೇ ಆಸೆ ಇರೋದು, ನನ್ನನ್ನು ಬ್ಲ್ಯಾಕ್ ಬೆಲ್ಟ್ ಮಾಡಿ ಬಿಡ್ಬೇಕಂತ. ಹಾಗೆ ನನಗೆ ಸಹ ತುಂಬಾ ಇಂಟ್ರೆಸ್ಟ್ ಉಂಟು ಕರಾಟೆಯಲ್ಲಿ. ಸೊ ಕರಾಟೆಯನ್ನ ಬಿಡೋ ಮಾತೇ ಇಲ್ಲ ಹಾಗಾದ್ರೆ. ಎಸ್, ವೆರಿ ಗುಡ್. ಸೊ ಒಬ್ರು ಉತ್ತಮ ಗುರುವಿನ ಜೊತೆ ಒಂದು ಉತ್ತಮವಾದ ಮನುಷ್ಯನ ತರಬೇತಿಯನ್ನ ಪಡ್ಕೊಳ್ಳುವಂಥದ್ದು ತುಂಬಾ ವಿಶೇಷ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಷ್ಟು ಶ್ರೇಷ್ಠ ವ್ಯಕ್ತಿ ನಿಮ್ಗೊಂದು ತರಬೇತಿ ಕೊಡ್ತಾರೆ ಅಂತ ಹೇಳಿದ್ರೆ, ನೀವು ಖಾಲಿ ಅವರಿಂದ ಕರಾಟೆಯನ್ನ ಕಲಿಯಲ್ಲ, ಜೀವನದ ಪಾಠಗಳನ್ನು ಕೂಡ ಕಲಿತೀರಿ, ಅವರ ಅನುಭವಗಳನ್ನು ಕೂಡ ನಿಮ್ಗೆ ಹಂಚ್ಕೊಳ್ತಾರೆ ಅಂತ ಹೇಳಿದ್ರಿ. ನಾನು ಕಾರ್ಕಳ ಸುಂದರ ಪುರಾಣಿಕ ಸ್ಮಾರಕ ಸರಕಾರಿ ಸಂಯುಕ್ತ ಪ್ರೌಢಶಾಲೆಯ ದೈಹಿಕ ಶಿಕ್ಷಕಿ ಶ್ರೀಮತಿ ವೇದಾವತಿ ಎನ್. ನನ್ನ ವಿಧಿಯ ವಿದ್ಯಾರ್ಥಿನಿ ಕುಮಾರಿ ನಿರೀಕ್ಷಾ, ಇವಳ ಬಗ್ಗೆ ನನ್ನ ಹೃದಯದ 2 ಮಾತನ್ನು ಹಂಚಿಕೊಳ್ಳಲು ಸಂತೋಷಪಡುತ್ತೇನೆ. ಹಳ್ಳಿ ವಿದ್ಯಾರ್ಥಿಯ ಅದ್ಭುತ ಪ್ರತಿಭೆ. 1ರಿಂದ 7ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಆಯ್ಕೆ ಮಾಡಿಕೊಂಡು 8ರಿಂದ 10ನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮದಲ್ಲಿ ಓದಿ 10ನೆಯ ತರಗತಿಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣ. ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡಾ ವಿಭಾಗ, ಕರಾಟೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡ ವಿದ್ಯಾರ್ಥಿನಿ. ಜಾನಪದ ನೃತ್ಯ, ಯಕ್ಷಗಾನಗಳಲ್ಲಿ ಕೂಡ ತನ್ನ ಅದ್ಭುತ ಸಾಧನೆಯನ್ನು ಪ್ರದರ್ಶಿಸಿದ್ದು. ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಾದರೂ ಆಶೀರ್ವಾದವನ್ನು ಬೇಡಿ ಮುಂದೆ ಹೆಜ್ಜೆ ಇಡುವ ಹವ್ಯಾಸ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಅವಳಲ್ಲಿ ಮಗಳ ಪ್ರೀತಿಯನ್ನು ಕಂಡೆ. ಅದರೊಂದಿಗೆ ಅವಳ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ಅವರ ಹೆತ್ತವರು, ಗುರುವೃಂದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮತ್ತೊಮ್ಮೆ ಸ್ಪಂದನ ಮಾಹಿಗೆ ಅವಳ ಪ್ರತಿಭೆಯನ್ನು ಗುರುತಿಸಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಬಹುಮುಖ ಪ್ರತಿಭೆಯುಳ್ಳಂತಹ ಕುಮಾರಿ ನಿರೀಕ್ಷಾ ಹಾಳೆಕಟ್ಟೆ ಇವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡುವುದಕ್ಕೆ ಹೆಮ್ಮೆ ಎನಿಸುತ್ತದೆ. ಶಿಕ್ಷಣ, ಆಟೋಟ ಸ್ಪರ್ಧೆ, ಯಕ್ಷಗಾನ, ಕರಾಟೆ, ಯೋಗಾಸನ ಮುಂತಾದ ಬಹುಮುಖ ಪ್ರತಿಭೆಯನ್ನು ಪಡೆದಂತಹ ಕುಮಾರಿ ನಿರೀಕ್ಷಾ ಇವರು ನಮ್ಮ ಕಾರ್ಕಳ ತಾಲೂಕಿಗೊಂದು ಹೆಮ್ಮೆ ಎಂದು ಹೇಳಲು ಬಹಳ ಸಂತೋಷವಾಗುತ್ತದೆ. ಯಕ್ಷಗಾನದ ತರಗತಿಯಲ್ಲಿ ಹೆಜ್ಜೆಯನ್ನಾಗಲಿ ಅಥವಾ ಅರ್ಥವನ್ನಾಗಲಿ ಕನ್ನಡದಲ್ಲಿ ಶುದ್ಧ ಮಾತಾಡುವುದನ್ನಾಗಲಿ ಚೆನ್ನಾಗಿ ಕಲಿಯುವಂಥ ಹಂಬಲ ಇರುವಂಥ ಕುಮಾರಿ ನಿರೀಕ್ಷಾ ಇವರು ಗುರು ಹಿರಿಯರಲ್ಲಿ ಭಕ್ತಿ, ಹಾಗೆಯೇ ಗೌರವ
ಹಾಗೆ ತನ್ನಗಿಂತ ಕಿರಿಯವರೊಡನೆ ಪ್ರೀತಿಯಿಂದ ಸೌಜನ್ಯದಿಂದ ವರ್ತಿಸುವಂತಹ ಗುಣವನ್ನು ಹೊಂದಿದ್ದಾರೆ. ಇವಳಿಗೆ ಮನೆಯವರು ತಂದೆ ತಾಯಿಯಂದಿರು ಕಲಿಸಿಕೊಟ್ಟಂಥ ಸಂಸ್ಕಾರ ಸಮಾಜದಲ್ಲಿ ಒಳ್ಳೆ ಕೀರ್ತಿಯನ್ನು ತರುವಂತಹ ದಾರಿಗೆ ತಂದು ನಿಲ್ಲಿಸಿದ್ದಾರೆ. ಅವರಿಗೂ ನಮ್ಮ ಪರವಾಗಿ ಧನ್ಯವಾದಗಳು. ಹಾಗೆಯೇ ಆಟೋಟ ಸ್ಪರ್ಧೆಗಳಲ್ಲಿ ಶಿಕ್ಷಣದಲ್ಲಿ ಮುಂದುವರಿದಂತಹ ಕುಮಾರಿ ನಿರೀಕ್ಷೆಯವರು ನಮ್ಮ ಚೈತನ್ಯ ಮಿತ್ರ ಮಂಡಳಿ ಹಾಳೆಕಟ್ಟೆ ಇಲ್ಲಿಯ ಯಕ್ಷಗಾನ ತರಗತಿಯಲ್ಲಿ ಹೆಜ್ಜೆಗಳನ್ನು ಅತ್ಯುತ್ತಮವಾಗಿ ಕಲಿತು ಯಕ್ಷಗಾನ ರಂಗದಲ್ಲಿ ತನ್ನ ಪ್ರೌಢಿಮೆ ಏನುಂಟು ಅದನ್ನು ತೋರಿಸುವಂತಹ ವ್ಯಕ್ತಿತ್ವವನ್ನು ಪಡೆದಿದ್ದಾರೆ. ಅದು ನಮಗೆ ಹೆಮ್ಮೆ. ಯಾಕಂತ ಹೇಳಿದರೆ ಒಬ್ಬ ಗುರುವಿಗೆ ತಾನು ಎಷ್ಟು ಕಲಿಸಿದ್ದೇನೆ ಅನ್ನುವುದಕ್ಕಿಂತ ಒಳ್ಳೆ ಕಲಿಯುವ ಶಿಷ್ಯರು ಸಿಕ್ಕಿದರೆ ಅದಕ್ಕಿಂತ ಹೆಚ್ಚಿನ ಕೀರ್ತಿ ಬೇರೆ ಯಾವುದೂ ಅಲ್ಲ. ನಾವು ಬೆರಳು ತೋರಿಸಿದರೆ ಹಸ್ತವನ್ನು ನುಂಗುವಂತಹ ಗುಣವನ್ನು ಹೊಂದಿದಂಥ ಕುಮಾರಿ ನಿರೀಕ್ಷೆಯವರು ಯಾವುದೇ ಆಡಂಬರ ಆಗಲಿ ಅಥವಾ ಅಹಂ ಆಗಲಿ ಅವರ ನಡೆಯಲ್ಲಿ ತೋರುವುದಿಲ್ಲ. ಇದು ನಮಗೆ ತುಂಬ ಸಂತೋಷ ಎನಿಸುತ್ತದೆ. ಇಂತಹ ಶಿಷ್ಯರನ್ನು ಪಡೆದ ನಾವು ಕೂಡ ಧನ್ಯರು ಎಂದು ಬಯಸುತ್ತೇವೆ. ಸಮಾಜದಲ್ಲಿ ಮುಂದೆ ಒಳ್ಳೆಯ ಕೀರ್ತಿ ಬರಲಿ, ಇವರ ಹೆಸರು ವಿಶ್ವವಿಖ್ಯಾತವಾಗಲಿ ಎಂದು ಆಶಿಸುತ್ತೇನೆ. ನಿಮ್ಮ ವಿದ್ಯಾಭ್ಯಾಸ ಹೇಗೆ ನಡೀತು ಅಂತ ಹೇಳಿದ್ರೆ, ನನಗೆ ಗೊತ್ತಿರೋ ಪ್ರಕಾರ ಸರ್ಕಾರಿ ಶಾಲೆಯಲ್ಲಿ ಓದಿದವರು ನೀವು. ಸೊ ನಮ್ಮ ಸರ್ಕಾರಿ ಶಾಲೆಯ ಪ್ರತಿಭೆ ನೀವು. ಹಾಗಿರುವಾಗ ನಿಮಗೆ ಅದೇನಾದರೂ ಅಡೆತಡೆ ಆಯ್ತಾ? ಯಾಕಂತ ಹೇಳಿದರೆ ಪ್ರೈವೇಟ್ ಅಂತ ಬಂದಾಗ ಒಂದು ಪ್ರತಿಭೆಗಳನ್ನು ಸಪೋರ್ಟ್ ಮಾಡಿದರೆ ಅವರ ಸ್ಕೂಲಿಗೆ ಒಂದು ಹೆಸರು ಅಂತ ಒಂದು ಫೀಲ್ ಇರುತ್ತೆ, ಆ್ಯಂಡ್ ಅವರ ಒಂದು ಸ್ಟ್ಯಾಂಡರ್ಡ್, ಅವರ ಒಂದು ರೆಕಗ್ನಿಷನ್ ಅಂತ ಇರ್ತದೆ. ಆ್ಯಂಡ್ ನಿಮ್ಮ ಶಾಲೆಯಲ್ಲಿ ನಿಮಗೆ ಹೇಗೆ ಸಪೋರ್ಟ್ ಸಿಕ್ತು? ನಮ್ಮಲ್ಲಿ ನೀವು ಹೇಳಿದ ಹಾಗೆ ಇಲ್ಲಿ ಶಿಕ್ಷಕರಿಗೆ ಶಾಲೆ ಕೀರ್ತಿ ಮುಖ್ಯ ಅಲ್ಲ, ಮಕ್ಕಳು ಹೇಗೆ ಬೆಳೀತಾರೆ ಅವರೆಷ್ಟು ನಮ್ಮಕ್ಕಿಂತ ಅವರು ಯಾವಾಗಲೂ ಬಯಸುದಂದ್ರೆ ಗುರುಗಳಿಗಿಂತ ಮಕ್ಕಳು ಹೆಚ್ಚು ಕೀರ್ತಿಯನ್ನ ಪಡೆದ್ರೆ ಅವರಿಗೆ ತುಂಬಾ ಖುಷಿ ಆಗ್ತದೆ. ಗುರುಗಳನ್ನ ಮೀರಿಸುವಂತ ಶಿಷ್ಯರು ಬರ್ತಾ ಇರ್ಬೇಕು ಅಂತ ಅವರು ಶ್ರಮಿಸ್ತಾ ಇರ್ತಾರೆ. ಹಾಗೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು. ಬ್ಯಾಲೆನ್ಸ್ ಆಗ್ತಿತ್ತು ಎಜುಕೇಶನ್ ಮತ್ತೆ ಆಚೆಯಿಂದ ಸ್ಪೋರ್ಟ್ಸ್ ಎಲ್ಲ. ಫಸ್ಟಿಗೆ ಪ್ರೈಮರಿಯಲ್ಲಿ ಏನು ಗೊತ್ತಿರಲಿಲ್ಲ. ನಾನು ಇಂಟ್ರೆಸ್ಟ್ ಇಂದ ಹೋದದಂದ್ರೆ ಖೋಖೋ ಮಾತ್ರ, ನಾನಾಗಿ ಹೋದದ್ದು. ಅದು 4th ಸ್ಟ್ಯಾಂಡರ್ಡ್ ಅಲ್ಲಿ ಎಲ್ಲ ಆಡ್ತಿದ್ರು, ನಾವು ಹೋಗಿ ಸುಮ್ಮನೆ ನೋಡ್ತಿದ್ವಿ. ಹಾಗೆ ಸರ್ ನಮ್ಮನ್ನ ಸೇರಿಸ್ಕೊಂಡ್ರು ಆಡ್ಲಿಕ್ಕೆಲ್ಲ. ಇಂಟ್ರೆಸ್ಟ್ ಇಂದ ಹೋದದ್ದು ಅದೊಂದೇ. ನಾನು ಪ್ರೈಮರಿ ಮಾಡಿದ್ದು ಕಲ್ಯದಲ್ಲಿಯೇ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಯ. ಅಲ್ಲಿ ನಾನು ಅಲ್ಲಿರುವಾಗ ತಾಲೂಕು ಲೆವೆಲ್ ಬಿಟ್ರೆ ಬೇರೆ ಎಲ್ಲಿ ಹೋಗಿರ್ಲಿಲ್ಲ. ತಾಲೂಕು ಲೆವೆಲ್ ಅಲ್ಲಿ 2nd ಪ್ರೈಸ್ ಬಂದಿತ್ತು ಖೋಖೋ ನಮ್ಮದು. ಮತ್ತೆ ಕಂಟಿನ್ಯೂ ಮಾಡ್ಲಿಲ್ವಾ? ಇಲ್ಲ, ಕಂಟಿನ್ಯೂ ಮಾಡಿದ್ದೇನೆ. ಬಟ್ ಅಲ್ಲಿ ನನ್ ತಾಲೂಕ್ ಲೆವೆಲ್ ಮಾತ್ರ ಅಷ್ಟೇ ಸಾಕು ಅಂತ ನಿಲ್ಲಿಸ್ಬಿಟ್ರ? ಅಲ್ಲ, ಅಂದ್ರೆ ಟೀಮ್ ವರ್ಕ್ ಬೇಕಾ, ಗೇಮ್ಸ್ ಅಂದಾಗ ಟೀಮ್ ವರ್ಕ್ ಬೇಕಲ್ಲ. ಮತ್ತೆ ಅಷ್ಟೊಂದು ಅದರ ಬಗ್ಗೆ ನಾಲೆಜ್ ಇರಲಿಲ್ಲ. ಅಂದ್ರೆ ಇದನ್ನ ಹೀಗೆ ಆಡಿದ್ರೆ ಹೀಗೆ ಆಗ್ತದೆ, ಮತ್ತೆ ಜೀವನಕ್ಕೆ ಕೂಡ ಇದು ಬೇಕು, ಅಷ್ಟೆಲ್ಲ ಗೊತ್ತಿರ್ಲಿಲ್ಲ. ಆಡ್ತಿದ್ವಿ, ಸರ್ ಏನ್ ಹೇಳ್ಕೊಡ್ತಿದ್ರು ಅಷ್ಟು ಮಾತ್ರ ನಮ್ಮ ಅಷ್ಟೇ. ಮತ್ತೆ ನಮ್ಮಕ್ಕಿಂತ ಉತ್ತಮವಾಗಿದ್ದ ಆಟಗಾರ್ತಿಯರೆಲ್ಲ ಇರ್ತಿದ್ರು ನಮ್ಮ ಅಪೋಸಿಟ್ ಟೀಮ್. ಹಾಗೆ ನಾವೆಲ್ಲ ಹೀಗೆ ಸಪುರಾಗಿ ಅವರನ್ನು ನೋಡಿದ್ರೆ ನಮ್ಗೆ ಹೆದರಿಕೆ ಆಗ್ತಿತ್ತು ಆಗೆಲ್ಲ. ಹಾಗೆ ಅಲ್ಲಿ ತಾಲೂಕು ಮಟ್ಟದವರೆಗೆ ಮಾತ್ರ ನಾನು ಮಾಡಿದ್ದದ್ದು. ನೆಕ್ಸ್ಟ್ ಕಂಟಿನ್ಯೂ ನನ್ನ ಹೈಸ್ಕೂಲಲ್ಲಿ ಆಯ್ತು. ಹೈಸ್ಕೂಲಲ್ಲಿ ನಾನು ಇದನ್ನೆಲ್ಲ ಕಂಟಿನ್ಯೂ ಮಾಡಿದ್ದೇನೆ. ಅಲ್ಲಿ ಕೂಡ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮ್ಮದು ಹೈಸ್ಕೂಲು ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗಷ್ಟೇ ರಾಷ್ಟ್ರ ಮಟ್ಟದಲ್ಲಿ ಸ್ವಚ್ಛ ವಿದ್ಯಾಲಯ ಅಂತ ಪುರಸ್ಕಾರ ಪಡ್ಕೊಂಡ ಶಾಲೆ ನಮ್ಮದು. ಕಾರ್ಕಳ ಸುಂದರ ಪುರಾಣಿಕ ಸರಕಾರಿ ಪ್ರೌಢಶಾಲೆ. ಹಾಗೆ ಅಲ್ಲಿ ಏನಂದ್ರೆ ಅದೊಂದು ನಮ್ಮ ಹೇಗೆ ಎಜುಕೇಶನ್ ಹೇಗೆ ಮುಖ್ಯವೋ ಹಾಗೆ ಅದರದೊಂದು ಪಾರ್ಟ್ ಆಗಿ ಹೋಗಿತ್ತು. ಎಜುಕೇಶನ್ ಇದೆ ಅಲ್ಲಿ, ಚೆಂಡೆ ಇರ್ತಿತ್ತು, ಚೆಂಡೆ, ಯಕ್ಷಗಾನ ಕಲಿಸ್ತಿದ್ರು, ಯೋಗ, ಕರಾಟೆ, ಕ್ಲೇ ಮಾಡೆಲ್, ಕ್ರಾಫ್ಟ್ಸ್ ಎಲ್ಲ ಕ್ಲಾಸಸ್ ಇರ್ತಿತ್ತು. ಶನಿವಾರ ಇರ್ಬೋದು ಅಥವಾ ಶನಿವಾರ ಮಧ್ಯಾಹ್ನ ನಂತರ ಕಂಪಲ್ಸರಿ ಯಾರಾದ್ರೂ ಯಾವ್ದ್ರಲ್ಲಾದ್ರೂ ಇರ್ಲೇಬೇಕು, ಮತ್ತೆ ಅವರ ಇಂಟ್ರೆಸ್ಟ್ ಮೇಲೆ. ನಾನು ಹಾಗೆ ಕರಾಟೆಗೆ ಹೋಗ್ತಿದ್ದೆ. ನೆಕ್ಸ್ಟ್ ಅದ್ರೊಟ್ಟಿಗೆ ಫಸ್ಟ್ ಇಯರ್ ಯಕ್ಷಗಾನ ಮಾಡಿದೆ. ಮತ್ತೆ ಅದು ಆಚೆಯಿಂದ ಸ್ಪೋರ್ಟ್ಸ್ ಕೂಡ ಬೇಕಲ್ವಾ, ಹಾಗೆ ನಾನು ಇಲ್ಲಿಗೆ ಹೋಗುದಾ ಅಲ್ಲಿಗೆ ಹೋಗುದಾ ಎಲ್ಲ ಮಿಕ್ಸಪ್ ಆಗ್ತಿತ್ತು. ಹಾಗೆ ಯಕ್ಷಗಾನ ಅಲ್ಲಿ ನಿಲ್ಲಿಸಿದೆ. ನಾನು ನಮ್ಮ ಊರಲ್ಲಿ ಎಂತ ಕ್ಲಾಸಿಗೆ ಹೋಗ್ತಿದ್ದಲ್ಲ, ಅಲ್ಲೇ ಕಂಟಿನ್ಯೂ ಮಾಡಿದೆ. ಅಲ್ಲಿ ಕರಾಟೆ ಆಗಿ ನೆಕ್ಸ್ಟ್ ನಾನು ಗ್ರೌಂಡಿಗೆ ಹೋಗ್ತಿದ್ದದ್ದು. ಹಾಗೆ ಅಲ್ಲಿ ಕೂಡ ತುಂಬಾ ಪ್ರೋತ್ಸಾಹ ಸಿಕ್ಕಿದೆ. ನಾನು 9th ಅಲ್ಲಿ ಸ್ಟೇಟ್ ಲೆವೆಲ್ಗೆ ಹೋದದ್ದು. ಅಲ್ಲಿ ಏನಂದ್ರೆ ಸ್ಕೂಲ್ ಡೇ ಮಾಡ್ತಾರೆ, ಟ್ರಿಪ್ ಎಲ್ಲ ಇಲ್ಲ. ಪ್ರತಿ ವರ್ಷವೂ ಸ್ಕೂಲ್ ಡೇ. ಅಲ್ಲಿ ನಮ್ಗೆ ಡಿವಿಷನ್ ಲೆವೆಲ್ ಯಾರೆಲ್ಲ ಹೋಗಿರ್ತಾರೆ, ಸ್ಟೇಟ್ ಲೆವೆಲ್ ಯಾರೆಲ್ಲ ಹೋಗಿರ್ತಾರೆ, ಎಲ್ಲರಿಗೂ ಸನ್ಮಾನ ಇರ್ತದೆ.
ಹಾಗೆ ಅಲ್ಲಿ ನನಗೆ ಇವರು ಮಂಜುನಾಥ್ ಕೋಟ್ಯಾನ್ ಸರ್, ಅವರು ಭುವನೇಂದ್ರದ ಪ್ರಿನ್ಸಿಪಲ್ ಡಿಗ್ರಿ ಕಾಲೇಜ್, ಅವರು ನನಗೆ ಸನ್ಮಾನ ಮಾಡಿದ್ರು. ಅವ್ರು ಹೇಳಿದ್ರು ನೆಕ್ಸ್ಟ್ ಇಯರ್ ನನ್ನಲ್ಲಿಗೆ ಬರಬೇಕು, ನಾನಿದ್ದೇನೆ ಅಂತ. ಮತ್ತೆ ನಮಗೆ ಕಲಿಸ್ಲಿಕ್ಕೆ ಸ್ಪೋರ್ಟ್ಸ್ ಎಲ್ಲ ನಮಗೆ ಭುವನೇಂದ್ರದ್ದು, ಅದು ಗ್ರೌಂಡ್ ಭುವನೇಂದ್ರದ್ದು ಆಕ್ಚುಲಿ, ನಮಗೆ ಗ್ರೌಂಡ್ ಇಲ್ಲ ಅಲ್ಲಿ. ಹಾಗೆ ನಮ್ಮ PT ಮ್ಯಾಮ್ ಜೊತೆ ವೇದ ಮ್ಯಾಮ್ ಅಂತಿದ್ರು, ವೇದ ಮ್ಯಾಮ್ ಜೊತೆ ಅಲ್ಲಿ ನವೀನ್ ಸರ್ ಬರ್ತಿದ್ರು, ನವೀನ್ ಸರ್ ಮತ್ತೆ ಆಶಾ ಮ್ಯಾಮ್, ಅವರು ಡಿಗ್ರಿ ಅವರು. ನಮ್ಮ ಹೆಚ್ಚಿನ ಸ್ಟೂಡೆಂಟ್ಸ್ ಎಲ್ಲ ಅದೇ ಕಾಲೇಜಿಗೆ ಹೋಗುದು ಸ್ಪೋರ್ಟ್ಸಿನವರು. ಹಾಗೆ ನವೀನ್ ಸರ್ ಅವರ ನನಗೆ ಖೋಖೋ ಅಂದ್ರೆ ಅವರು ಬ್ರಹ್ಮಾವರದವರು, ಅವರಿಗೆ ಖೋಖೋ ಬ್ರಹ್ಮಾವರದವರಿಗೆ ತುಂಬಾ ಸ್ಕಿಲ್ಸ್ ಇರ್ತದೆ. ಹೌದು, ಆ ಕಾರ್ಕಳದಲ್ಲಿ ಯಾರಿಗೂ ಅದು ಹೆಚ್ಚಾಗಿ ಇಲ್ಲ, ಕಮ್ಮಿ ತುಂಬಾ. ಹಾಗೆ ಅವರ ಸ್ಕಿಲ್ಸ್ ಎಲ್ಲ ನಮ್ಗೆ ಹೇಳಿಕೊಡ್ತಿದ್ರು. ಹಾಗೆ 8th ಅಲ್ಲಿ ನಾನು ಡಿಸ್ಟಿಕ್ ಲೆವೆಲ್ ಮ್ಯಾಚ್ ಇಲ್ಲಿ ರಂಗನ್ ಪಲ್ಕೆಯಲ್ಲಿ ಆದದ್ದು. ಅಲ್ಲಿ ಸೆಮಿಫೈನಲ್ ಅಲ್ಲಿ ನಾನು 9 ನಿಮಿಷ ಆಟ ಆಡ್ಲಿಕ್ಕೆ ಇರ್ತದೆ ಒಂದು ಈ ಮ್ಯಾಚ್ ಅಲ್ಲಿ. ಹಾಗೆ 2 ಇನ್ನಿಂಗ್ಸ್ ಇರ್ತದೆ. ನಾನು 9 ನಿಮಿಷ ರನ್ ಮಾಡಿದ್ದು. ನೆಕ್ಸ್ಟ್ ಅವರು ನಮ್ಮನ್ನ ನೆಕ್ಸ್ಟ್ ಕೂಡ ಅವರೇ ಚೇಸಿಂಗ್ ಇದ್ದದ್ದು, ನಾವು ರನ್ನಿಂಗ್ ಇದ್ದದ್ದು. ಆಗ ಕೂಡ ಮ್ಯಾಮ್ ಕೇಳಿದ್ರು ಓಡ್ತೀಯಾ? ಹಾ ಮ್ಯಾಮ್ ಓಡ್ತೇನೆ ಹೇಳಿದೆ. ಅಲ್ಲಿ ಕೂಡ 4.5 ನಿಮಿಷ ಆಡಿಸಿ ಬಂದಿದ್ದೇನೆ. ಹಾಗೆ ಇದು ಸ್ಟೆಮಿನಾ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತದೆ ಅದ್ರಲ್ಲಿ. ಹೌದು ಹೌದು ಹೌದು. ಹಾಗೆ ಪ್ರಾಕ್ಟೀಸ್ ತುಂಬಾ ಮುಖ್ಯ ಯಾವುದಕ್ಕೆ ಆದ್ರೂ ಕೂಡ. ಹಾಗೆ ನೆಕ್ಸ್ಟ್ ಈಗ ಭುವನೇಂದ್ರದಲ್ಲಿ ಕಾಮರ್ಸ್ ಅಲ್ಲಿ CS ಮಾಡ್ತಾ ಇದ್ದೇನೆ. ಓಕೆ, ಸೊ ಯಾವುದೇ ಫೀಲ್ಡಲ್ಲಿ ಇರಲಿ ನಿರೀಕ್ಷಾ ಅವರ ಹೆಸರು ಅಲ್ಲಿ ಕೇಳಿ ಬರ್ತಾ ಇತ್ತು ಅಲ್ವಾ? ಸೊ ಗ್ರೌಂಡಲ್ಲೂ ಇರಲಿ ಕರಾಟೆಯಲ್ಲೂ ಇರಲಿ ನಿರೀಕ್ಷಾ ಅಂತ ಹೇಳಿದರೆ ಒಂದು ಭಯ ಇರ್ತಿತ್ತು, ಒಂದು ಹವಾ ಇರ್ತಿತ್ತು, ಕರೆಕ್ಟಾ? ಸೊ ಇಷ್ಟೆಲ್ಲ ಮಾಡಿದ್ರು ನೀವು ಕಲಿಕೆಯಲ್ಲೂ ಅಷ್ಟೇ ನಿಪುಣರು ಅಂತ ನಾನು ಕೇಳ್ಪಟ್ಟೆ. ಆ್ಯಂಡ್ CS ಬೇರೆ ಮಾಡ್ತಾ ಇದ್ದೀರಿ. ಸೊ ನಾನು ಹೇಳೋದು ಇಷ್ಟೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಯಾಕಂತ ಹೇಳಿದರೆ ಕರಾಟೆನ ಬಿಡೋದಿಲ್ಲ ಹೇಳ್ತೀರಿ, ಯಕ್ಷಗಾನನೂ ಕಂಟಿನ್ಯೂ ಮಾಡ್ತಾ ಇದ್ದೀರಿ, ಖೋಖೋದಲ್ಲೂ ತುಂಬ ಹೆಸರು ಮಾಡಿದ್ದೀರಿ, ಆ್ಯಂಡ್ ಆ ನಡುವಲ್ಲೂ ಕಲಿಕೆಯಲ್ಲೂ ಬಿಡೋದಿಲ್ಲ, ಅದರಲ್ಲೂ CS ಮಾಡ್ತೇನೆ ಅಂತ ಹೊರಟಿದ್ದೀರಿ. ಈ ಶಕ್ತಿ ನಿಮಗೆ ಹೇಗೆ ಬರ್ತದೆ? ಅಥವಾ ಈ ಒಂದು ಥಾಟ್, ಅಥವಾ ನಾನು ಎಲ್ಲ ಮ್ಯಾನೇಜ್ ಮಾಡ್ತೇನೆ, ಐ ಕ್ಯಾನ್ ಡೂ ಅಂತ ನಿಮ್ಗೆ ಹೇಗೆ ಅನಿಸುತ್ತೆ? ಫಸ್ಟಿಗೆ ಹೇಳಿದಾಗೆ ಸ್ಪೆಷಲ್ ಆಗಿರ್ಬೇಕು ನಾವು. ವೆರಿ ಗುಡ್. ನಾವು ಗುರುತಿಸ್ಕೊಳ್ಬೇಕಾದ್ರೆ ಇದೆಲ್ಲ ಮ್ಯಾನೇಜ್ ಮಾಡಲೇಬೇಕಾಗ್ತದೆ. ಮತ್ತೆ ಪಾಸಿಟಿವ್ ಥಿಂಕಿಂಗ್ ಯಾವಾಗಲೂ ವೆರಿ ಗುಡ್. ಹಾಗೆ ನೀವು ಹೇಳ್ತಾ ಇರುವಾಗ ನಂಗೆ ಅನ್ನಿಸ್ತು ಆ ಮುಗ್ಧತೆ ಇದೆ, ಆ ಒಂದು ಸರ್ಕಾರಿ ಪ್ರತಿಭೆ ಅಂತ ಹೇಳಿದ್ರೆ ಒಂದು ಮುಗ್ಧತೆ ಇರ್ತದಲ್ವಾ? ನಾವು ಹೀಗೆ ನಮ್ಮ ಗುರುಗಳು, ಇದೊಂದು ಮುಗ್ಧತೆ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಲೈಫಲ್ಲಿ ಏನಾದರೂ ಮಾಡಬೇಕು ಅನ್ನೋ ಛಲ ಕೂಡ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಪ್ರತಿಯೊಂದು ಪ್ರತಿಭೆಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅವರ ಕುಟುಂಬದ ಸಹಕಾರ ತುಂಬ ಮುಖ್ಯ ಆಗಿರ್ತದೆ. ಯಾಕಂತ ಹೇಳಿದರೆ ಒಂದು ಹೆಣ್ಣು ಒಂದು ಸಣ್ಣ ಕಲೆಯನ್ನು ಕಲಿಬೇಕು ಅಂತ ಆದರೂ 4-5 ಜನರ ಪರ್ಮಿಷನ್ ಕೇಳಬೇಕು. ಆ ಕಾಲ ಬದಲಾದರೂ ಕೂಡ, ಆಧುನೀಕರಣ ಬಂದರೂ ಕೂಡ ಮನೆಯಲ್ಲಿರುವಂತಹ ಸಿಚುವೇಶನೇ ಇಷ್ಟು. ನಾನೇನಾದರೂ ಮಾಡ್ತೇನೆ ಅಂತ ಹೇಳಿದರೆ 4-5 ಜನರ ಹತ್ರ ಕೇಳಬೇಕು. ಹಾಗಿರುವಾಗ ನೀವು ಒಂದಲ್ಲ ಎರಡಲ್ಲ 4-5 ಕಲೆಗಳನ್ನು ನೀವು ಅಳವಡಿಸ್ಕೊಂಡಿದ್ದೀರಿ ಅಂತ ಹೇಳಿದರೆ, ಅದನ್ನು ಗ್ರಹಿಸ್ಕೊಂಡಿದ್ದೀರಿ ಅಂತ ಹೇಳಿದರೆ, ನಿಮ್ಮ ಕುಟುಂಬದ ಸಹಕಾರ ಖಂಡಿತ ಇದ್ದೇ ಇರ್ತದೆ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಕುಟುಂಬದ ಸಹಕಾರ ನಿಮ್ಮ ವಿಷಯದಲ್ಲಿ ಹೇಗಿತ್ತು? ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನನಗೆ ಇಂಟ್ರೆಸ್ಟ್ ಇರೋದಕ್ಕಿಂತ ಜಾಸ್ತಿ ನನ್ನ ಪೇರೆಂಟ್ಸ್ ಇರ್ಬೋದು, ವೆರಿ ಗುಡ್, ಅವರಿಗೆ ಹೆಚ್ಚಿದ್ದದು. ಅದರಿಂದಾಗಿ ನಾನು ಇವತ್ತು ಹೀಗಿದ್ದೇನೆ. ಇಲ್ಲ ನಾನು ಮೊದಲಿನ ಸಣ್ಣದಿರುವಾಗ 3ನೇ ಕ್ಲಾಸಲ್ಲೆಲ್ಲ ಯಕ್ಷಗಾನ ಹೋಗ್ತಿದ್ದೆಲ್ಲ. ಸಂಡೇ ಎಲ್ಲ ಏನಾಗ್ತಿತ್ತು ಅಂದ್ರೆ ಎಲ್ಲರೂ ಫ್ರೀ ಆಗಿರ್ತಿದ್ರು, ನಾನು ಅಳ್ತಾ ಹೋಗ್ತಿದ್ದದ್ದು. ಸರ್ ಬೈತಾರಲ್ಲಿ, ನಂಗೆ ಆಗುದಿಲ್ಲ, ಕಲೀಲಿಕ್ಕೆ ಆಗುದಿಲ್ಲ, ಹಾಗೆ ಅಳ್ತಾ ಹೋಗ್ತಿದ್ದದ್ದು. ಮತ್ತೆ ಅಂದ್ರೆ ಫಸ್ಟ್ ಅವರೆಲ್ಲ ಅವರಾಗಿ ನನ್ನನ್ನು ದೂಡ್ತಿದ್ದದ್ದು, ಈಗೆಲ್ಲ ನಾನಾಗೆ ಹೋಗ್ತಾ ಇದ್ದೇನೆ. ಈಗ ಯಾರು ದೂಡದಿದ್ರು ನೀವು ಹೋಗಿ ರೆಡಿ ಇರ್ತೀರಿ ಅಲ್ಲಿ. ಹಾಗೆ ಮತ್ತೆ ಮನೆಯಲ್ಲಿ ಹೇಳ್ಬೇಕಾದ್ರೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ, ಎಸ್ಪೆಷಲಿ ಅಪ್ಪ ಮತ್ತೆ ಅಮ್ಮ. ನನ್ಗೇನ್ ನಾನೇನ್ ಮಾಡ್ಬೇಕಂತಿದ್ದೇನೋ ಅದಕ್ಕೆ ಯಾವಾಗ್ಲೂ ಹೇಳ್ತಾರೆ. ಸೊ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಪ್ರತಿಯೊಂದು ವಿಷಯಕ್ಕೂ ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಅಪ್ಪ ಅಮ್ಮನಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಯಾಕಂತ ಹೇಳಿದರೆ ಈಗಿನ ಕಾಲದಲ್ಲಿ ಆ ಸಪೋರ್ಟ್ ಸಿಗುವಂಥದ್ದು ಸ್ವಲ್ಪ ಕಡಿಮೆನೇ, ಅದು ಕೂಡ ಹಳ್ಳಿ ಪ್ರದೇಶದಲ್ಲಿ. ಸಿಟಿ ಅಂತ ಹೇಳಿದರೆ ಅದು ವಿಷಯ ಅಲ್ಲ, ಅವರವರು ಪಾಡಿಗೆ ಎದ್ದುಕೊಂಡು ಹೋಗ್ತಾರೆ. ಬಟ್ ಹಳ್ಳಿ ಪ್ರದೇಶದಲ್ಲಿ ಒಂದು ಮಕ್ಕಳಿಗೆ ಸಹ ಒಂದು ಭಾವನೆ ಇರ್ತದೆ, ಅಪ್ಪ ಅಮ್ಮನ ಮಾತು ಮೀರಬಾರ್ದು ಅಂತ. ಹಾಗೆ ಅಪ್ಪ ಅಮ್ಮನಲ್ಲಿ ಒಂದು ಭಾವನೆ ಇರ್ತದೆ, ಮಗಳು ಸೇಫ್ ಆಗಿರಬೇಕು ಅಂತ. ಇಷ್ಟೇ ಕಲ್ಪನೆ ಅವರಲ್ಲಿರೋದು.
ಅದರ ನಡುವೆಯೂ ಮಗಳು ಸೇಫಾಗೇ ಇರ್ತಾಳೆ, ಅವಳನ್ನು ಅವಳು ನೋಡ್ಕೊಳ್ತಾಳೆ, ಆ ಜವಾಬ್ದಾರಿ ಅವಳು ತೊಗೊಂಡಿದ್ದಾಳೆ ಅಂತ ನಂಬಿ ಪ್ರತಿಯೊಂದು ಕಲೆಯನ್ನು ನಿಮಗೆ ಕಲಿಸ್ತಾರಲ್ಲ ಅವರು, ಮನೆಯಿಂದ ಕಳಿಸ್ಕೊಡ್ತಾರಲ್ಲ, ಅವರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಅಂಥ ಪೇರೆಂಟ್ಸ್ ಸಿಕ್ಕಿರುವಂಥದ್ದು ನಿಮ್ಮ ಪುಣ್ಯ ಅಂತ ನಾನು ಹೇಳ್ತೇನೆ. ಆ್ಯಂಡ್ ನೀವು ಈಗ ಅಪ್ಪ ಅಮ್ಮ ಇಷ್ಟು ನಂಬಿಕೆ ಇಟ್ಟಿದ್ದಾರೆ, ಇಲ್ಲಿವರೆಗೆ ಬಂದಿದ್ದೀರಿ ನಿರೀಕ್ಷಾ. ಇನ್ನು ನಿಮ್ಮ ನಿರೀಕ್ಷೆಯಲ್ಲಿ ಯಾವುದೆಲ್ಲ ಕಾಣ್ತಾ ಇದೆ? ಎಷ್ಟು ದೊಡ್ಡ ಶಿಖರವನ್ನು ಹತ್ತಬೇಕು ಅಂತ ನೀವು ಕಾಯ್ತಾ ಇದ್ದೀರಿ? ನನಗೆ ಒಂದೇ ಆರ್ಮಿ. ಎಸ್, ವೆರಿ ಗುಡ್. ತುಂಬ ಖುಷಿ ಆಯಿತು. ಆ್ಯಂಡ್ ಹೆಣ್ಣು ಮಕ್ಕಳಲ್ಲಿ ಇಂಥ ಒಂದು ಛಲ, ದೇಶಭಕ್ತಿ ಇದ್ದರೆ ಆ್ಯಂಡ್ ನಿಜವಾಗ್ಲೂ ಭಾರತ ಮಾತೆ ಖುಷಿ ಪಡ್ತಾಳೆ. ಆರ್ಮಿಗೆ ಹೋಗಬೇಕು ಅಂತ ನೀವು ಯಾಕೆ ಅಂದ್ಕೊಳ್ತಾ ಇದ್ದೀರಿ? 7th ನನಗೆ ಅಷ್ಟೊಂದು ಕ್ಲಿಯರೆನ್ಸ್ ಇರೋದಿಲ್ಲ ನಮ್ಮ ಮುಂದಿನ ಜೀವನ. ಹೌದು. ಅಲ್ಲಿವರೆಗೆ ನಾನು ಟೀಚರ್ ಅಂತಿದ್ದದ್ದು. ಸುಮ್ಮನೆ ನನಗೆ ಟೀಚರ್ಸ್ ಅಂದರೆ ತುಂಬ ಇಷ್ಟ. ಆಗ ತುಂಬ ಸಪೋರ್ಟ್ ಮಾಡ್ತಿದ್ರು. ಹಾಗೆ ನೆಕ್ಸ್ಟ್ 8th ನನಗೆ ಆಗ ಹೇಗಿತ್ತಂದರೆ ಫುಲ್ ಎಲ್ಲ ಸೈಡಿಂದಲೂ ಪೇಪರ್ಸ್ ಇರ್ಬೋದು, ನ್ಯೂಸ್ ಪೇಪರ್ಸ್ ಇರ್ಬೋದು, ಟಿವಿಯಲ್ಲಿರ್ಬೋದು, ಎಲ್ಲ ಹೆಣ್ಣು ಮಕ್ಕಳ ಅತ್ಯಾಚಾರ ಅನಾಚಾರದೇ ಸುದ್ದಿ ಬರ್ತಾ ಇತ್ತು. ಆ ಟೈಮಲ್ಲಿ ಈಗ ಯಾರಾದರೂ ಒಬ್ರು ಹುಟ್ಟಿದ್ದಾರೆ ಅಂದರೆ ಸಾಯಲೇಬೇಕು. ಹೌದು. ಹಾಗೆ ನನಗೆ ಆ ರೀತಿ ಸುಮ್ಮನೆ ಹುಟ್ಟಿ ಸುಮ್ಮನೆ ಬದುಕಿ ಎಲ್ಲರ ಥರ ಹಣ ಮಾಡಿ ಮುಂದಿನ ಪೀಳಿಗೆಗೆ ಹಣ ಒಟ್ಟು ಮಾಡಿಟ್ಟು ಅದೆಲ್ಲ ಇಷ್ಟ ಇಲ್ಲ ನನಗೆ. ನನಗೆ ಏನಿದ್ರು ನಾನು ಇಲ್ಲದಾಗಲೂ ನನ್ನ ಹೆಸರು ಬೇಕು, ಅದೊಂದು ಥಾಟ್ ಇತ್ತು ನನಗೆ. ಹಾಗೆ ತುಂಬ ಆಪ್ಷನ್ ಇರ್ತದೆ ನಮ್ಮದೇ ಹೆಸರು ಮಾಡಲಿಕ್ಕೆ, ನಮ್ಮ ಹೆಸರನ್ನು ನಾವಿಲ್ಲದಾಗಲೂ ಉಳಿಸ್ಲಿಕ್ಕೆ. ಹಾಗೆ ನಾನು ಈ ಆರ್ಮಿಯನ್ನು ಸೆಲೆಕ್ಟ್ ಮಾಡಿದೆ. ನಾನು ನನ್ನನ್ನು ಹೊತ್ತಿ ನಿಂತ ಈ ದೇಶ ಭಾರತ ಮಾತೆಗೆ ನನ್ನಿಂದ ಏನಾದರೂ ಕೊಡ್ಬೋದಲ್ವ ಅಂತ. ಥ್ಯಾಂಕ್ ಯು ಸೋ ಮಚ್. ನನಗೆ ಇವತ್ತು ಈ ಸೀಟಲ್ಲಿ ಕುತ್ಕೊಂಡು ಸಾರ್ಥಕ ಅಂತ ಫೀಲ್ ಬರ್ತಾ ಇದೆ. ನಮ್ಮೂರ ಜಾಣೆ ಅಂತ ನಾನು ತಪ್ಪಾಗಿ ಹೇಳಲಿಲ್ಲ. ಒಂದು ಈಗಿನ ಜೀವನದಲ್ಲಿ ನಮ್ಮ ಜೀವನ ಎಷ್ಟಿದೆ, ನಮ್ಮ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ಒದ್ದಾಡುವಂಥ ಈ ಟೈಮಲ್ಲಿ ನನ್ನನ್ನು ಹೊತ್ತ ದೇಶ ಮಾತೆಗೆ ಒಂದು ಸೇವೆ ಮಾಡಬೇಕು, ನಾನು ಹೆಣ್ಣಾಗಿ ಈ ದೇಶವನ್ನು ಕಾಯ್ತೇನೆ ಅಂತ ನೀವು ಹೊರಟು ನಿಂತಿದ್ದೀರಲ್ಲ, ಈ ಮಾತಿಗೆ ನಾನು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮದು ಪುಟ್ಟ ವಯಸ್ಸು ಕೂಡ, ಇಷ್ಟು ಸಣ್ಣ ದೇಹ, ಆದರೆ ಎಷ್ಟು ದೊಡ್ಡ ಚಿಂತನೆ ನಿಮಗೆ. ಆ ಚಿಂತನೆಗೆ ಸರಿಸಾಟಿ ಯಾವುದಿಲ್ಲ ಅಂತ ನಾನು ಭಾವಿಸ್ತೇನೆ. ಆ್ಯಂಡ್ ಆರ್ಮಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಿ. ಆ್ಯಂಡ್ ನೀವು ಹೋಗ್ತೀರಿ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಿಮ್ಮಂಥ ದೇಶಭಕ್ತರಿದ್ದರೆ ಭಾರತ ಯಾವುದೋ ಒಂದು ಲೆವೆಲಿಗೆ ಹೋಗ್ತದೆ. ಅಷ್ಟು ಖುಷಿ ಆಯಿತು ನಿಮ್ಮ ಮಾತುಗಳನ್ನು ಕೇಳಿ. ಏನೇ ಆಗಲಿ ನಿಮ್ಮ ಕನಸುಗಳೆಲ್ಲ ಈಡೇರಲಿ ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದರೆ ಸಣ್ಣ ಒಂದು ಭಾವನೆ ಇದೆ ನಮಗೆ, ಅದು ತುಂಬ ಸಣ್ಣ ಭಾವನೆ. ಯಾಕಂತ ಹೇಳಿದರೆ ದೇಶ ಕಾಯಲಿಕ್ಕೆ ಹೋಗೋದು ನಾವು ಸಾಯಲಿಕ್ಕೆ ಅಂತ ಒಂದು ಭಾವನೆ ಇದೆ. ಆದರೆ ಅಲ್ಲಿ ಅವರು ಕಾಯದೆ ಒಂದು ನಿಮಿಷ ಹಿಂದೆ ಮುಂದೆ ನೋಡಿದ್ರು ನಾವಿಲ್ಲಿ ಜೀವಂತವಾಗಿರುವುದಿಲ್ಲ. ಅದರ ಮಹತ್ವ ನಮಗೆ ಗೊತ್ತಿಲ್ಲ, ನಾವಿಲ್ಲಿ ಬದುಕ್ತಿರುವಂಥ ಮಹತ್ವ ಗೊತ್ತಿಲ್ಲ. ನಮಗೆ ಈ ಸಣ್ಣ ಸಮಸ್ಯೆ ಬಂದು ಕೂಡ ಸತ್ತೋಗ್ಬಿಡೋಣ ಅಂತ ಅನ್ನಿಸ್ತದೆ. ಆದರೆ ಅಲ್ಲಿ ಅವರು ಸಾವು ಎದುರಿಗೆ ಇದ್ದರೂ ಕೂಡ ಎಷ್ಟು ಧೈರ್ಯದಿಂದ ದೇಶವನ್ನು ಕಾಯ್ತಾ ಇರ್ತಾರೆ. ಅವರನ್ನು ನೆನಪು ಮಾಡ್ಕೊಂಡು ನನಗೆ ಬಹಳ ಖುಷಿ ಆಯಿತು ನಿರೀಕ್ಷಾ, ನಿಮ್ಮ ಬಾಯಲ್ಲಿಂತ ಮಾತು ಕೇಳಿ. ಆ್ಯಂಡ್ ದೇಶ ಕಾಯಬೇಕು ಅಂತ ಹೊರಟಬೇಕು ಅಂತ ನೀವು ರೆಡಿ ಆಗಿದ್ದೀರಿ. ನಿಮ್ಮ ಎಲ್ಲ ಕನಸುಗಳು ಈಡೇರಲಿ ಅಂತ ನಾನು ಕೂಡ ಭಾವಿಸ್ತೇನೆ. ಯಾಕಂತ ಹೇಳಿದರೆ ಇದು ಸಾಮಾನ್ಯವಾದ ವಿಚಾರ ಅಲ್ಲ. ಯಾಕಂತ ಹೇಳಿದರೆ ನಮ್ಮೂರ ಜಾಣೆ ಅಂತ ನಾವು ಶೋ ಮಾಡ್ತಾ ಇದ್ದೇವಲ್ವಾ, ಸೊ ಇವತ್ತು ನನಗೆ ಸಾರ್ಥಕ ಅಂತ ಭಾವನೆ ಆಗ್ತಾ ಇದೆ. ಯಾಕಂತ ಹೇಳಿದರೆ ನಮ್ಮ ಊರಲ್ಲಿ ಇಂಥ ಒಂದು ಯೋಚನೆ ಮಾಡುವಂಥ ಮಕ್ಕಳಿದ್ದಾರೆ ಅಂತ ಹೇಳಿದರೆ ಅದು ನಮ್ಮ ಹೆಮ್ಮೆಯ ವಿಷಯ. ಇವತ್ತು ಕಾರ್ಕಳ ಹಾಗೆ ಕಲ್ಯದ ಎಲ್ಲರೂ ತುಂಬ ಖುಷಿ ಪಟ್ಟಿರ್ತಾರೆ. ಯಾಕಂತ ಹೇಳಿದರೆ ನಿಮ್ಮ ಈ ಮಾತುಗಳಿದೆಲ್ಲ, ನಿಮ್ಮ ಬಾಯಿಂದ ಅದು ನೀವು ಹೇಗೆ ಆಡಿದ್ರು ನನಗೆ ಗೊತ್ತಿಲ್ಲ, ಯಾವ ಯೋಚನೆ ಇಟ್ಕೊಂಡು ಆಡಿದ್ರೂ ಗೊತ್ತಿಲ್ಲ. ಈ ಮಾತುಗಳು ಮಾತ್ರ ಎಲ್ಲರ ಮನವನ್ನು ತಟ್ಟಿರ್ತದೆ ಅಂತ ನಾನು ಭಾವಿಸ್ತೇನೆ. ಬಹಳ ಖುಷಿ ಆಯಿತು. ಆ್ಯಂಡ್ ಆರ್ಮಿಗೆ ಹೋಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ ಅಂತ ಹೇಳಿದಿರಿ. ಆ್ಯಂಡ್ ಎಜುಕೇಷನನ್ನು ಕೂಡ ಕಂಪ್ಲೀಟ್ ಮಾಡಬೇಕು ಅಂತ ಸಹ ಅಂದ್ಕೊಂಡಿದ್ದೀರಿ. ಸೊ ಇನ್ನಷ್ಟು ನಿಮ್ಮ ಬಗ್ಗೆ ನಾನು ತಿಳ್ಕೊಳ್ಬೇಕು, ಸಾಕಷ್ಟು ವಿಷಯಗಳು ನಿಮ್ಮ ಜೊತೆ ತಿಳ್ಕೊಳ್ಬೇಕು. ಯಾಕಂತ ಹೇಳಿದರೆ ಸಣ್ಣ ವಯಸ್ಸಲ್ಲಿ ಇಷ್ಟೆಲ್ಲ ಯೋಚನೆ ಇರೋರಿಗೆ ಆ್ಯಂಡ್ ಭವಿಷ್ಯದ ಬಗ್ಗೆ, ದೇಶದ ಬಗ್ಗೆ ಆ್ಯಂಡ್ ಕ್ರೀಡೆಯ ಬಗ್ಗೆ ಸಾಕಷ್ಟು ಮಾಹಿತಿ ಗೊತ್ತಿರ್ತದೆ ಅಂತ ನನ್ನ ಭಾವನೆ. ಸೊ ನಿಮ್ಮ ಹತ್ರ ಮಾತಾಡೋಣ ಒಂದು ಪುಟ್ಟ ವಿರಾಮದ ನಂತರ. ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಮಾತುಕತೆಗಳು ಆಯಿತು, ಸಾಕಷ್ಟು ವಿಚಾರಧಾರೆಗಳು ಕೂಡ ಹೊಮ್ಮಿತು. ಆ್ಯಂಡ್ ಇವರ ಮನಸ್ಸಲ್ಲಿ ಇಷ್ಟೆಲ್ಲ ಕನಸುಗಳಿದೆ ಅಂತ ಹೇಳಿದರೆ ಸಾಕಷ್ಟು ವಿಚಾರಗಳು ಇನ್ನೂ ತಿಳ್ಕೊಳ್ಳೋದು ಬಾಕಿ ಇದೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮನ ತಗೊಂಬರೋಣ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನಮ್ಮೂರ ಜಾಣೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.
ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ ಉಡುಪಿ. ಎಸ್, ಒಂದು ವಿರಾಮನ ತಗೊಂಬಂದ್ವಿ. ನಿಮ್ಮ ಯೋಚನೆಗಳಿಗೆ ಯಾವತ್ತೂ ವಿರಾಮ ಬೀಳದಿರಲಿ ಅಂತ ನಾನು ಭಾವಿಸ್ತೇನೆ. ಆರ್ಮಿ ಅಂತ ಹೇಳಿದ್ರಿ, ಕ್ರೀಡೆ ಅಂತ ಹೇಳಿದ್ರಿ, ಯಕ್ಷಗಾನ ಅಂತ ಹೇಳಿದ್ರಿ, ಆ್ಯಂಡ್ ಚಂಡೆ ಮದ್ದಳೆಯಲ್ಲೂ ಕೂಡ ನಿಮ್ಮ ಕೈ ಚಳಕ ಸಾಕಷ್ಟಿದೆ. ಸೊ ಒಂದು ಹುಡುಗಿಯಾಗಿ ಇಷ್ಟೆಲ್ಲ ರೀತಿಯ ಕಲೆಯನ್ನು ಮ್ಯಾನೇಜ್ ಮಾಡುವಂಥದ್ದು ತುಂಬ ಕಷ್ಟ. ಯಾಕಂತ ಹೇಳಿದರೆ ಈಗ ಒಂದು 8ನೇ ಕ್ಲಾಸ್ 10ನೇ ಕ್ಲಾಸ್ ಬರೋವಾಗಲೇ ಮನೆಯದೆಲ್ಲ ಜವಾಬ್ದಾರಿಯನ್ನು ತಗೊಳ್ಳಿಕ್ಕೆ ಶುರು ಮಾಡ್ತಾರೆ ಹೆಣ್ಮಕ್ಳು, ಕರೆಕ್ಟಾ? ಇಲ್ಲದಿದ್ದರೆ ಅಮ್ಮನೇ ರೆಡಿ ಮಾಡಿ ಬಿಡ್ತಾರೆ. ಯಾಕಂತ ಹೇಳಿದ್ರೆ ಸ್ವಲ್ಪ ದಿನದಲ್ಲಿ ಮದುವೆ ಆಗ್ಲಿಕ್ಕುಂಟು, ಕಲಿ, ಅದು ಕಲಿ, ಇದು ಕಲಿ ಅಂತ. ಸೊ ಆ ಟೈಮಲ್ಲೂ ಕೂಡ ನೀವು ಚಂಡೆ ಮದ್ದಳೆ, ಯಕ್ಷಗಾನ, ಕರಾಟೆ, ಯೋಗ ಹೀಗೆ ಸಾಕಷ್ಟು ಕಲೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ. ಕರಾಟೆಯಲ್ಲಿ ಅಂತೂ ನೀವು ನಿಸ್ಸೀಮರು ಅಂತ ನಾನು ಹೇಳಿದ್ದೇನೆ ಆವಾಗಲೇ. ಈ ಚಂಡೆ ಮದ್ದಳೆ ಯಕ್ಷಗಾನವನ್ನು ಹೇಗೆ ನೀವು ತೊಡಗಿಸ್ಕೊಂಡ್ರಿ, ಅಥವಾ ಯಾಕೆ ಇದನ್ನು ಕಲಿಬೇಕು ಅಂತ ಆಯಿತು ನಿಮಗೆ? ನೀವು ಫಸ್ಟಿಗೆ ಹೇಳಿದಾಗೆ ನನಗೆ ಮನೆಯಲ್ಲಿ ಕೆಲಸ ಮಾಡುದು ಇಲ್ವಾ, ಅಭ್ಯಾಸ ಇಲ್ವಾ? ಎಲ್ಲ ಮಾಡ್ತೇನೆ, ಗೊತ್ತುಂಟು ಎಲ್ಲ ಕೂಡ, ಬಟ್ ನನ್ನ ಇಚ್ಛೆಯಿಂದ ಆದ್ರೆ ಮಾತ್ರ, ಬೇರೆಯವರು ಹೇಳಿ ಮಾಡೋದಿಲ್ಲ. ವೆರಿ ಗುಡ್. ಬೈದ್ರು ಪರವಾಗಿಲ್ಲ, ಮನೆಯಲ್ಲಿ ನಿಮ್ಗೆ ಮನಸ್ಸು ಬಂದ್ರೆ ನೀವು ಕೆಲಸ ಮಾಡ್ತೀರಿ, ಕರೆಕ್ಟಾ? ನನ್ನ ಕೆಲಸವನ್ನೆಲ್ಲ ಬೇರೆ ನನ್ನ ಅಕ್ಕ ಇದ್ದಾರೆ, ಅವ್ರು ಮಾಡ್ತಾರೆ, ಅಮ್ಮ ಅವರೇ ಮಾಡುದು. ಸೊ ಎಲ್ಲ ಶೇರ್ ಮಾಡಿ ಕೊಟ್ಟಿದ್ದೀರಿ, ಇಷ್ಟಿಷ್ಟು ನಿಮ್ಗೆ, ಇಷ್ಟಿಷ್ಟು ನಮ್ಗೆ ಅಂತ. ಅದು ಒಂದು ನನ್ಗೆ ಪ್ಲಸ್ ಪಾಯಿಂಟ್. ನನ್ಗೆ ಸಮಯ ಸಿಗ್ತದೆ, ಕರೆಕ್ಟ್, ಬೇರೆ ನಾನು ಬೇರೆದನ್ನ ನೋಡ್ಕೊಳ್ಳಿಕ್ಕೆ. ಹಾಗೆ ಚೆಂಡೆ ಮದ್ದಳೆ ಅದು ಕೂಡ ಅಮ್ಮನೇ ಕಳಿಸಿದ್ದು ಫಸ್ಟಿಗೆ. ಎಲ್ಲ ಓಪನಿಂಗ್ ಅಮ್ಮಂದೆ, ಕಂಟಿನ್ಯೂಯೇಷನ್ ಮಾತ್ರ ನಂದು. ವೆರಿ ಗುಡ್. ಹಾಗೆ ಅಲ್ಲಿ ಕೂಡ ಅಲ್ಲಿ ಯಾರು ಹುಡುಗಿಯರು ಇರ್ಲಿಲ್ಲ ಕಲಿಯುವುದು. ಅದೊಂದು ನಮ್ಮ ಸಂಘ, ಮೊದಲಿಂದಲೂ ಅಮ್ಮ ಇದ್ರು ಅದ್ರಲ್ಲಿ. ಅಲ್ಲಿ ಸರ್ ಆನಂದ್ ಗುಡಿಗರ್ ಸರ್ ಅಂತ ಚೆಂಡೆ ಮತ್ತೆ ಫಸ್ಟಿಗೆ ಮದ್ದಳೆ ಕಲಿತದ್ ನಾನು, ಆಮೇಲೆ ಚೆಂಡೆ ಅವರು ಸರ್ ಕಲಿಸ್ತಿದ್ರು. ಇಂಟ್ರೆಸ್ಟ್ ಅಂತೇನು ಇರಲಿಲ್ಲ ಅದರಲ್ಲಿ, ನನಗೆ ಹೀಗೆ ಸಾಧನೆ ಮಾಡಬೇಕು ಅದೇನೂ ಇಲ್ಲ, ಎಲ್ಲ ಗೊತ್ತಿರಬೇಕು ಅಂತ. ವೆರಿ ಗುಡ್. ಅಷ್ಟೇ. ನಾನು ಮತ್ತೆ ಯಕ್ಷಗಾನ ಹೇಳುದಾದ್ರೆ ಸತೀಶ್ ಮಡಿವಾಳ್ ಅಂತ ಸರ್ ಇದ್ರು, ಅವರೊಟ್ಟಿಗೆ ಕಲ್ತದ್ದು ಸ್ಟಾರ್ಟಿಂಗ್. ನೆಕ್ಸ್ಟ್ ಈಗ ಕಂಟಿನ್ಯೂ ಮಾಡ್ತಿರೋದು ಆನಂದ್ ಗುಡ್ಗಡ್ ಸರ್ ಅವರ ಹತ್ರ. ಅದೆಲ್ಲ ನಮ್ಮದೊಂದು ತುಳುನಾಡಿನ ವೈಭವಗಳು. ಹೌದು, ತುಳುನಾಡಿನ ಗಂಡು ಕಲೆ. ಈಗ ಹೆಣ್ಣು ಮಕ್ಕಳು ಬಿಡ್ತಾ ಇಲ್ಲ, ಯಕ್ಷಗಾನದಲ್ಲಿ ಹೆಣ್ಣು ಮಕ್ಕಳದ್ದು ಒಂದು ಚಾರ್ಮ್ ಇರಲೇಬೇಕು ಅಂತ ಎಲ್ಲರೂ ರೆಡಿ ಆಗಿದ್ದಾರೆ. ನಂಗೆ ಅದೇ ಖುಷಿ ಆಗ್ತಾ ಇರೋದು. ಆ್ಯಂಡ್ ನೀವು ಅಂತ ಹೇಳಿದರೆ ನಾನು ಹೇಳುವಂಥದ್ದು, ಪ್ರತಿಯೊಂದು ಹುಡುಗಿಯರು ಈ ರೀತಿ ಯೋಚನೆ ಮಾಡಿದರೆ, ಈ ಕಲೆ ನಮಗೆ ಬೇಡಪ್ಪ, ನಂಗೆ ಇದೊಂದೇ ಸಾಕು ಅಂತ ಯೋಚನೆ ಮಾಡೋ ಬದಲು ಎಲ್ಲವನ್ನ ಕಲ್ತ್ರೆ ಏನು ಲಾಸ್ ಇದೆ ಅಲ್ವಾ? ಸೊ ಕಲಾವಿದರಾಗಿ ಬದುಕುವುದೇ ದೊಡ್ಡ ಪುಣ್ಯ ಅಂತ ನಾನು ಭಾವಿಸ್ತೇನೆ. ನಾನು ಪ್ರತಿ ಬಾರಿ ಹೇಳುವಂಥದ್ದು ಅದೇ, ಕಲಾವಿದರಾಗಿ ಬದುಕಬೇಕು ಅಂತಾದರೆ 100 ಜನ್ಮದ ಪುಣ್ಯ ಇರಬೇಕು. ಹಾಗಿರುವಾಗ ಒಂದಲ್ಲ ಎರಡಲ್ಲ ಒಂದು 5-6 ಕಲೆ ಇದ್ರೂ ನಮಗೇನು ತೊಂದರೆ ಇಲ್ಲ, ಯಾವತ್ತೊಂದು ಸೇಫ್ ಅದು. ಅದಿಲ್ಲದಿದ್ರೆ ಇದಪ್ಪ, ಇದಿಲ್ಲದ್ರೆ ಅದಪ್ಪ, ನಾವು ಬದುಕೋತೀವಿ ಅಂತ, ಕರೆಕ್ಟಾ? ಸೊ ಹಾಗಿರುವಾಗ ನಿಮಗೆ ಆರ್ಮಿಗೆ ಹೋಗಬೇಕು ಅಂತ ಕನಸು ಅಂತ ಹೇಳಿದ್ರಿ. ಸೊ ಎಜುಕೇಷನ್ ನಿನ್ನ ಏನು ಮಾಡ್ತೀರಿ? ಎಜುಕೇಷನ್ ಹೇಗೆ ಕಂಪ್ಲೀಟ್ ಮಾಡೋ ಐಡಿಯಾ ಏನಾದರೂ ಇದೆಯಾ? BCA, ನೆಕ್ಸ್ಟ್ ಡಿಗ್ರಿಗೆ, ನೆಕ್ಸ್ಟ್ MCA ಮಾಡೋದಾದ್ರೆ ಮಾಡ್ತೇನೆ. ಹಾಗೆ ಅಂದ್ರೆ ನನಗೆ ನನ್ನ ಆರ್ಮಿಗೆ ಯಾವಾಗ ಹೋಗ್ಲಿಕ್ಕೆ ಆಗ್ತದೆ ಆಗ. ಸೊ ಆರ್ಮಿಯಿಂದ ಕಾಲ್ ಬರೋವರೆಗೂ ನೀವು ಎಜುಕೇಶನ್ ಅನ್ನ ಮುಂದುವರಿಸ್ತಾ ಹೋಗ್ತೀರಿ. ಸೊ ನಿಮ್ಗೀಗ ಟೈಮ್ ಮುಂದೆ ಹಾಕ್ಬೇಕು, ಆದ್ರೆ ನಿಮ್ಮ ಗುರಿ ಇರುವಂತದ್ದು ಆರ್ಮಿಯಿಂದ ಯಾವಾಗ ಕರೆ ಬರ್ತದೆ ಅಂತ ಕಾಯ್ತಾ ಇದ್ದೀರಿ, ಕರೆಕ್ಟಾ? ಸೊ ಆರ್ಮಿಗೆ ಸೇರ್ಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ಪ್ರಯತ್ನಗಳು ನಡೀತಾ ಇದೆಯಾ? ಎಲ್ಲಾದ್ರೂ ಟ್ರೈ ಮಾಡಿದ್ದೀರಾ ನೀವು? ಅಂದ್ರೆ ಅದಕ್ಕಾಗಿ ಸ್ಪೋರ್ಟ್ಸ್ ಅಲ್ಲಿರುವುದು. ನೀವು ಸಾಮಾನ್ಯದವರಲ್ಲ ಆಯ್ತಾ, ಎಲ್ಲಾ ಚಿಂತನೆಗಳನ್ನ ಮಾಡಿ ಈಗ ರೆಡಿ ಆಗಿದ್ದೀರಿ ಹಾಗಾದ್ರೆ. ಸೊ ಸ್ಪೋರ್ಟ್ಸ್ ಅಲ್ಲಿ ಇರೋದು ಆರ್ಮಿಗೆ ಜಾಯಿನ್ ಆಗ್ಬೇಕು ಅಂತ, ಸೊ ಅದಕ್ಕೆ ನೀವು ಸ್ಪೋರ್ಟ್ಸ್ ಬಿಡ್ತಾ ಇಲ್ಲ ಅಂತ ಹೇಳಿದ್ರಿ, ಕರೆಕ್ಟಾ? ಸೊ ಸ್ಪೋರ್ಟ್ಸ್ ಇಂದ ಆರ್ಮಿಗೆ ಒಂದು ಒಳ್ಳೆ ಸ್ಟೆಪ್, ಅದೊಂದು ಸ್ಟೆಪ್ ಹೈ ಹೋದಾಗೆ. ಅಂಡ್ ಅಲ್ಲಿ ಪ್ರಿಫರೆನ್ಸ್ ಇರ್ತದೆ, ಅಂಡ್ ನಿಮ್ಮ ಒಳ್ಳೆ ಹೈಟ್ ಕೂಡ ಇದೆ, ಅಂಡ್ ಪರ್ಸನಾಲಿಟಿ ಕೂಡ ಹಂಗೆ ಇದೆ. ಅಂಡ್ ನೀವು ಆರ್ಮಿಗೆ ಹೋಗಬೇಕು ಅನ್ನೋ ಕನಸನ್ನು ಇಟ್ಕೊಂಡಿದ್ದು ನಿಜ. ಆದರೆ ಇದನ್ನು ಮನೇಲಿ ಹೇಗೆ ತಗೊಂಡ್ರೆ, ಅಥವಾ ಅಪ್ಪ ಅಮ್ಮನಿಗೊಂದು ಭಾವನೆ ಇರ್ತದಲ್ಲ, ಯಪ್ಪ ನನ್ನ ಹೆಣ್ಣು ಮಗು ಅಂತ ಅಂದರೆ ಮದುವೆ ಆಗ್ಯಪ್ಪ ಆರಾಮ್ಸೆ 1-2 ಮಕ್ಕಳನ್ನ ಹೆತ್ತು ಖುಷಿಯಾಗಿರಲಿ ಅಂತ ಒಂದು ಭಾವನೆ ಇದ್ದೇ ಇರ್ತದೆ, ಕರೆಕ್ಟಾ? ಹಾಗಿರುವಾಗ ನೀವು ಆರ್ಮಿಗೆ ಹೋಗಬೇಕು ಅಂತ ಹೇಳುವಾಗ ಮನೇಲಿ ರಿಯಾಕ್ಷನ್ ಹೇಗಿತ್ತು? ಈಗ ಒಂದು ವೇಳೆ ನಾನೀಗ ಆರ್ಮಿಗೆ ಹೋಗುದಿಲ್ಲ ಹೇಳಿದ್ರು ದೂಡ್ತಾರೆ ಅಂತ ಸ್ಥಿತಿಯಲ್ಲಿ ಉಂಟು. ನಿಜವಾಗ್ಲೂ ನಿಮ್ಮ ಒಂದು ಕುಟುಂಬಕ್ಕೆ ದೊಡ್ಡ ಸಲಾಮ್ ಅಂತ ಹೇಳಬೇಕು, ಆ ತಂದೆ ತಾಯಿಗೆ ದೊಡ್ಡ ಸಲಾಮ್. ಯಾಕಂತ ಹೇಳಿದರೆ ಸ್ವಾರ್ಥನೇ ತುಂಬಿರೋದು. ಅದು ಕೂಡ ನಾವು ಹೇಳುವಂಥದ್ದು, ತಾಯಿ ಹೃದಯ ಎಷ್ಟೇ ವಿಶಾಲವಾಗಿದ್ರು ಆದರೆ ಮಕ್ಕಳ ವಿಷಯದಲ್ಲಿ ಅದು ಸ್ವಾರ್ಥ ಜಾಸ್ತಿ ಇರ್ತದೆ,
ನನ್ನ ಮಕ್ಕಳು ಒಂದು ಆರಾಮ್ಸೆ ಇರ್ಬೇಕಪ್ಪ, ಆರಾಮ್ಸೆ ಒಂದು ದೊಡ್ಡ ಮನೇಲಿ ಕೂತ್ಕೊಂಡು ಆರಾಮ್ಸೆ ಕೆಲಸ ಮಾಡಿಕೊಂಡು ಗಂಡ ಮಕ್ಕಳನ್ನ ನೋಡಿಕೊಂಡು ಚೆನ್ನಾಗಿರ್ಬೇಕು ಅಂತ ಒಂದು ಭಾವನೆ ಇರ್ತದೆ. ಆದರೂ ನೀವು ಒಂದು ಮಾತು ಹೇಳಿದ್ರಿ, ನೀವು ಹೋಗೋದಿಲ್ಲದಿದ್ದರೂ ಮನೆಯಿಂದ ದೂಡ್ತಾರೆ ಅಂತ. ಸೊ ಅಂಥ ತಂದೆ ತಾಯಿಗೆ ಏನು ಹೇಳಿದ್ರು ಕಡಿಮೆನೆ. ನೀವು ಪುಣ್ಯ ಮಾಡಿದ್ದೀರಪ್ಪ, ನಾನು ಅದನ್ನೇ ಹೇಳೋದು, ನೀವು ಪುಣ್ಯ ಮಾಡಿದ್ದೀರಿ ಇಂಥ ಒಳ್ಳೆ ತಂದೆ ತಾಯಿ ಸಿಗಲಿಕ್ಕೆ. ಆ್ಯಂಡ್ ಸೊ ನಿಮ್ಮ ಈ ಪ್ರಯತ್ನ, ನಿಮ್ಮ ಮನೆಯವರ ಪ್ರಯತ್ನ ಕೂಡ ಆದಷ್ಟು ಬೇಗ ನನಸಾಗಲಿ ಅಂತ ನಾನು ಭಾವಿಸ್ತೇನೆ. ಆ್ಯಂಡ್ ಇದು ಫೀಲ್ಡಿಗೆ ಬರುವಾಗ ನಿಮಗೆ ಸಾಕಷ್ಟು ಮಾತುಗಳು ಕೇಳಿದ್ದೇನಾದ್ರೂ ಇದೆಯಾ, ಅಥವಾ ತಂದೆ ತಾಯಿ ಎಷ್ಟೇ ಸಪೋರ್ಟ್ ಮಾಡಿದ್ರು ಊರಲ್ಲಿ ಕೆಲವೊಂದು ಜನರು ಅಂತ ಇರ್ತಾರೆ ನೋಡಿ, ಇದೇ ಉದ್ದೇಶಕ್ಕೆ ಹುಟ್ಟಿದವರು ಅಂತ, ಕಾಲೆಳೆಯುವವರು, ಇದು ಯಾಕೆ ನಿಂಗೆ, ಅದು ಯಾಕೆ, ಅದಕ್ಕೂ ಹೋಗ್ತೀಯಾ ಇದಕ್ಕೂ ಹೋಗ್ತೀಯಾ ಅಂತ. ಅದು ಹೆಣ್ಣು ಮಕ್ಕಳು ಸ್ಪೋರ್ಟ್ಸಲ್ಲಿದ್ರಂತೂ ಜಾಸ್ತಿ. ಅದು ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಒಂದು ಗಂಡು ಮಕ್ಕಳಿಗೆ ಅಂತ ಬರ್ದಿಟ್ಟ ರೀತಿಯಲ್ಲಿ ಮಾತಾಡುವವರು ಇರ್ತಾರೆ. ಅಂಥದ್ದೇನಾದ್ರೂ ನಿಮಗೆ ಕೇಳಿದ್ದು ನೆನಪಿದೆಯಾ? ನಮ್ಮ ಊರಲ್ಲಿ ಎಲ್ಲರೂ ಸಪೋರ್ಟಿವ್ ಆಗಿ ಇದ್ರು ಹೆಚ್ಚಾಗಿ. ಬಟ್ ಅವ್ರ ಒಳಗೊಳಗೆ ಮಾತುಗಳು ನಾನು ಕೆಲವು ಕೇಳಿದ್ದೀರಾ? ಆದ್ರೆ ಬೇರೆಯವರು ಮಾತಾಡ್ತಾರಂತ ನಾವು ನಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಮಾತಾಡುವವರು ಮಾತಾಡ್ತಾ ಇರ್ತಾರೆ, ಅದಕ್ಕೆಲ್ಲ ಟೆನ್ಷನ್ ಇಲ್ಲ. ಮಾತಾಡ್ತಾ ಇರೋರು ಮಾತಾಡಿಯೇ ಬಾಕಿ ಇರ್ತಾರೆ, ಬಟ್ ನಾವು ಒಂದು ಲೆವೆಲ್ ರೀಚ್ ಆಗಿರ್ತೇವೆ, ಕರೆಕ್ಟಾ? ಸೊ ಅಂಥದ್ದನ್ನೆಲ್ಲ ನೀವು ಸಣ್ಣ ವಯಸ್ಸಲ್ಲಿ ಎದುರಿಸೋದು ಕಷ್ಟ ಅಂತ ಅನಿಸ್ಲಿಲ್ವಾ ನಿಮ್ಗೆ? ನಾವೀಗ ಯಾರೊಟ್ಟಿಗೆ ಇರ್ತೇವೆ ನೋಡಿ, ನನ್ನ ಫ್ರೆಂಡ್ಸ್ ಇರ್ಬೋದು, ಹಾಗೆ ನಮ್ಮ ಊರಲ್ಲಿ ಬೇರೆ ಯಾರು ಇರ್ಬೋದು, ಅವರು ಹೇಗಿರ್ತಾರೆ, ಅವರಂದ್ರೆ ಅವರಲ್ಲಿರುವ ಕ್ಯಾರೆಕ್ಟರ್ಸ್ ಇರ್ಬೋದು, ಪಾಸಿಟಿವ್ನೆಸ್, ಅದೆಲ್ಲ ನನಗೆ ಬಂದಿದೆ. ಮತ್ತೆ ಭಾಷಣ ಎಲ್ಲ ಕೆಲವು ಫಂಕ್ಷನ್ಸ್ ಎಲ್ಲ ಇರ್ತಾರೆ ನಮ್ಮ ಸ್ಕೂಲಲ್ಲಿ ಇರ್ಬೋದು. ನಮ್ಮ ಸ್ಕೂಲು ಹೈಸ್ಕೂಲ್ ಹೇಳಬೇಕಾದ್ರೆ ಅಲ್ಲಿ ಅಂತೂ ಫುಲ್ ಪಾಸಿಟಿವ್ನೆಸ್, ಒಳಗೆ ಹೋಗುವಾಗಲೇ ಪಾಸಿಟಿವ್ನೆಸ್ ತುಂಬಿ ತೊಳಗ್ತಾ ಇರ್ತದೆ. ಆ ರೀತಿ ಎಲ್ಲವನ್ನು ಪಾಸಿಟಿವ್ ಆಗಿ ತಗೊಳ್ದು. ಅಲ್ಲಿ ತುಂಬಾ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಿದ್ರು, ಬೇರೆ ಬೇರೆ ಗಣ್ಯ ವ್ಯಕ್ತಿಗಳನ್ನೆಲ್ಲ ಕರೆಸ್ತಿದ್ರು. ಹಾಗೆ ಅದನ್ನೆಲ್ಲ ಕೇಳಿ ನೋಡಿ ಮೊದಲಿಂದಲೂ ಕೂಡ ಪಾಸಿಟಿವೇ. ಸೊ ಎಲ್ಲ ವಿಷಯದಲ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋ ನಿರೀಕ್ಷಾ ಅವರ ಈ ಗುಣ ನಿಮ್ಮದು ಒಂದು ಕಡೆ ನಿಮಗೆ ಬಹಳ ಉಪಯೋಗ ಬರ್ತದೆ. ಅದು ಯಾವಾಗ ನೀವು ದೇಶವನ್ನು ಕಾಯಲಿಕ್ಕೆ ಗಡಿಯಲ್ಲಿ ನಿಲ್ತೀರಲ್ಲ, ಆ ಟೈಮಲ್ಲಿ ಇದು ನಿಮಗೆ ಬಹಳ ಹೆಲ್ಪ್ ಮಾಡ್ತದೆ. ಯಾಕಂತ ಹೇಳಿದರೆ ಆ ಪಾಸಿಟಿವಿಟಿ ಇದ್ದರೆ, ಏನಿಲ್ಲಮ್ಮ ನಾನು ಭಾರತ ಮಾತೆಯನ್ನು ಕಾಯ್ತೇನೆ ಅನ್ನೋ ಪಾಸಿಟಿವಿಟಿ ಇದ್ದರೆ ಖಂಡಿತ ಅದೊಂದು ದೊಡ್ಡ ಎನರ್ಜಿ ನಿಮಗೆ. ನಿಮ್ಮ ತಂದೆ ತಾಯಿ ಕೂಡ ಮನೆಯಲ್ಲಿ ನಿರಾಳವಾಗಿರ್ತಾರೆ, ನನ್ನ ಮಗಳು ಯಾವುದನ್ನೂ ಗೆದ್ದು ಬರ್ತಾಳೆ ಅಂತ. ಸೊ ಇದೆಲ್ಲ ವಿಷಯಗಳಾಯಿತು. ನಿಮ್ಮ ಕುಟುಂಬದ ಬಗ್ಗೆ ಕೂಡ ಮಾತಾಡಿ ಆಯಿತು. ನಿಮ್ಮ ಊರಿನ ಜನ ಕೆಲವ್ರು ಮಾತಾಡೋರು ಇದ್ದಾರೆ ಅಂತ ಹೇಳಿದರೆ ಹೊಗಳೋರು ಇದ್ದೇ ಇರ್ತಾರೆ, ಸಹಕಾರ ಕೊಡೋರು ಇದ್ದೇ ಇರ್ತಾರೆ. ಸೊ ಊರಿನಿಂದ ಯಾವ ರೀತಿಯ ಸಹಕಾರ ನಿಮಗೆ ಸಿಕ್ತು? ಸಂಘ ಸಂಸ್ಥೆಗಳಿರ್ಬೋದು, ಹಲವು ಆಗ್ಲೇ ಹೇಳಿದಾಗೆ ನನ್ನ ಅಮ್ಮ ಇರುವಂತಹ ಸಂಘ ಚೈತನ್ಯ ಮಿತ್ರ ಮಂಡಳಿ, ಅಲ್ಲಿ ತುಂಬಾ ಅಂದ್ರೆ ಜಾನಪದ ಸಂಘಗಳಂದ್ರೆ ಜಾನಪದ ನೃತ್ಯ ಇರ್ಬೋದು, ಗೀತೆಗಳಿರ್ಬೋದು, ಅದರಲ್ಲೆಲ್ಲ ಇದು ಕಾಂಪಿಟಿಷನ್ಸ್ ಎಲ್ಲ ಆಗುವಾಗ ಹೋಗ್ತಾರಲ್ಲ, ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ರು. ಜಾನಪದ ನೃತ್ಯದಲ್ಲಿ ಕೂಡ ಇಂಟ್ರೆಸ್ಟ್ ಉಂಟು. ನೀವು ಯಾವ ಕಲೆಯನ್ನ ಕಲ್ತಿಲ್ಲ ನಂಗೆ ಅದನ್ನು ಹೇಳಿ, ಬಹಳ ಕಷ್ಟ ಆಗ್ತಾ ಇದೆ. ಒಂದೊಂದು ಮಾತಿಗೂ ನಾನು ಇದನ್ನು ಕಲ್ತಿದ್ದೇನೆ ಅಂತ ತುಂಬಾ ಖುಷಿ ಆಗ್ತದೆ. ನಿರೀಕ್ಷಾ ಮಾತಾಡಿ. ಹಾಗೆ ಊರಿನಲ್ಲಿರುವವರು ಎಲ್ಲರೂ ಕೂಡ ಸಪೋರ್ಟಿವ್ ಆಗಿ, ಅಂದ್ರೆ ಏನು ಹೇಳುವಂತಿಲ್ಲ ಅವರ ಬಗ್ಗೆ ಎಲ್ಲ ಈಗ ನಾನು ನಡ್ಕೊಂಡು ಹೋಗ್ತಿದ್ದೀನಿ ಅಂದ್ರೆ ಪೆಟ್ಟಿಗೆ ಹೋಗುದಾ ಅಂತ ಕೇಳ್ತಾರೆ. ಆಮೇಲೆ ಕೆಲವರೆಲ್ಲ ಹೀಗೆ ಕರೆಯುವುದುಂಟು, ಕರಾಟೆ ಅಂತಾನೆ ಕರೆದು ಬಿಡ್ತಾರೆ, ಪೆಟ್ಟಿಸ್ಟ್ ಅಂತಾನೆ ಕರೆದು ಬಿಡ್ತಾರೆ. ಸೊ ನಿಮ್ಮ ಹತ್ರ ಬರ್ಲಿಕ್ಕೆ ಸ್ವಲ್ಪ ಹೆದರ್ತಾರೆ ಅಂತ ಆಯ್ತು, ಕರೆಕ್ಟಾ? ಸೊ ಕರಾಟೆ ಅಂತ ಕಲ್ತಿದ್ದು ನಾನು ಕರಾಟೆ ಬಗ್ಗೆ ಮಾತಾಡಲೇಬೇಕು. ಅಂಡ್ ಹೆಣ್ಣು ಮಕ್ಕಳಿಗೆ ಅನಿವಾರ್ಯ ಇರುವಂತಹ ಕಲೆ ಕರಾಟೆ, ಆಯ್ತಾ? ನೀವು ಯಾವುದೇ ಕಲೆಯನ್ನ ಕಲಿಯದೇ ಇರಿ, ಬಟ್ ಕರಾಟೆನ ಕಲ್ತ್ರೆ ಒಂದು ಸೇಫ್ಟಿ ಫೀಲ್ ಇರ್ತದೆ, ಆಯ್ತಾ? ಎಷ್ಟೇ ಸಮಾಜ ಬದಲಾಗ್ಲಿ, ಹೆಣ್ಣು ಮಕ್ಕಳ ಸೆಕ್ಯೂರಿಟಿ ವಿಷಯಕ್ಕೆ ಬಂದಾಗ ಇನ್ನೂ ಹಿಂದೆ ಇದೆ. ಅದನ್ನು ಎಲ್ಲರೂ ಒಪ್ಕೊಳ್ಳೇಬೇಕು. ಯಾಕಂತ ಹೇಳಿದರೆ ಈಗಲೂ ಅತ್ಯಾಚಾರಗಳು ನಡೀತಾ ಇದೆ, ಈಗಲೂ ಶೋಷಣೆಗಳು ನಡೀತಾ ಇದೆ. ಈ ಟೈಮಲ್ಲಿ ಕರಾಟೆಯನ್ನು ಕಲಿಯುವಂಥದ್ದು ಎಷ್ಟು ಅವಶ್ಯಕ? ಕರಾಟೆಯನ್ನು ಈಗ ಬದಿಗಿಟ್ರೆ ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಅವರ ಥಿಂಕಿಂಗ್ಸ್ ಅನ್ನ ಚೇಂಜ್ ಮಾಡ್ಬೇಕಾ ಅದರ ಒಂದು ವಿಷಯದಲ್ಲಿ. ಯಾವಾಗ್ಲೂ ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇರ್ತಾರೆ, ಅದು ಮಾಡ್ಬೇಡ, ಇದು ಮಾಡ್ಬೇಡ, ಇಷ್ಟು ಟೈಮ್ ಮನೆಯೊಳಗೆ ಇರ್ಬೇಕು. ಅದಕ್ಕಿಂತ ಅವರ ಗಂಡು ಮಕ್ಕಳಿಗೂ ಹೇಳಿ ಅಲ್ಲ ಸ್ವಲ್ಪ, ಬೇರೆ ಹೆಣ್ಣು ಮಕ್ಕಳು ನಿನ್ನ ಅಕ್ಕ ತಂಗಿ ಇರುವ ಹಾಗೆ ಅವರನ್ನು ಒಳ್ಳೆಯ ಗೌರವದಿಂದ ನೋಡ್ಬೇಕು. ಹಾಗೆ ಗಂಡು ಮಕ್ಕಳಿಗೆ ಯಾವಾಗ ಬುದ್ಧಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆಗ ಹೆಣ್ಣು ಮಕ್ಕಳು ಆಟೋಮೆಟಿಕ್ ಆಗಿ ಸೇಫ್ಟಿ ಫೀಲ್ ಮಾಡ್ತಾರೆ. ಅದೊಂದು ಭಾವನೆ ನಾನು ತುಂಬಾ ಯೋಚನೆ ಮಾಡ್ತಿದ್ದೆ ಅದ್ರ ಬಗ್ಗೆ. ನೆಕ್ಸ್ಟ್ ನೀವು ಕರಾಟೆ ಹೇಳಿದಾಗೆ ನಾನು ಕಲಿತಿದ್ದುದು
ಫುಲ್ ಫಿಟ್ನೆಸ್ಸಿಗೋಸ್ಕರ. ಫಿಟ್ನೆಸ್ ಸ್ಟ್ರೆಂತ್ ಇರ್ಬೋದು. ಅಂದರೆ ನನಗೆ ಮೊದಲು ಹೇಗಿದ್ದೆ ಅಂದರೆ, ಈಗ ಸ್ವಲ್ಪ ಕಲ್ದಂಟಿ ಬಿದ್ದರೂ ನನಗೆ ಪ್ರಜ್ಞೆ ತಪ್ಪಿಬಿಟ್ಟಿತ್ತು. ಓಹೋ, ಹಾಗೆ ಫುಲ್ ಎಷ್ಟೋ ಸಲ ಆಗಿದೆ ಹಾಗೆ. ನನ್ನಿಂದಾಗಿ ಬೇರೆಯವರಿಗೆ ಎಷ್ಟೋ ತೊಂದರೆ ಆಗಿದೆ. ನಾನು ರೋಡಲ್ಲೆಲ್ಲ ಬೀಳ್ತಿದ್ದೆ. ಹಾಗೆ ಬೇರೆಯವರು ನಮ್ಮದೇ ಬಿಲ್ಡಿಂಗ್ ಅಲ್ಲಿ, ನನ್ನ ಅಮ್ಮನಿಗೆ ಗೊತ್ತಿರಲಿಲ್ಲ ಅದು ಮಾತ್ರ. ನಾನು ಅಂದ್ರೆ ಮೊದಲಿಂದ ಓಡ್ತಾನೆ ಹೋಗುದು, ಎಲ್ಲಿಯೂ ಸ್ಟಾಪ್ ಇಲ್ಲ. ಓಡ್ತಾ ಹೋಗುವಾಗ ಒಂದಿನ ಕಲ್ದಂಟಿ ಬಿದ್ದದಂತೆ. ಆಗ ಅವರು ಒಂದು ಸೋಡದಲ್ಲೇ ಇದು ಸೋಡವನ್ನೇ ಹಾಕಿ ಏಳಿಸಿದ್ದಂತೆ. ಹಾಗೆ ತುಂಬಾ ಸಲ ಆಗಿದೆ. ನಾನು ಕರೆಕ್ಟಿಗೆ ಹೋದ ನಂತರ ಅದೆಲ್ಲ ಚೇಂಜಸ್ ಆಯ್ತು. ಅಂದ್ರೆ ಅಸೆಂಬ್ಲಿಯಲ್ಲಿ ನಿಲ್ಲಿಕ್ ಆಗ್ತಿರ್ಲಿಲ್ಲ. ಅಸೆಂಬ್ಲಿಯಲ್ಲಿ ಚಕ್ಕರೆ ಸರ್ ಕೈಯಲ್ಲಿ ಇಟ್ಕೊಂಡು ಯಾವಾಗ್ಲೂ. ಹಾಗೆ ಕರಾಟೆಗೆ ಹೋದ್ಮೇಲೆ ಅದೆಲ್ಲ ಸ್ಟಾಪ್ ಆಯ್ತು. ಫುಲ್ ಸ್ಟ್ರೆಂತ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಸೆಕ್ಯೂರಿಟಿ ಹೇಳಿದ್ರೆ, ಈಗ ಎಲ್ಲರ ಒಂದು ಮನಸ್ಸಿನಲ್ಲಿ ಇದೆ, ಎಲ್ಲರಿಗೊಂದು ಥಾಟ್ ಇದೆ, ಕರಾಟೆ ಅಂದ್ರೆ ಸೆಕ್ಯೂರಿಟಿ ಅಂತ. ಎಲ್ಲರೂ ಹೆಚ್ಚಾಗಿ ದೂರವೇ ಇರ್ತಾರೆ ಯಾರೆಲ್ಲ ಕರಾಟೆಗೆ ಹೋಗ್ತಾರೆ. ಆ ಬಾಯಲ್ಲಿ ಅವರದ್ದು ಏಟು ಬಿದ್ರೆ ಕಷ್ಟ ಅಲ್ಲ, ಹಾಗೆ ದೂರನೇ ಇರ್ತಾರೆ ಹೆಚ್ಚಾಗಿ. ಸೊ ಗೌರ್ಮೆಂಟ್ ಇಂದ ಕೂಡ ಇದನ್ನ ಮಾಡ್ತಾ ಇದ್ದಾರೆ, ಶಾಲೆಗಳೆಲ್ಲ ಕಲಿಸ್ತಿದ್ದಾರೆ. ಅವರ ಇಂಟ್ರೆಸ್ಟ್ ಅಲ್ಲಿ ಅವರು ಕಲಿಬೇಕು. ಹೌದು, ಯಾವುದು ಫೋರ್ಸ್ಫುಲಿ ಹೇಳ್ಕೊಡ್ಬಾರ್ದು. ಇವತ್ತು ಶಾಲೆಯಲ್ಲಿ ಕಲಿಬೇಕಂತೆ ಸರ್ಕಾರದಿಂದ ಆದೇಶ ಬಂದಿದೆ ಅಂತ ಕಲಿಯುವುದಲ್ಲ. ನಮ್ಮ ಹಿತಕ್ಕೋಸ್ಕರ ನಮಗೋಸ್ಕರ ನಾವು ಕಲ್ತ್ರೆ ಅದು ಕರಾಟೆ ಆಗಿ ಉಳಿತದೆ, ಇಲ್ಲದಿದ್ರೆ ಅದೊಂದು ಎಕ್ಸರ್ಸೈಸ್ ಆಗಿ ಉಳಿತದೆ. ಕರೆಕ್ಟಾ? ಹಾಗೆ ಕರೆಕ್ಟ್, ಅದು ನೀವು ಹೇಳಿದ್ದು ಕೂಡ ಹಾಗೆ. ಎಲ್ಲ ನಾವು ಏನೇ ಒಂದು ಮಾಡುದಾದ್ರು ನಾವು ಥಿಂಕ್ ಮಾಡಬೇಕು, ಇದರಿಂದ ನನ್ಗೇನು ಪ್ರಯೋಜನ, ಹೌದು, ನನ್ಗೇನು ಒಳ್ಳೇದು. ಅವರು ಈಗ ನನ್ನ ಗುರುಗಳು ಫ್ರೀ ಆಗಿ ಕಲಿಸ್ತಿರೋದು ಎಲ್ಲರಿಗೂ ಕ್ಲಾಸ್. ಈಗಂತೂ ಮೊದಲೆಲ್ಲ ತುಂಬಾ ಬೇರೆ. ನಾನು 4th ಅಲ್ಲಿ ಸ್ಟಾರ್ಟ್ ಮಾಡುವಾಗ ದೊಡ್ಡ ದೊಡ್ಡ ಅಣ್ಣನವರೆಲ್ಲ ಇದ್ರು. ನಾನು ಫಸ್ಟ್ ಇಂದ ಕೂಡ ಇಲ್ಲಿವರೆಗೆ ಕೂಡ ಇದ್ದೇನೆ. ನಾನು ಫಸ್ಟ್ ಕ್ಲಾಸಿಂದ. ಬೇರೆಯವರೆಲ್ಲ ಅರ್ಧದಲ್ಲಿ ಡ್ರಾಪ್ ಮಾಡ್ತಾ ಹೋದ್ರು. ಅಂದ್ರೆ ಫಿಟ್ನೆಸ್ ಬೇಕಂದ್ರೆ ಆಬ್ವಿಯಸ್ಲಿ ಪ್ರಾಕ್ಟೀಸ್ ಬೇಕೇ ಬೇಕು. ಹಾರ್ಡ್ ಇರ್ತದೆ ಸ್ವಲ್ಪ, ಎಲ್ಲರಿಗೂ ಆಗುದಿಲ್ಲ, ಕಷ್ಟ ಆಗ್ತದೆ. ಹಾಗೆ ಎಲ್ಲ ಡ್ರಾಪ್ ಮಾಡ್ತಾ ಹೋಗಿ ಈಗ ಸೀನಿಯರ್ ಅಂದ್ರೆ ನಾನೇ ಈಗ ಇರೋದು ಅಲ್ಲಿ ಆ ಕ್ಲಾಸಲ್ಲಿ ಸರ್ ಕಲಿಸಿದ್ರಲ್ಲಿ. ಈಗೆಲ್ಲ ಹೊಸ ಮಕ್ಕಳಿದ್ದಾರೆ, ಪುಟ್ಟ ಮಕ್ಕಳು. ಆದ್ರೆ ಕೂಡ ಅವರ ಇಂಟ್ರೆಸ್ಟ್ ನೋಡುವಾಗ ನಮ್ಗೆ ಖುಷಿ ಆಗ್ತದೆ. ಹಾಗೆ ಇಂಟ್ರೆಸ್ಟ್ ಇರ್ಬೇಕು ಎಲ್ಲದ್ರಲ್ಲಿ. ಯಾವ್ದು ಕೆಲಸ ಮಾಡಿದ್ರು ಇಂಟ್ರೆಸ್ಟ್ ಇರಬೇಕು. ನೀವು ಹೇಳಿದ್ರಿ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್. ನೀವು ಎಷ್ಟು ಒಂದು ದಿನದಲ್ಲಿ ಒಂದು ಎಷ್ಟು ಗಂಟೆಯನ್ನ ಪ್ರಾಕ್ಟೀಸಿಗೆ ಅಂತ ಇರ್ತೀರಿ? ನಾನು ಹೇಳುದಾದ್ರೆ, ಸ್ಕೂಲಿಗೆ ಹೋಗ್ತಿದ್ದೆ ಅಲ್ಲ, ಅಲ್ಲೇ ಸಂಜೆ 4 ಹೈಸ್ಕೂಲಲ್ಲಿರುವಾಗ 4:15ಗೆ ಕ್ಲಾಸ್ ಮುಗಿತಿದ್ರೆ 4:30ಗೆ ಹೀಗೆ ಗ್ರೌಂಡಿಗೆ ಹೋಗ್ತಿದ್ವಿ. ಗ್ರೌಂಡ್ ಅಲ್ಲಿ ಏನಂದ್ರೆ ಖಾಲಿ ನಾವು ಹೈಸ್ಕೂಲ್ ಅವ್ರು ಮಾತ್ರ ಇರ್ತಿದ್ದಲ್ಲ, ಡಿಗ್ರಿ ಅವ್ರು ಇರ್ತಾರೆ, PUC ಅವರು, ಡಿಗ್ರಿ ಅವರು, ಅವರಿಗೆಲ್ಲ ಇದು ಕಾಂಪಿಟಿಷನ್ಸ್ ಇದ್ದಾಗ ಅವರು ಕೂಡ ಪ್ರಾಕ್ಟೀಸಿಗೆ ಬರ್ತಿದ್ರು. ಹಾಗೆ ನಾವು ಖಾಲಿ ನಮ್ಮವ್ರ ಜೊತೆ ಆಡಿದ್ದಲ್ಲ, ಹಾಗೆ ನಾವು ಮತ್ತೆ ಬಾಯ್ಸ್ ಗರ್ಲ್ಸ್ ಎಲ್ಲ ಒಟ್ಟಿಗೆ ಆಡುದು. ಹಾಗೆ ಅವರ ಸ್ಕಿಲ್ಸ್ ಎಲ್ಲ ನಮಗೆ ಗೊತ್ತಾಗ್ತದೆ. ಹಾಗೆ 4:30ಇಂದ 6 o'clock ಹಾಗೆ ಅಷ್ಟು ಹೊತ್ತಾಗ್ತಿತ್ತು. ಮನೆಗೆ ಬರುವಾಗ 6:30 ಆಗ್ತಿತ್ತು. ಅಲ್ಲಿವರೆಗೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅಂದ್ರೆ ಪ್ರಾಕ್ಟೀಸ್ ಹೋಗೋದು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಮನಸ್ಸಿನ ಇಚ್ಛೆಯಿಂದ ಮಾಡ್ಬೇಕು. ಪ್ರಾಕ್ಟೀಸ್ ಯಾರು ಮಾಡ್ಬೋದು, ಇದನ್ನ ಹೀಗೆ ಮಾಡಿ ಅಂದ್ರೆ ಯಾರು ಮಾಡ್ಬೋದು. ಮಾತಾಡ್ಕೊಂಡು ಅದೆಲ್ಲ ಪ್ರಾಕ್ಟೀಸ್ ಆಗುದಿಲ್ಲ. ಮನಸ್ಸು ನಮ್ಮದು ಅಲ್ಲೇ ಇರಬೇಕು. ಹಾಗೆ ಅಲ್ಲಿ ಕೂಡ ಹಾಗೆ ಪ್ರಾಕ್ಟೀಸ್ ಎಲ್ಲ ಮಾಡುವಾಗ ನಾನು ಯಾವತ್ತು ಹಿಂದೇಟ್ ಹಾಕಿದ್ದಿಲ್ಲ. ಬೇಕಿದ್ರೆ ಗ್ರೌಂಡಿಗೆ ಇಳಿಯೋವರೆಗೆ ನನ್ಗೆ ಮನಸ್ಸಿರುದಿಲ್ಲ ಬೇಡ 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 ಅಂತ. ಆದ್ರೆ ಅದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅಲ್ಲಿ ಏನು ಕಾಂಪ್ರಮೈಸ್ ಇಲ್ಲ, ಮಾಡ್ಲೇಬೇಕು, ಮಾಡ್ತೇನೆ. ವೆರಿ ಗುಡ್. ಮತ್ತೆ ನಮ್ಗೆ ಅಲ್ಲಿ ಬಿಸಿಲು ಅಂತಿಲ್ಲ, ಮಳೆ ಅಂತಿಲ್ಲ, ಚಳಿ ಅಂತಿಲ್ಲ. ಮಳೆಯಲ್ಲೂ ಆಡಿದುಂಟು, ಅದು ಎಂಜಾಯ್ಮೆಂಟ್ ಒಂಥರ. ನೆಕ್ಸ್ಟ್ ಏನಾಗ್ತಿತ್ತು ಅಂದ್ರೆ ಮಳೆಯಲ್ಲಿ ಆಡಿ ಫುಲ್ ಒದ್ದೆ ಆಗಿರ್ತಿದ್ವಿ. ನಮ್ಗೇನ್ ಗೊತ್ತಿರೋದಿಲ್ಲ ಸಡನ್ ಆಗಿ ಮಳೆ ಬರ್ತದೆ ಅಂತ. ಫುಲ್ ಒದ್ದೆ ಆಗಿರ್ತಿದ್ವಿ. ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಮನೆಗೆ ಹೋಗುವಾಗ ಬಸ್ಸಲ್ಲಿ ಸೀಟಲ್ಲಿ ಕುತ್ಕೊಳ್ಳಿಕ್ಕೆ ಒಂಥರ ಸೀಟ್ ಒದ್ದೆ ಆಗ್ತಿತ್ತು. ಬೇರೆಯವ್ರು ಯಾರಾದ್ರೂ ನೋಡ್ತಾರ ಅಂತ ಹೋಗುವಾಗ. ಹಾಗೆಲ್ಲ ಯಾವ್ದನ್ನ ಲೆಕ್ಕಿಸ್ತಿರ್ಲಿಲ್ಲ, ಹಾರ್ಡ್ ಪ್ರಾಕ್ಟೀಸ್ ಮಾಡ್ತಿದ್ವಿ.
ಸೊ ಅಲ್ಲಿ ಪ್ರಾಕ್ಟೀಸ್ ಮಾಡಿದಿರಲ್ಲ, ನೀವು ಹೇಳಿದ್ರಲ್ಲ ಬಿಸಿಲು ಮಳೆ ಅಂತ ನೋಡದೆ ಪ್ರಾಕ್ಟೀಸ್ ಮಾಡಿದ್ದೀರಿ ಅಂತ. ಸೊ ನೀವು ಆರ್ಮಿಗೆ ಆಲ್ರೆಡಿ ರೆಡಿಯಾಗಿ ನಿಂತಿದ್ದೀರಿ, ಪ್ರತಿಯೊಂದನ್ನು ಎದುರಿಸಿ ಆಗಿದೆ. ಇನ್ನು ಆದಷ್ಟು ಬೇಗ ನಾನು ಅದೇ ಹೇಳೋದು, ನನ್ನ ಪರ್ಸ್ನಲ್ ವಿಶ್ ಇದು, ದೇವರ ಹತ್ರ ನಾನು ಕೇಳ್ಕೊಳ್ತೇನೆ ನಿಮ್ಗೆ ಆರ್ಮಿಯಿಂದ ಆದಷ್ಟು ಬೇಗ ಕಾಲ್ ಬರಲಿ. ನೀವು ನಿರೀಕ್ಷಾ ಭಾರತದ ಯೋಧರು ಅಂತ ಅದೊಂದು ಟ್ಯಾಗ್ ಲೈನ್ ಬರಬೇಕು, ಅದಕ್ಕೋಸ್ಕರ ನಾನು ಕೂಡ ಕಾಯ್ತಾ ಇದ್ದೇನೆ ಅಂತ ಹೇಳ್ತಾ, ನಾನು ಬ್ರಹ್ಮಋಷಿ ಉಮಾಮಹೇಶ್ವರ ಸ್ವಾಮೀಜಿ, ತ್ರಂಬಿಕಾ ಮಠ ಕಲ್ಯ. ನಾನು ನಿರೀಕ್ಷಲ ಕರಾಟೆ ಟೀಚರ್ ಆಗಿದ್ದೇನೆ. ಹಾಗೆ ಕಲ್ಯ ಗ್ರಾಮದಲ್ಲಿ ತುಂಬ ವರ್ಷದಿಂದ ನಾನು ಉಚಿತವಾಗಿ ಕರಾಟೆ ತರಬೇತಿಯನ್ನು ನೀಡ್ತಾ ಇದ್ದೇನೆ. ಅದರಲ್ಲಿ ನನ್ನ ವಿದ್ಯಾರ್ಥಿನಿ ನಿರೀಕ್ಷಾ ಸಿಯಾಮೀನ್ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಹಾಗೆ ರಾಜ್ಯ ಮಟ್ಟದಲ್ಲಿ ತುಂಬ ಮೆಡಲನ್ನು ತಗೊಂಡು ಬಂದಿದ್ದಾಳೆ. ಅವಳು ಎಲ್ಲಿ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿದರೆ ಅವಳು ಖಾಲಿ ಕೈಯಲ್ಲಿ ಹಿಂದೆ ಬರುವುದಿಲ್ಲ, ಏನಾದರೂ ತಗೊಂಡು ಬರ್ತಾಳೆ. ಅಷ್ಟು ಅವಳ ಮೇಲೆ ನನಗೆ ಅಷ್ಟು ವಿಶ್ವಾಸ. ಹಾಗೆ ಪ್ರೌಢಶಾಲೆಯ ಶಿಕ್ಷಣ ವತಿಯಿಂದ ನಡೆದ ಕರಾಟೆ ಸ್ಪರ್ಧೆಯಲ್ಲಿ ಸಹ ಅವಳು ತೃತೀಯ ಸ್ಥಾನವನ್ನು ತಂದಿದ್ದಾಳೆ. ಹಾಗೆ ಯಕ್ಷಗಾನದಲ್ಲಿ ಇದ್ದಾಳೆ. ಹಾಗೆ ಖೋಖೋದಲ್ಲಿ ಸಹ ತುಂಬ ಹೆಸರು ತಂದಿದ್ದಾಳೆ. ಹಾಗೆ ಕರಾಟೆಯಲ್ಲಂತೂ ಹೇಳೋದು ಬೇಡ, ಅವಳು ನನ್ನ ಒಳ್ಳೆಯ ವಿದ್ಯಾರ್ಥಿ ಎಂದು ಹೇಳಿಕೊಳ್ಳಲು ನನಗೆ ಹೆಮ್ಮೆ ಆಗ್ತದೆ. ಹಾಗೆ ಇನ್ನು ಮುಂದೆ ಬ್ಲ್ಯಾಕ್ ಬೆಲ್ಟ್ ಎಕ್ಸಾಮ್ ಇದೆ, ಅದಕ್ಕೆ ತುಂಬ ಕಷ್ಟಪಡಬೇಕಾಗ್ತದೆ. ಹಾಗೆ ಇನ್ನೂ ಸಹ ಮುಂದೆ ಅವಳು ಹೋಗಿ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ತುಂಬ ನಮ್ಮ ದೇಶಕ್ಕೆ, ರಾಜ್ಯಕ್ಕೆ ಮತ್ತು ನಮ್ಮ ಗ್ರಾಮಕ್ಕೆ ಹೆಸರು ತರಲಿ ಎಂದು ನಾನು ದೇವರನ್ನು ಮುಂದೆ ಇಟ್ಟು, ಆ ದೇವರ ಅನುಗ್ರಹವನ್ನು ಮುಂದೆ ಇಟ್ಟು ಬೇಡಿಕೊಳ್ತಾ ಇದ್ದೇನೆ. ಇಷ್ಟು ಮಾತನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಯತೀಶ್ ಕಲ್ಯ, ಕಾರ್ಕಳ ತಾಲೂಕು ಕಲ್ಯ ಚೈತನ್ಯ ಮಿತ್ರ ಮಂಡಳಿ ಸಂಚಾಲಕ. ಇವತ್ತು ನಮ್ಮ ಗ್ರಾಮೀಣ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಮ್ಮೂರ ಒಂದು ಪ್ರತಿಭೆಯನ್ನು ಸ್ಪಂದನ ಟಿವಿಯ ಮುಖಾಯನ ಪರಿಚಯಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಪ್ರಥಮವಾಗಿ ಸ್ಪಂದನ ಟಿವಿಯ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕುಮಾರಿ ನಿರೀಕ್ಷಾ ಇವಳು ಅತ್ಯುತ್ತಮ ಒಂದು ಕ್ರೀಡಾಪಟು, ಅಷ್ಟೇ ಉತ್ತಮವಾದ ಒಂದು ಶೈಕ್ಷಣಿಕವಾಗಿ ಕೂಡ ಉತ್ತಮವಾದ ಒಂದು ಪ್ರಗತಿಯನ್ನು ತೋರಿಸಿದಂತಹ ವಿದ್ಯಾರ್ಥಿನಿ. ಕುಮಾರಿ ನಿರೀಕ್ಷಾ ನಮ್ಮ ಚೈತನ್ಯ ಮಿತ್ರ ಮಂಡಳಿ ಆಯೋಜಿಸಿರುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಅತ್ಯಂತ ಸಕ್ರಿಯವಾಗಿ ಭಾಗವಹಿಸಿ ವಿವಿಧ ಸ್ಪರ್ಧೆಗಳಿರ್ಬೋದು, ಆ ಸ್ಪರ್ಧೆಗಳಲ್ಲಿ ಎಲ್ಲ ಸ್ಪರ್ಧೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಬಹುಮಾನವನ್ನು ಗಿಟ್ಟಿಸುವಂಥ ಒಂದು ಕಲೆಯನ್ನು ತನ್ನ ಬಾಲ್ಯಾವಸ್ಥೆಯಿಂದಲೇ ಕರಗತ ಮಾಡಿಕೊಂಡು ಬಂದಿದ್ದಾನೆ. ಆ ನಿಟ್ಟಿನಲ್ಲಿ ಅವಳು ಆ ಒಂದು ಇಂದು ನಮ್ಮ ಕಾರ್ಕಳ ತಾಲೂಕಿಗೆ, ನಮ್ಮ ಕಲ್ಯ ಗ್ರಾಮಕ್ಕಿರ್ಬೋದು, ಕಾರ್ಕಳ ತಾಲೂಕಿಗೆ ಇರ್ಬೋದು, ಅಲ್ಲದೆ ಉಡುಪಿ ಜಿಲ್ಲೆಗೆ ಒಂದು ಹೆಸರು ತರುವಂತಹ ಒಂದು ಖೋಖೋ ಪಂದ್ಯಾಟ ಇರ್ಬೋದು, ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ತನ್ನನ್ನು ತಾನು ರಾಜ್ಯ ಮಟ್ಟದಲ್ಲಿ ತೊಡಗಿಸಿಕೊಂಡಂತಹ ವಿದ್ಯಾರ್ಥಿನಿ. ಇವಳು ಕೇವಲ ಆಟೋಟ ಸ್ಪರ್ಧೆ ಮಾತ್ರ ಅಲ್ಲ, ಅವಳು ಶೈಕ್ಷಣಿಕವಾಗಿಯೂ ತಾನು ಯಾವುದರಲ್ಲಿ ಹಿಂದಿಲ್ಲ ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ. ಅಲ್ಲದೆ ಚೈತನ್ಯ ಮಿತ್ರ ಮಂಡಳಿ ಆಯೋಜಿಸುವಂಥ ಚಂಡಮದ್ದಲೆ ತರಬೇತಿ ಇರ್ಬೋದು, ಯಕ್ಷಗಾನ ತರಬೇತಿ ಇರ್ಬೋದು, ಅಲ್ಲದೆ ಚೈತನ್ಯ ಮಿತ್ರ ಮಂಡಳಿ ಆಶ್ರಯದ ಜರುಗುವಂತಹ ಜಾನಪದ ಕಲೆಗಳ ಒಂದು ತರಗತಿಯಲ್ಲಿ ಕೂಡ ತನ್ನನ್ನು ತಾನು ತೊಡಗಿಸಿದ್ದಲ್ಲದೆ ಶೈಕ್ಷಣಿಕವಾಗಿ ನಡೆಸುವಂಥ ಎಲ್ಲ ತರಬೇತಿಗಳಲ್ಲೂ ತಾನು ತೊಡಗಿಸಿಕೊಂಡು ನಮ್ಮ ಅದಕ್ಕೆ ಸಂಬಂಧಪಟ್ಟ ತರಬೇತುದಾರರ ಹಾಗೂ ಸಹಪಾಠಿಗಳ ಒಂದು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅಲ್ಲದೆ ಇವಳದೊಂದು ವಿಶೇಷ ಗುಣ ಏನಂದರೆ ತನ್ನನ್ನು ತಾನು ಎಲ್ಲ ಇದರ ಆ್ಯಕ್ಟಿವಿಟೀಸಲ್ಲಿ ತೊಡಗಿಸಿಕೊಂಡು ಅದರಲ್ಲಿ ಯಶಸ್ಸನ್ನು ಕಂಡಂಥ ವಿದ್ಯಾರ್ಥಿನಿ ಕುಮಾರಿ ನಿರೀಕ್ಷಾ. ಇವಳ ಮುಂದಿನ ಜೀವನ ಕೂಡ ಉತ್ತಮವಾಗಿ ಬೆಳಗಲಿ. ವಿಶೇಷವಾಗಿ ಅವಳ ಈ ಆಟೋಟ ಸ್ಪರ್ಧೆ ಇರ್ಬೋದು, ಶೈಕ್ಷಣಿಕವಾಗಿ ಇನ್ನಷ್ಟು ಎತ್ತರಕ್ಕೆ ಏರಲಿ ಎಂಬ ಶುಭ ಹಾರೈಕೆಯೊಂದಿಗೆ ಮತ್ತೊಮ್ಮೆ ನಾನು ಸ್ಪಂದನ ಟಿವಿಯ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.
ವಂದನೆಗಳು. ಆ್ಯಂಡ್ ನಿಮ್ಮ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ನೋಡಿರ್ತೀರಿ. ಆ್ಯಂಡ್ ನಿಮ್ಮ ಒಂದು ಲೈಫ್ ಅಂತ ಇರ್ತದಲ್ವಾ, ಸೊ ಎಲ್ಲ ಒಳ್ಳೆಯದೇ ಆಗಿರ್ಲಿಕ್ಕಿಲ್ಲ, ಖಂಡಿತ ಕೆಲವೊಂದು ನೆಗೆಟಿವಿಟೀಸ್ ಇರ್ತದೆ, ಅಥವಾ ನಿಮ್ಮ ಮನೆ ಪರಿಸ್ಥಿತಿ ಕೂಡ ನಿಮಗೆ ಕೆಲವೊಮ್ಮೆ ಮುಂದೆ ಹೋಗಲಿಕ್ಕೆ ಹಿಂದೇಟ ಹಾಕಿರ್ಬೋದು. ಯಾಕಂತ ಹೇಳಿದರೆ ಒಂದು ಹಳ್ಳಿ ಪ್ರದೇಶ ಅಂತ ಹೇಳಿದರೆ ತುಂಬ ಹಳ್ಳಿ ಪ್ರದೇಶ ಆಗೋದಿದ್ರು ಕಷ್ಟನೇ ಅಲ್ಲಿಂದ ಒಂದು ಸರ್ವೈವ್ ಆಗೋದು, ಸಿಟಿಯವ್ರ ಜೊತೆ ಕಾಂಪೀಟ್ ಮಾಡೋದು ಸ್ವಲ್ಪ ಕಷ್ಟನೇ. ಸೊ ಹಾಗಿರುವಾಗ ನಿಮ್ಮ ಮನೆಯಿಂದ ಸಪೋರ್ಟ್ ಖಂಡಿತ ಸಿಗ್ತದೆ. ಆ್ಯಂಡ್ ಮನೆ ಅಂತ ನೋಡಿದರೆ ನೀವೊಂದು ತುಂಬ ದೊಡ್ಡ ಶ್ರೀಮಂತ ವರ್ಗದಿಂದ ಬಂದಿಲ್ಲ ಅಂತ ನನಗೆ ಗೊತ್ತು ನಿಮ್ಮ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದಾಗ, ಬಟ್ ಯಾವತ್ತೂ ನಿಮ್ಗೆ ಅದು ಕಷ್ಟ ಅಂತ ಅನ್ನಿಸ್ಲಿಲ್ವಾ? ಪೇರೆಂಟ್ಸ್ ಬಿಡಲಿಲ್ಲ, ಹಾಗೆ ಕಷ್ಟ ಆಗಲಿಕ್ಕೆ ಬಿಡಲಿಲ್ಲ. ಎಸ್, ಸೊ ನಿಮಗೆ ಯಾವುದು ಏನು ಬೇಕಿತ್ತು ಅದು ನೀವು ಕೇಳೋಕ್ಕಿಂತ ಮುಂಚೆ ರೆಡಿ ಆಗ್ತಾ ಇತ್ತು. ಸೊ ನಾನು ಹೇಳಿದಲ್ಲ ಅಂತ ಪೇರೆಂಟ್ಸ್ ಸಿಗಲಿಕ್ಕೆ ನೀವು ಅದೃಷ್ಟ ಮಾಡಿರ್ತೀರಿ. ಆ್ಯಂಡ್ ಆ ಪೇರೆಂಟ್ಸ್ ಎಷ್ಟು ಕನಸುಗಳನ್ನು ಕಾಣ್ತಾ ಇದ್ದಾರೆ ಅವರೇ ಕಣ್ಣಲ್ಲಿ, ನನ್ನ ಮಗಳು ಹೀಗಾಗಬೇಕು ಅಂತ. ಆ್ಯಂಡ್ ಒಂದು ವಿಷಯ, ಕೆಲವೊಮ್ಮೆ ಪೇರೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕಲೀಲಿ ಇದು ಕಲೀಲಿ ಅಂತ ಕಳಿಸ್ತಾರೆ, ಆದರೆ ಅವಳ ಇಂಟ್ರೆಸ್ಟಿನ ಅಪೋಸಿಟ್ ಇರ್ತದೆ ಅದು. ಬಟ್ ನಿಮ್ಮ ಇಂಟ್ರೆಸ್ಟ್ ನಿಮಗಿಂತ ಮುಂಚೆ ನಿಮ್ಮ ತಂದೆ ತಾಯಿಗೆ ಗೊತ್ತಾಗಿದೆ. ಈಗ ಕರಾಟೆ ನೀವು ಮತ್ತೆ ಕಲಿತಿರ್ಬೇಕು ಅಂತ ಹೇಳಿದ್ರು ಮನಸ್ಸಲ್ಲಿ ಯಾವತ್ತೋ ಒಂದು ಫೀಲ್ ಇದ್ದೇ ಇರ್ತದೆ, ಕರೆಕ್ಟಾ? ನೀವು ಇಷ್ಟ ಇಲ್ಲದೆ ಅದು ಹೋದರೂ ಕೂಡ, ಬಟ್ ಆಮೇಲೆ ಅದು ಇಷ್ಟ ಆಗುತ್ತಿದೆ ಅಲ್ಲ, ಅದು ದೊಡ್ಡ ವಿಷಯ. ಸೊ ನಿಮ್ಮ ಥಿಂಕಿಂಗು ನಿಮ್ಮ ತಂದೆ ತಾಯಿ ಥಿಂಕಿಂಗು ಮ್ಯಾಚ್ ಆಗ್ತದೆ ಅಂತ ಆಯ್ತು ಅಲ್ಲಿಗೆ, ಕರೆಕ್ಟಾ? ಸೊ ಕರಾಟೆಯಲ್ಲಿ ಸಾಕಷ್ಟು ಚಿನ್ನದ ಪದಕಗಳನ್ನೇ ನೀವು ಗೆದ್ದಿದ್ದೀರಿ. ಅದು ಯಾವತ್ತೂ ನಿಮಗೆ ಹೆಡ್ ವೈಟ್ ಅಂತ ಅನಿಸ್ಲಿಲ್ವಾ? ಅಂತ ಹೇಳಿದರೆ ಇಷ್ಟು ಪದಕ ಗೆದ್ದಿದ್ದಾನಪ್ಪ, ಇನ್ನು ಮುಂದೆ ನಾನು ಸ್ವಲ್ಪ ಸೋತೋದ್ರೂ ಅದು ತಪ್ಪಾಗುತ್ತೆ, ಅದೆಲ್ಲ ನಿಮಗೆ ಟೆನ್ಷನ್ ಯಾವತ್ತೂ ಬರಲಿಲ್ವಾ? ಅಥವಾ ನಾನು ಸಾಕಷ್ಟು ಗೆದ್ದಿದ್ದೇನೆ ಸುಮ್ಮನೆ ಎದ್ದು ಬಿಡೋಣ ಅಂತ ಯಾವತ್ತೂ ಅನಿಸ್ಲಿಲ್ವಾ? ನೀವು ಅದು ಒಂದು ಹೌದು, ಅಂದರೆ ಬೇರೆಯವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ನಮ್ಮಿಂದ ಹೆಚ್ಚು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಶಿಕ್ಷಕರಿರ್ಬೋದು, ಕಲಿಸಿದವರಿರ್ಬೋದು, ಗುರುಗಳು. ಆದರೆ ನಾನು ಕಾಂಪಿಟಿಷನ್ಸಿಗೆಲ್ಲ ಹೋದಾಗ ಯಾವತ್ತು ಬೆಸ್ಟ್ ಪರ್ಫಾರ್ಮೆನ್ಸನ್ನು ಕೊಡಲಿಕ್ಕೆ ಬಯಸ್ತೇನೆ ಹೊರತು ಇದೇ ಬೇಕು ಆ ರೀತಿ ಯಾವತ್ತಿಲ್ಲ. ಸೋತ್ರೂ ಪರವಾಗಿಲ್ಲ, ಅಲ್ಲಿ ನನ್ನ ನೆಗೆಟಿವ್ ಗೊತ್ತಾಗ್ತದೆ ನನಗೆ, ನೆಕ್ಸ್ಟ್ ಹೇಗೆ ಹೋಗಬೇಕು, ಏನೇನು ಮಾಡಬೇಕು, ಪ್ರಾಕ್ಟೀಸ್ ಇರೋದಿಲ್ಲ ಕೆಲವೊಮ್ಮೆ. ಅಂದರೆ 10th ಅಲ್ಲೆಲ್ಲ ಇರುವಾಗ ನನಗೆ ಪ್ರಾಕ್ಟೀಸ್ ಜಾಸ್ತಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ನನಗೆ ಫ್ರೆಂಡ್ಸ್ ತುಂಬ ಹೆಲ್ಪ್ ಮಾಡ್ತಿದ್ರು ನನ್ನ ನೋಟ್ಸ್ ಬರೆಯೋದಾಗಿರಲಿ. ನಾವು ಒಮ್ಮೆ ಏನಾಗಿತ್ತು ಅಂದರೆ ಮಿಡ್ ಟರ್ಮ್ ಎಕ್ಸಾಮ್ ಇತ್ತು ನಮಗೆ. ನಾವು ಅದರ ಹಿಂದಿನ ಒಂದು ವಾರ ಸೆಲೆಕ್ಷನ್ ಆಗಿದ್ದದ್ದು. ನಾನು 10th ಅಲ್ಲಿ ಇರುವಾಗ ಖೋಖೋ ಬೇರೆ ಟೀಮ್ ಒಟ್ಟಿಗೆ ನಾವು 3 ಸೆಲೆಕ್ಷನ್ ಆಗಿದ್ವಿ, ನಾವು ಸೆಕೆಂಡ್ ಬಂದಿದ್ವಿ. ಹಾಗೆ ನಾವು ಅವರೊಟ್ಟಿಗೆ ಪ್ರಾಕ್ಟೀಸ್ ಮಾಡಬೇಕು, ನಮಗೆ ಅವರೊಟ್ಟಿಗೆ ಕೂಡ ಅವರು ಹೇಗೆ ಆಡ್ತಾರೆ ಅದು ನಮಗೆ ಕೂಡ ಗೊತ್ತಾಗಬೇಕಲ್ಲ. ನೆಕ್ಸ್ಟ್ ಡಿವಿಷನ್ ಲೆವೆಲ್ಗೆ ಆಡಬೇಕಾದ್ರೆ ಒಂದು ವಾರ ನಾವು ಹಾಗೆ ಆವರ್ಸೆಯಲ್ಲಿ ಆದದ್ದು, ಆವರ್ಸೆ ಟೀಮ್, ಅದರೊಟ್ಟಿಗೆ ಪ್ರಾಕ್ಟೀಸಿಗೆ ಅಂತ ಹೋಗಿದ್ವಿ. ನೆಕ್ಸ್ಟ್ ವೀಕ್ ಮಿಡ್ ಟರ್ಮ್ ಎಕ್ಸಾಮ್ ಇತ್ತು. ಹಾಗೆ ಅಲ್ಲಿಗೆ ಹೋಗಿ ಒಂದು ವಾರ ಅಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡಿ, ಅಲ್ಲಿದು ಟೀಚರ್ಸ್ ಎಲ್ಲ ಈಗಲೂ ನಾನು ಒಬ್ಬರಿಗೆ ಕಾಲ್ ಮಾಡ್ತೇನೆ, ಅವರ ಮನೆಯಲ್ಲಿ ನಾವು ತಿಂಡಿ ಊಟ ಎಲ್ಲ ಮಾಡ್ತಿದ್ದೇವೆ ಅವರ ಮನೆಯಲ್ಲಿ. ಹಾಗೆ ಅಲ್ಲಿಂದ ಹಿಂದೆ ಬರುವಾಗ ನಮಗೆ ಎಕ್ಸಾಮ್ ಆಗುವ ದಿವಸ ಇರ್ಬೋದು ಅಥವಾ ಹಿಂದಿನ ದಿವಸ ಇರ್ಬೋದು, ಯಾವ್ದೆಲ್ಲ ಇಂಪಾರ್ಟೆನ್ಸ್ ಕೊಟ್ಟಿದ್ರು, ಯಾವ್ದನ್ನೆಲ್ಲ ಕಲಿಬೇಕು, ಕೆಲವೊಂದು ಟಾಪಿಕ್ಸೇ ಗೊತ್ತಿರೋದಿಲ್ಲ ನಮ್ಗೆ, ಅಂತದನ್ನೆಲ್ಲ ಫ್ರೆಂಡ್ಸ್ ಎಲ್ಲ ತುಂಬಾ ಹೇಳಿಕೊಡ್ತಿದ್ರು. ಕೆಲವೊಂದು ಎಕ್ಸಾಮ್ಸ್ಗೆ ಹೇಗೆ ಅಂದ್ರೆ ನಾವು 2 ಎಕ್ಸಾಮ್ಸ್ ಇರ್ತಿದ್ವಿ, FA ಎಕ್ಸಾಮ್ಸ್ ಎಲ್ಲ. ಆಗ ನಂದು ಏನಾಗ್ತಿತ್ತು ಅಂದ್ರೆ ಒಂದು ಎಕ್ಸಾಮಿಗೆ ಮಾತ್ರ, ಫಸ್ಟ್ ಎಕ್ಸಾಮಿಗೆ ಮಾತ್ರ ನಾನು ಪ್ರಿಪೇರ್ ಆಗಿ, ನೆಕ್ಸ್ಟ್ ಎಕ್ಸಾಮಿನ ಹಿಂದೆ ಎಷ್ಟು ಟೈಮ್ ಇರ್ತದೆ ಅದರಲ್ಲಿ ನನ್ನ ಫ್ರೆಂಡ್ಸ್ ಹೇಳಿಕೊಡ್ತಿದ್ರು ಯಾವ್ದೆಲ್ಲ ಹೇಗೆ. ಬಟ್ ಕ್ಲಾಸಲ್ಲಿ ಕೇಳಿದ್ದು ನೆನಪಿಡ್ತಾರೆ, ಬೇರೆದೆಲ್ಲ ಅವರು ಹೇಳಿಕೊಡ್ತಿದ್ರು. ಮತ್ತೆ ಕ್ರೀಡೆಯಲ್ಲಿದ್ರೆ ಆ ಒಂದು ಪವರ್ ಇರ್ತದಂತೆ, ಏಕಾಗ್ರತೆ ಇರ್ತದೆ, ಅದನ್ನು ಬೇಗ ಗ್ರಹಿಸಿಕೊಳ್ಳುವಂತಹ ಪವರ್ ಇರ್ತದಂತೆ. ಸೊ ಕ್ರೀಡೆ ನಿಮ್ಗೆ ಅದರಲ್ಲಿ ಎಲ್ಲ ಹೆಲ್ಪ್ ಮಾಡಿತು ಅಂತ ಹೇಳಿದ್ದೀರಿ. ಇನ್ನೂ ಸಾಕಷ್ಟು ಮಾತುಕತೆ ಆಗೋದಿದೆ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮನ ತಗೊಂಡ್ಬರೋಣ. ಸಾಕಷ್ಟು ಮಾತುಕತೆಗಳು ನಡೀತಾ ಇದೆ, ಕನಸುಗಳು ಇನ್ನಷ್ಟು ಗೊತ್ತಾಗ್ತಾ ಇದೆ, ಏನೆಲ್ಲ ಕನಸುಗಳನ್ನು ಹೊತ್ತಿದ್ದಾರೆ ನಿರೀಕ್ಷಾ ಅವರು ಅಂತ. ಇದೇ ನಿರೀಕ್ಷೆಯೊಂದಿಗೆ ನಾವು ಒಂದು ಪುಟ್ಟ ವಿರಾಮನ ತಗೊಂಬರೋಣ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನಮ್ಮೂರ ಜಾಣೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ.
ಎಸ್, ಇನ್ನೊಂದು ವಿರಾಮನ ತಗೊಂಬಂದ್ವಿ. ಸಾಕಷ್ಟು ವಿಚಾರಗಳು ನಿಮ್ಮಿಂದ ಕೇಳಿದ್ದಾಯಿತು. ಆ್ಯಂಡ್ 16 ವರ್ಷದಲ್ಲಿ ಇಷ್ಟೆಲ್ಲ ಮೆಚ್ಯೂರಿಟಿ ಇರುವವರು ದೇಶವನ್ನು ಕಾಯಲಿಕ್ಕೆ ಸಮರ್ಥರು ಅಂತ ನಾನು ಭಾವಿಸ್ತೇನೆ. ಆ್ಯಂಡ್ ನಿಮ್ಮ ಈ ಜರ್ನಿಯಲ್ಲಿ ಸಾಕಷ್ಟು ಏಳುಬೀಳು ನಾನು ಖಂಡಿತ ಹೇಳಿದಲ್ಲ, ಏಳುಬೀಳುಗಳು ನೋಡಿರ್ತೀರಿ, ಗೆಲುವು ಸೋಲು ಎಲ್ಲವೂ. ಬಟ್ ಕ್ರೀಡೆ ಅಂತ ಬಂದಾಗ ಆ ಒಂದು ಮನೋಭಾವ ಬೇರೆ ಇರ್ತದೆ, ಕರೆಕ್ಟಾ? ಯಾವುದೇ ಆಗಲಿ ಸೋತ್ರೆ ಆಯಿತು, ನಾಳೆ ಇನ್ನೊಂದು ಟ್ರೈ ಮಾಡಿದರೆ ಆಯಿತು ಅಂತ ಇರ್ತದೆ. ಅಥವಾ ಆ ಟೈಮಲ್ಲಿ ಯಾರಾದರೂ ನಿಮ್ಮನ್ನು ಹೇಳಿದ್ದಿದೆಯಾ, ಇದು ಸೋತಿದೆ, ಒಂದು ಏನಾದರೂ ಸೋತ್ರೆ ಬಿಟ್ಬಿಡ ಸಾಕ, ಇದನ್ನು ಬಿಟ್ಬಿಡು ಅಂತ ಯಾರಾದರೂ ಹೇಳಿದ್ದಿದೆಯಾ? ಆ ರೀತಿ ಥಾಟ್ಸ್ ಇಲ್ಲ, ಯಾರು ಏನು ಹೇಳಲಿಲ್ಲ. ಸೊ ನೀವಂತೂ ರೆಡಿ ಆಗಿದ್ರಿ, ಯಾರು ಏನು ಬೇಕಾದ್ರೂ ಹೇಳಿ ನೆಕ್ಸ್ಟ್ ಇದನ್ನು ನಾನು ವಿನ್ ಮಾಡ್ತೇನೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಇದ್ರಿ. ಸೊ ಇಷ್ಟೆಲ್ಲ ಕಾನ್ಫಿಡೆನ್ಸ್ ನಿಮ್ಮಲ್ಲಿರುವಾಗ ನೀವು ಯಾವತ್ತು ಹೇಳಿದ್ರಲ್ಲ ನಾನು ಸ್ಪೆಷಲ್ ಆಗಿರಬೇಕು ಅಂತ. ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾಯಿದ್ರು? ಇಷ್ಟೆಲ್ಲ ಅವಾರ್ಡ್ಸ್ ತೊಗೊಂಬರೋದು, ನನ್ನ ಪಕ್ಕದಲ್ಲಿ ಕೂತಿರ್ತಾಳೆ, ನೆಕ್ಸ್ಟ್ ಡೇ ಒಂದು ಗೋಲ್ಡ್ ಮೆಡಲ್ ಇಟ್ಕೊಂಬರ್ತಾಳೆ, ನೆಕ್ಸ್ಟ್ ಡೇ ಸಿಲ್ವರ್ ಮೆಡಲ್ ಇಟ್ಕೊಂಬರ್ತಾಳೆ. ಫ್ರೆಂಡ್ಸ್ ಎಲ್ಲ ಹೇಗೆ ನಿಮ್ಮನ್ನು ಟ್ರೀಟ್ ಮಾಡ್ತಾ ಇದ್ರು? ಆ್ಯಕ್ಚುಲಿ ತುಂಬ ಸೈಲೆಂಟ್ ನಾನು. ತುಂಬ ಸೈಲೆಂಟಾ? ಹೌದು. ಅಂದರೆ ಏನು ಮಾಡಿದ್ರು ಒಂಥರ ಫಸ್ಟಿಗೆ ನಾನು ಅನ್ಸ್ಕೊಂಡದಂದ್ರೆ ಅಹಂ ಇರಬಾರ್ದು ಯಾವತ್ತು ಯಾವುದಲ್ಲಿಯೂ. ಹಾಗೆ ನನಗೆ ಅದು ಸ್ಪೆಷಲ್ ಅಂತ ಅನಿಸ್ಲೇ ಇಲ್ಲ. ಫ್ರೆಂಡ್ಸ್ ಎಲ್ಲ ಆ್ಯಸ್ ಯೂಶುವಲ್ ಕಂಗ್ರಾಟ್ಸ್ ಹೇಳ್ತಿದ್ರು ಅಷ್ಟೇ, ಟ್ರೀಟ್ ಕೇಳ್ತಿದ್ರು. ಟ್ರೀಟ್ ಕೇಳ್ದ, ಅದೊಂದು ಬಾಕಿ ಇರೋದಿಲ್ಲ ನೋಡಿ, ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳಿದ್ರೆ. ಮತ್ತೆ ನಾನು ಕ್ಲೋಸ್ ಫ್ರೆಂಡ್ಸ್ ಅಂತ ಯಾರನ್ನು ಇಟ್ಕೊಳ್ಳಿಲ್ಲ. ಬಿಕಾಸ್ ಫ್ರೆಂಡ್ಸ್ ಎಲ್ಲರೊಟ್ಟಿಗೂ ಮಿಂಗಲ್ ಆಗ್ತಿದ್ದೆ ಹೈಸ್ಕೂಲಲ್ಲಿ. ಎಲ್ಲ ನನಗೆ ನನ್ನ ಕ್ಲಾಸ್ನವರಿಗಿಂತ ಹೆಚ್ಚು ನನಗೆ ಜೂನಿಯರ್ಸ್ ಅಂದರೆ ತುಂಬ ಇಷ್ಟ. ನಾನು 8ಗೆ ಬಂದಾಗಲೂ ನನಗೆ ಸೀನಿಯರ್ಸ್ ಅಂದರೆ ತುಂಬ ಇಷ್ಟ, ಸೀನಿಯರ್ಸಿಗೂ ನಾನಂದರೆ ತುಂಬ ಇಷ್ಟ. ನನ್ನ ಪರಿಚಯ ಎಲ್ಲರಿಗೂ ಆಗಿತ್ತು ಫಸ್ಟ್ ಡೇನೆ. ಅಂದರೆ ನಾನು ಫಸ್ಟ್ ಓಪನಿಂಗ್ ಆಗುವಾಗ ಒಂದು ಓಪನಿಂಗ್ ಫಂಕ್ಷನ್ ಇರ್ತದಲ್ಲ, ಅವರೆಲ್ಲ ನಮ್ಮ ಸ್ಕೂಲ್ ಬಗ್ಗೆ ಎಲ್ಲ ಹೇಳ್ತಾರೆ ಸೀನಿಯರ್ಸ್. ಹಾಗೆ ನೆಕ್ಸ್ಟ್ HM ಹೇಳಿದ್ರು, ಇದನ್ನೆಲ್ಲ ಕೇಳಿದ್ರಲ್ಲ, ಯಾರಾದ್ರೂ 8th ಸ್ಟ್ಯಾಂಡರ್ಡ್ ಅವರು ಒಂದು ಅನಿಸಿಕೆ ಹೇಳಿ ಅಂತ. ಆಗ ಹುಡುಗರ ಸೈಡಿಂದ ಒಬ್ಬ ಹೋದ ಎದ್ಕೊಂಡು, ಅಂದ್ರೆ ಅವನ ಅಲ್ಲಿಯೇ ಪ್ರೈಮರಿ ಅವ ಹೋದ. ನನ್ನ ಪರಿಚಯ ಯಾರಿಗೂ ಇರ್ಲಿಲ್ಲ. ಆಗ HM ಹೇಳಿದ್ರು, ನಿಮ್ಗೆ ನಾಚಿಗೆ ಆಗುದಿಲ್ವಾ, ಹುಡುಗಿಯರ ಸೈಡಿಂದ ಯಾರು ಬರುದಿಲ್ಲ. ನಾನು ಏನು ಎಣಿಸ್ಲಿಲ್ಲ, ಏನು ಇಲ್ಲ, ಸೀದಾ ಎತ್ಕೊಂಡು ಹೋದದ್ದಾ. ಅಲ್ಲಿ ಹೋಗಿ ಎಂತ ಹೇಳುದು ಎಂತ ಗೊತ್ತಿಲ್ಲ, ಹೋಗಿದ್ದೇನೆ. ಸೊ ನಾಚಿಗೆ ಆಗುದಿಲ್ಲ ಹೇಳಿದಕ್ಕೆ ನೀವು ಎದ್ಕೊಂಡು ಹೋದ್ರಿ, ಯಾರಾದ್ರೂ ಇರ್ಲೇಬೇಕು, ನಾನು ಇರ್ತೇನೆ ಅಂತ, ಕರೆಕ್ಟಾ? ನಾನು ಕಾರ್ಕಳ ಸುಂದರ ಪುರಾಣಿಕ ಸ್ಮಾರಕ ಸರಕಾರಿ ಸಂಯುಕ್ತ ಪ್ರೌಢಶಾಲೆ ಪೇರು ಅಜಯ ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ವೇದಾವತಿ ಎನ್. ನನ್ನ ವಿಧೇಯ ವಿದ್ಯಾರ್ಥಿನಿ ಕುಮಾರಿ ನಿರೀಕ್ಷಾ. ಇವಳ ಬಗ್ಗೆ ನನ್ನ ಹೃದಯದ 2 ಮಾತನ್ನು ಹಂಚಿಕೊಳ್ಳಲು ಸಂತೋಷ ಪಡುತ್ತೇನೆ. ನಿಟ್ಟೆ ಸಮೀಪದ ಕಲ್ಯ ಗ್ರಾಮದಲ್ಲಿ ವಾಸವಾಗಿರುವ ಹಳ್ಳಿ ವಿದ್ಯಾರ್ಥಿನಿಯ ಅದ್ಭುತ ಪ್ರತಿಭೆ. 1ರಿಂದ 7ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಕಲಿತು 8ರಿಂದ 10ನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮದಲ್ಲಿ ಓದಿ 10ನೇ ತರಗತಿಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣ. ಪಠ್ಯೇತರ ಚಟುವಟಿಕೆಗಳಾದ ಕರಾಟೆಯಲ್ಲಿ ರಾಷ್ಟ್ರಮಟ್ಟದ ಸಾಧನೆ, ಕ್ರೀಡಾ ವಿಭಾಗದಲ್ಲಿ ರಾಜ್ಯಮಟ್ಟದ ಸಾಧನೆ, ಯೋಗಾಸನ, ಜಾನಪದ ನೃತ್ಯ, ಯಕ್ಷಗಾನದಲ್ಲಿ ತನ್ನ ಅದ್ಭುತ ಪ್ರತಿಭೆಯನ್ನು ಸಾಧಿಸಿದ ವಿದ್ಯಾರ್ಥಿನಿ. ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಾದರೂ ಆಶೀರ್ವಾದವನ್ನು ಬೇಡಿ ಮುಂದೆ ಹೆಜ್ಜೆ ಇಡುವ ಹವ್ಯಾಸ. ಪ್ರಾಮಾಣಿಕ ಪ್ರಯತ್ನದೊಂದಿಗೆ ವಿಧೇಯತೆಯನ್ನು ಮೈಗೂಡಿಸಿಕೊಂಡಿರುವ ಕುಮಾರಿ ನಿರೀಕ್ಷಾ ಎಲ್ಲ ಶಿಕ್ಷಕರ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿ. ಕ್ರೀಡಾ ಚಟುವಟಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಾಗ ತರಗತಿಗೆ ಗೈರು ಹಾಜರಾದರೂ ಪಠ್ಯ ವಿಷಯದಲ್ಲಿ ಹಿಂದುಳಿಯದೆ ತನ್ನನ್ನು ತಾನು ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡ ನಿರೀಕ್ಷಾ, ನಾನು ಅವಳಲ್ಲಿ ಮಗಳ ಪ್ರೀತಿಯನ್ನು ಕಂಡೆ. ಇಂತಹ ಪ್ರತಿಭೆಯನ್ನು ಗುರುತಿಸಿದ ಸ್ಪಂದನ ವಾಹಿನಿಗೆ ಮಗದೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಎಸ್, ಮಾತು ಎಷ್ಟು ಮಾತಾಡಿದ್ರು ಮುಗಿತಾ ಇಲ್ಲ. ಆದರೆ ನಿಮ್ಮ ಬಗ್ಗೆ ಒಬ್ರು ಮಾತಾಡಲಿಕ್ಕೆ ಲೈನಲ್ಲಿದ್ದಾರೆ, ನಿಮ್ಮ ನೆಚ್ಚಿನ ವಸಂತ್ ಸರ್. ಸೊ ಬನ್ನಿ ಅವರ ಜೊತೆ ಮಾತಾಡೋಣ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಾವು ಸ್ಪಂದನ ಟಿವಿಯಿಂದ. ನಿಮ್ಮ ನೆಚ್ಚಿನ ಶಿಷ್ಯೆ ನಿರೀಕ್ಷಾ ಅವರು ಇವತ್ತು ಸ್ಪಂದನ ಟಿವಿಯಲ್ಲಿ ನಮ್ಮೂರ ಜಾಣೆ ಅಂತ ಗುರುತಿಸಿಕೊಂಡು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಸರ್.
ಎಸ್, ಅವರ ಬಗ್ಗೆ ನೀವು ಮಾತಾಡಬೇಕು. ನಿರೀಕ್ಷಾ ಅವರು ಹೇಗೆ ಇದ್ರು ಅಂತ ನೀವು ನಮಗೆ ಹೇಳಬೇಕು ಸರ್. ಇಲ್ಲಿ ಅಂತೂ ತುಂಬ ಸೈಲೆಂಟ್, ಆದರೆ ಮಾತಾಡೋದು ಒಂದೊಂದರಲ್ಲೂ ಸಾಕಷ್ಟು ಪಂಚಗಳಿತ್ತು. ಸೊ ನಿರೀಕ್ಷಾ ಅವರು ನಿಮ್ಮ ಜೊತೆ ಹೇಗಿದ್ರು ಸರ್? ಕಲಿಯುವಾಗ ಹೇಗಿದ್ರು? ನೀವು ದೈಹಿಕ ಶಿಕ್ಷಕರು ಅಲ್ವಾ ಅವರದ್ದು? ಹಾಂ ಸರ್, ಹೇಳಿ. ಅವರು ಅಂದ್ರೆ ಹಳ್ಳಿ ಹುಡುಗಿ. ಹಾ, ಹಾಗೆ ಸ್ಟಾರ್ಟಿಂಗ್ ಆಗುವಾಗ ತುಂಬಾ ಅವಳ ದೈಹಿಕವಾಗಿ ಸ್ವಲ್ಪ ವೀಕ್ ಆಗಿತ್ತು ಅವಳು. ಹಾ, ಅನಂತರ ಅವಳೊಂದು ಸ್ವಲ್ಪ ನಾನು ಸ್ಪೋರ್ಟ್ಸಿಗೆ ತೊಡಗಿಸಿಕೊಂಡೆ. ಫಸ್ಟಿಗೆ ಗುಂಪು ಆಟಗಳಲ್ಲಿ ಅವಳನ್ನು ಹಾಕೊಂಡೆ. ಅನಂತರ ಅಲ್ಲಿ ಸಹ ಅವಳ ಪ್ರತಿಭೆ ಬೆಳೀತಾ ಬಂತು. ಹಾಗೆ ಬರ್ತಾ ಬರ್ತಾ ಅವಳಿಗೆ ಟ್ರ್ಯಾಕ್ ಇವೆಂಟ್ಗಳಿಗೆಲ್ಲ ಹಾಕಿಕೊಂಡೆ. ಹಾಗೆ ಅಲ್ಲಿ ಸಹ ಒಳ್ಳೆ ಪ್ರತಿಭೆಯನ್ನು ತೋರಿದ್ವಿ. ಹಾಗೆ ನನ್ನ ಈ ಪ್ರೈಮರಿ ಹಂತದಲ್ಲಿ ಅವಳು 6 ಮತ್ತು 7ನೇ ತರಗತಿಯಲ್ಲಿ ಇರುವಾಗಲೇ ಸಾಮಾನ್ಯವಾಗಿ ತಾಲೂಕು ಜಿಲ್ಲಾ ಹಂತದಲ್ಲಿ ಎಲ್ಲ ಪ್ಲೇಸ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಹಾಗೆ ಮತ್ತೆ ನಾನು ಅವಳನ್ನು ಈ ಪ್ರತಿಭಾ ಕಾರಂಜಿಯಲ್ಲಿ ಸಹ ಸ್ವಲ್ಪ ಅವಳಿಗೆ ಸಹಕಾರ ಕೊಟ್ರಿ. ಹಾಗೆ ಅಲ್ಲಿ ಸಹ ಒಳ್ಳೆಯ ಬಹುಮಾನಗಳನ್ನು ತಗೊಂಡು, ಹಾಗೆ ಮತ್ತೆ ಕಲಿಕೆಯಲ್ಲಿ ಸಹ ಒಳ್ಳೆಯ ಸುಖ ತಗೊಂಡವು. ನಾನು ಸಾಮಾನ್ಯವಾಗಿ ಮಕ್ಕಳನ್ನು ಸ್ಪೋರ್ಟ್ಸಿಗೆ ತಗೊಳ್ಳೋದಂತ ಹೇಳಿದ್ರೆ ನಾನು ಸ್ವಲ್ಪ ಪ್ರಾಯೋಗಿಕವಾಗಿ ತಗೊಳ್ತಾ ಹೋಗ್ತೇನೆ. ನಾನು ಕಂಡುಕೊಂಡ ಪ್ರಕಾರ ಈ ಸ್ಪೋರ್ಟ್ಸ್ ಅಲ್ಲಿ ಇದ್ದ ಮಕ್ಕಳು ಸ್ವಲ್ಪ ಕಲಿಕೆಯಲ್ಲಿ ಸಹ ಒಳ್ಳೆಯ ತೋರ್ತಾ ಇದ್ದಾರೆ ನನ್ನ ಇದರ ಪ್ರಕಾರ. ಕರೆಕ್ಟ್ ಸರ್, ಕರೆಕ್ಟ್. ಹೌದು, ಹಾಗೆ. ಸೊ ನಿರೀಕ್ಷಾ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಸರ್, ಮಾತಾಡಿ ಅವ್ರ ಜೊತೆ. ನಮಸ್ತೆ ಸರ್. ನಮಸ್ತೆ. ಅವರು ಮಾತೇ ಮರ್ತ ಆಗಿದೆ, ಖಾಲಿ ನಗಾಡ್ತಾ ಇದ್ದಾರೆ. ಅಂಡ್ ನಿಮ್ಮ ಮಾತು ಕೇಳಿ ಅವ್ರಿಗೂ ಖುಷಿ ಆಯ್ತು. ಅವ್ರು ಹೇಳ್ತಿದ್ರು ನಾನು ತುಂಬಾ ವೀಕ್ ಆಗಿದ್ದೆ, ಸಿಕ್ಕಿದ ಕಡೆ ಬೀಳ್ತಾ ಇದ್ದೆ ಅಂತ. ಸೊ ಈಗ ದೇಶವನ್ನ ಕಾಯ್ಬೇಕು ಅಂತ ಹೊರಟು ನಿಂತಿದ್ದಾರೆ ಸರ್. ಎಷ್ಟು ಬೆಳವಣಿಗೆ! ಅದಕ್ಕೆಲ್ಲ ನಿಮ್ಮಂತಹ ಶಿಕ್ಷಕರು ಕಾರಣ ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ನೀವು ಕೊಡುವಂತಹ ಸಹಕಾರ ಇದೆಲ್ಲ, ಅದು ಸಣ್ಣ ಮಟ್ಟದ್ದಾಗ್ಲಿ ದೊಡ್ಡ ಮಟ್ಟದ್ದಾಗ್ಲಿ, ಆದ್ರೆ ಒಂದು ಪ್ರತಿಭೆಗೆ ಇಷ್ಟು ರೀತಿಯಲ್ಲಿ ಪರಿಣಾಮ ಬೀರ್ತದೆ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ದೊಡ್ಡ ನಮಸ್ಕಾರ ಸರ್. ತುಂಬಾ ಖುಷಿ ಆಯ್ತು. ಅಂಡ್ ನಮ್ಮೂರ ಜಾಣೆ ಅಂತ ಅನಿಸ್ಕೊಂಡಿದ್ದಾರೆ ಸರ್ ನಿರೀಕ್ಷಾ ಅವರು. ನಿಮ್ಮ ಶಿಷ್ಯ ಹೇಗೆ ಅನಿಸ್ತಾ ಇದೆ ಇವತ್ತು? ಈಗ ತುಂಬಾ ಖುಷಿ ಆಯ್ತು ಮೇಡಮ್. ಖುಷಿ ಆಯ್ತಾ? ಯಾಕಂದ್ರೆ ನಾವು ಹಳ್ಳಿಯ ಮಕ್ಕಳನ್ನು ಹಾಗೆ ಪರದೆ ಮೇಲೆ ಕಾಣೋದು ಬಹಳ ಅಪರೂಪ. ಹಾಗೆ ಮತ್ತೆ ಅವಳು ಹೇಳಿಕೊಟ್ಟ ಹಾಗೆ ಹಂತ ಹಂತವಾಗಿ ಮೇಲೆ ಎತ್ತಾ ಬಂದು ಬಹಳ ಖುಷಿ. ಖಂಡಿತ ಸರ್, ನಿಮ್ಮ ಆಶೀರ್ವಾದ ಹೀಗೆ ಇರಲಿ ನಿರೀಕ್ಷಾ ಅವ್ರ ಮೇಲೆ. ಇನ್ನು ಸಾಕಷ್ಟು ಹೆಸರುಗಳು, ಸಾಕಷ್ಟು ಪದಕಗಳು ಅವರ ಮುಡಿಗೆ ಇರಲಿ ಅಂತ ನಾನು ಕೂಡ ವಿಶ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಭವಿಷ್ಯದಲ್ಲಿ ಒಳ್ಳೆದಾಗ್ತಾರೆ ಅಂತ. ಎಸ್, ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಸೊ ವಸಂತ್ ಸರ್ ಜೊತೆ ಮಾತಾಡಿದ್ವಿ. ಆ್ಯಂಡ್ ನಿಮಗೆ ಮಾತೇ ಬರ್ತಾ ಇರಲಿಲ್ಲ. ನಮಸ್ತೆ ಸರ್ ಅಂತ ಹೇಳಿ ಅಲ್ಲೇ ನಿಲ್ಲಿಸ್ಬಿಟ್ರಿ. ಆ್ಯಂಡ್ ಸರ್ ಹೇಳಿದಾಗೆ ಫಸ್ಟ್ ವೀಕ್ ಆಗಿದ್ರು, ಮತ್ತೆ ನೋಡಿ ಈಗ ನಾನು ಹೇಳಿದಲ್ವಾ ದೇಶವನ್ನು ಕಾಯುವಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ನಿರೀಕ್ಷಾ ಅವರು ಅಂತ. ತುಂಬ ಖುಷಿ ಆಯಿತು ನಿಮ್ಮ ಈ ಬೆಳವಣಿಗೆಯನ್ನು ನೋಡಿ. ಆ್ಯಂಡ್ ಶಿಷ್ಯ ಮತ್ತು ಗುರುಗಳ ನಡುವೆ ಒಂದು ಬಾಂಧವ್ಯ ಇರ್ತದೆ ನೋಡಿ, ಆ ಒಂದು ಬಾಂಧವ್ಯವನ್ನು ನೀವು ಇವತ್ತು ಉಳಿಸ್ಕೊಂಡ್ರಿ. ಯಾಕಂತ ಹೇಳಿದರೆ ನಾವು ಗುರುಗಳ ಎದುರು ನಿಂತು ಮಾತಾಡುವಷ್ಟು ದೊಡ್ಡವರು ಯಾರೂ ಇರೋದಿಲ್ಲ. ಕರೆಕ್ಟ್. ಅದು ಎಷ್ಟೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಲಿ, ಅವ್ನ ಜೀವನದಲ್ಲಿ ಎಷ್ಟೇ ದೊಡ್ಡ ಸಾಧನೆ ಮಾಡಲಿ, ಬಟ್ ಗುರುಗಳು ಅಂತ ಬಂದಾಗ ಆ ವಿನಯತೆ, ಆ ಶ್ರದ್ಧೆ ಎದ್ದು ಕಾಣ್ತದೆ. ಸೊ ಅದನ್ನು ನೀವು ಇವತ್ತು ಉಳಿಸ್ಕೊಂಡೆ, ನಂಗೆ ಅದು ಬಹಳ ಖುಷಿ ಆದದ್ದು. ಆ್ಯಂಡ್ ನಿಮ್ಮ ಸರ್ ಹೇಳಿದ್ರು ಆ್ಯಂಡ್ ನೀವು ತುಂಬ ಹೆಸರು ಬೇರೆ ಮಾಡಬೇಕು ಅಂತ. ಸೊ ಸರ್ನ ಮಾತನ್ನು ನೀವು ಉಳಿಸ್ಕೊಡ್ತೀರಲ್ವಾ? ಖಂಡಿತವಾಗಿ. ಸೊ ಖಂಡಿತ ಸಾಕಷ್ಟು ಜನರ ನಿರೀಕ್ಷಾ ಅವರ ಮೇಲೆ ಇದೆ. ಹಾಗಾಗಿ ನಿರೀಕ್ಷಾ ಅವರು ರಾಕ್ ಮಾಡೇ ಮಾಡ್ತಾರೆ. ಆ್ಯಂಡ್ ಒಂದು ಲೆವೆಲ್ ರೀಚ್ ಆಗಿ ಇಡೀ ಭಾರತ ಅಲ್ಲ ವಿಶ್ವವೇ ಮಾತಾಡುವ ಹಾಗೆ ನಿರೀಕ್ಷಾ ಅವರು ಕಾರ್ಕಳ ಹಾಗೆ ಕಲ್ಯ ಊರನ್ನು ತೊಗೊಂಡು ಹೋಗ್ಬೇಕು. ಓಕೆನಾ? ಎಸ್, ನೀವು ಹೇಳಿದ್ರಿ, ನಾನು ಆವಾಗಲೇ ಹೇಳಿದೆ ಗುರುಗಳ ಸಹಕಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಮುಂದೆ ಗುರಿ ಇರಬೇಕಂತೆ, ಹಿಂದೆ ಗುರು ಇರಬೇಕಂತೆ. ಅದು ಎರಡೂ ಕರೆಕ್ಟ್ ಆಗಿದ್ದರೆ ನಮ್ಮನ್ನು ಸೋಲಿಸಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಅಂತ ಹೇಳಿದರೆ, ಯಾವ ವ್ಯಕ್ತಿ ತನ್ನ ತಪ್ಪವನ್ನು ಸರಿ ಮಾಡ್ಕೊಳ್ಳಿಕ್ಕೆ ಹೋರಾಡ್ತಾನೋ ಅವನನ್ನು ಸೋಲಿಸಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತೆ. ಈ ಎರಡು ವಿಷಯಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಆ್ಯಂಡ್ ಅದು ತುಂಬ ಖುಷಿಯಾಗುವಂಥ ವಿಷಯ. ಆ್ಯಂಡ್ ಇನ್ನೊಂದು ಕಾಲ್ ಇದೆ, ನಿಮ್ಮ ಹರ್ಷಿನಿ ಮೇಡಮ್ ಇವತ್ತು ನಮ್ಮ ಜೊತೆ ಕಾಲಲ್ಲಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹೆಲೋ 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 ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ನಿರೀಕ್ಷಾ. ಕಾರ್ಯಕ್ರಮಕ್ಕೆ ಸ್ವಾಗತ.
ನಾನು ಕೀರ್ತಿ ಅಂತ ಸ್ಪಂದನ ಟಿವಿಯಿಂದ. ಓ ಹಾ ಓಕೆ, ನಾನು ನಿರೂಪಣೆ ಮಾಡ್ತಾ ಇದ್ದೇನೆ ನಮ್ಮೂರ ಜಾಣೆ ಕಾರ್ಯಕ್ರಮವನ್ನ. ಇವತ್ತು ನಿಮ್ಮ ಶಿಷ್ಯೆ, ನಿಮ್ಮ ಸ್ಟೂಡೆಂಟ್ ನಮ್ಮೂರ ಜಾಣೆಯಾಗಿ ಬಂದು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಅಂಡ್ ನಿಮ್ಮ ಶಿಷ್ಯೆ, ಸೊ ನಿಮ್ಮ ಶಿಷ್ಯೆ ಬಗ್ಗೆ ಏನ್ ಹೇಳ್ತೀರಿ ಮ್ಯಾಮ್? ನಮ್ಮ ಶಿಷ್ಯ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಅವಳು ಎಲ್ಲ ವಿಷಯದಲ್ಲೂ, ಎಲ್ಲ ಫೀಲ್ಡ್ ಅಲ್ಲೂ, ಯಕ್ಷಗಾನ, ಕರಾಟೆ, ಯೋಗ, ಎಲ್ಲದ್ರಲ್ಲೂ ಇದ್ದಾಳೆ. ಅಷ್ಟಲ್ಲದೆ ಶಾಲೆ ಬಗ್ಗೆ ತುಂಬಾ ಅಭಿಮಾನ ಇರುವ ಹುಡುಗಿ. ಬಗ್ಗೆ ಎಲ್ಲ ವಿಷಯದಲ್ಲೂ 90 above% ಬಂದಿದ್ದಾಳೆ. ವಾವ್, ತುಂಬಾ ಖುಷಿ ಆಗ್ತದೆ. ಅವಳು ನಿನ್ನೆ ನನ್ನ ಹತ್ರ ಆಶೀರ್ವಾದ ಕೂಡ ತಕೊಂಡಿದ್ದಾಳೆ. ಮಂದನ ಟಿವಿಯಲ್ಲಿ ನನ್ನ ಸಂದರ್ಶನ ಉಂಟು ಮೇಡಮ್ ಅಂತ. ಸೊ ನಿಮ್ಮ ಹತ್ರ ಹೇಳಿಯೇ ಬಂದಿರುವುದಾ ನಿರೀಕ್ಷಾ ಅವರು? ಖಂಡಿತ. ಯಾವ ಕಾಂಪಿಟಿಷನ್ ಗೆ ಹೋಗುದಾದ್ರೂ ನಮ್ಮ ಟೀಚರ್ಸ್ ಗೆ ಫೋನ್ ಮಾಡಿ ಆಶೀರ್ವಾದ ತಕೊಂಡೇ ಬರ್ತಾಳೆ. ಮ್ಯಾಮ್ ತುಂಬಾ ಖುಷಿ ಆಯ್ತು. ಸೊ ಅಂತ ಶಿಷ್ಯ ಸಿಗುದು ಕೂಡ ಗುರುಗಳ ಅದೃಷ್ಟ ಅಂತ ನಾನು ಭಾವಿಸ್ತೇನೆ. ನಿಮ್ಗೂ ಥ್ಯಾಂಕ್ಸ್. ಓ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅವಕಾಶ ಕೊಡ್ತಾ ಇದ್ದೀರಿ ನೀವು. ಥ್ಯಾಂಕ್ ಯು. ಇದೆಲ್ಲ ನಮ್ಮ ಕರ್ತವ್ಯ ಮ್ಯಾಮ್. ಇಂಥ ಒಂದು ಹಳ್ಳಿಯಲ್ಲಿರುವಂತಹ ಪ್ರತಿಭೆಗಳನ್ನ ನಾವು ಯಾವಾಗ ಗುರುತಿಸ್ಲಿಕ್ಕೆ ಶುರು ಮಾಡ್ತೇವೋ ಆಗ ಭಾರತ ತುಂಬಾ ಶ್ರೀಮಂತ ರಾಷ್ಟ್ರ ಅಂತ ನಮ್ಗೆ ಭಾವನೆ ಬರ್ತದೆ. ಅಂಡ್ ನಿರೀಕ್ಷಾ ಅವರು ನಮ್ ಜೊತೆ ಇದ್ದಾರೆ, ಮಾತಾಡ್ತೀರಾ? ಮಾತಾಡಿ. ಯಾಕೆಂತ ಗೊತ್ತಿಲ್ಲ, ಯಾವ ಗುರುಗಳು ಕರೆ ಮಾಡಿದ್ರು ಕೂಡ ಇವರ ಮುಖದಲ್ಲಿ ನಗು ಮಾತ್ರ ಇದೆ, ಮಾತಂತೂ ಹೊರಗೆ ಬರ್ತಾ ಇಲ್ಲ. ಇಷ್ಟೊತ್ತು ಆಲ್ ದಿ ಬೆಸ್ಟ್. ದೇವರು ಒಳ್ಳೇದು ಮಾಡ್ಲಿ ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಮಾತಲ್ಲಿ ಸಾಕಷ್ಟು ಪವರ್ ಇದೆ. ಯಾಕಂತ ಹೇಳಿದ್ರೆ ಗುರುಗಳ ಆಶೀರ್ವಾದ ಮಾಡಿದ ನಂತರ ಶಿಷ್ಯ ಅದು ಗುರಿಯನ್ನ ತಲುಪ್ತಾರೆ. ಖಂಡಿತ ನಿಮ್ಮ ಸಹಕಾರ, ಆಶೀರ್ವಾದ ಹೀಗೆ ಇಲ್ಲಿ ನಿರೀಕ್ಷಾ ಅವ್ರ ಮೇಲೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ನಿಮ್ಮ HM ಅಂತ ಹೇಳಿದ್ರಿ. ಸೊ ಮ್ಯಾಮ್ ಬಗ್ಗೆ ಏನು ಹೇಳ್ತೀರಿ? ಅವರ ನಡೆ ನುಡಿ ಅದನ್ನ ನೋಡಿಯೇ ಕಲ್ಕೊಳ್ಬೇಕು ನಾವು. ಅದನ್ನೇ ಕಲ್ತದ್ದು ಕೂಡ ಹೆಚ್ಚಾಗಿ ಎಲ್ಲ ಗುರುಗಳದ್ದು ಕೂಡ. ಅವರು ಕೂಡ ತುಂಬಾ ಸಪೋರ್ಟಿವ್. ಮತ್ತೆ ನಾವೀಗ ಏನಾದ್ರೂ ತಪ್ಪು ಮಾಡಿದ್ರೆ ಶಿಕ್ಷಕರು ಯಾರು ಬೈಬೇಕು, ಹೊಡಿಬೇಕಂತಿಲ್ಲ. ಇವರ ಖಾಲಿ ಮಾತಿನ ಪೆಟ್ಟು ಸಾಕು. ಸೊ ಮಾತಲ್ಲೇ ಇವರು ಬುದ್ಧಿ ಕಲಿಸುವಂತಹ ಶಿಕ್ಷಕರು ಅಂತ ಹೇಳಿದ್ದೀರಿ. ಅಂಡ್ ಅಂತಹ ಶಿಕ್ಷಕರು ಒಂದು ಅವರ ಮನಸ್ಫೂರ್ತಿ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಂಡ್ ಶಿಷ್ಯ ಮೇಲೆ ಅಷ್ಟೆಲ್ಲ ಪ್ರೀತಿ ಗೌರವ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತದೆ. ನೀವು ಹಾಗಾದ್ರೆ ಶಾಲೆಯಲ್ಲೂ ಒಳ್ಳೆ ಹೆಸರು ಮಾಡಿದ್ದೀರಿ ಅಂತ ಆಯ್ತು. ಶಾಲೆಯಲ್ಲಿ ಹೆಸರು ಮಾಡಿದ್ದೀರಿ, ಊರಲ್ಲಿ ಹೆಸರು ಮಾಡಿದ್ದೀರಿ, ಇನ್ನು ರಾಜ್ಯ ಅಲ್ಲ, ದೇಶ ಅಲ್ಲ, ವಿಶ್ವದಾದ್ಯಂತ ನಿಮ್ಮ ಹೆಸರು ಹೀಗೇನೆ ಹರಡಲಿ. ಅಂಡ್ ನಿರೀಕ್ಷಾ ಅಂತ ಹೇಳಿದ್ರೆ ಎಲ್ಲರೂ ಅವರಲ್ಲ, ಅವರು ಸ್ಪಂದನದಲ್ಲಿ ಬಂದಿದ್ರಲ್ಲ ಅಂತ ಹೇಳಬೇಕು. ಹಾಗಾದಾಗ ನಮ್ಮ ಕಾರ್ಯಕ್ರಮಕ್ಕೂ ಒಂದು ಸಾರ್ಥಕ ಅಂತ ಅನಿಸ್ತದೆ. ಆ್ಯಂಡ್ ಸಾಕಷ್ಟು ಶಿಕ್ಷಕರು ಆಗಿರಲಿ, ನಿಮ್ಮ ಹೆತ್ತವರು ಆಗಿರಲಿ, ನಿಮ್ಮ ಕುಟುಂಬ ಆಗಿರಲಿ, ನಿಮ್ಮ ಸ್ನೇಹಿತರಾಗಿರಲಿ, ಪ್ರತಿಯೊಬ್ಬರು ನಿಮ್ಮ ಜರ್ನಿಯಲ್ಲಿ ನಿಮ್ಮ ಜೊತೆಗೆ ಬಂದಿದ್ದಾರೆ. ಅವರೆಲ್ಲರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಏನೇ ಮಾಡಿದ್ರು ಬೇರೆಯವರ ಎಕ್ಸ್ಪೆಕ್ಟೇಷನ್ಸನ್ನು ಉಳಿಸ್ಕೊಳ್ಳಿಕ್ಕೆ ತುಂಬ ಟ್ರೈ ಮಾಡ್ತೇನೆ. ಅವರಿಗೊಂದು ಎಕ್ಸ್ಪೆಕ್ಟ್ ಇರ್ತದೆ, ಹೀಗೆ ಮಾಡಬೇಕು, ನಾನು ಮಾಡ್ತೇನೆ ಅಂತ. ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರ್ತದೆ. ಹಾಗೆ ಎಲ್ಲರಿಗೂ ಥ್ಯಾಂಕ್ಸ್. ಅವರ ಎಕ್ಸ್ಪೆಕ್ಟೇಷನ್ಸ್ ಅನ್ನೆಲ್ಲ ಉಳಿಸ್ಕೊಳ್ತೇನೆ, ಟ್ರೈ ಮಾಡ್ತೇನೆ. ಸೊ ಅವರ ನಂಬಿಕೆಯನ್ನ ನಿಜ ಮಾಡಲಿಕ್ಕೆ ನೀವು ಪ್ರಯತ್ನ ಪಡ್ತೀರಿ. ಆ್ಯಂಡ್ ನಿರೀಕ್ಷಾ ಅವರೇ, ಇವತ್ತು ಕಾರ್ಯಕ್ರಮಕ್ಕೆ ಬಂದ್ರಿ. ಬಹುಶಃ ಮೊದಲ ಬಾರಿಗೆ ಅನ್ಸುತ್ತೆ ನೀವು ಟಿವಿಯಲ್ಲಿ ಸಂದರ್ಶನವನ್ನ ಕೊಡ್ತಾ ಇರುವಂಥದ್ದು. ಈಗ ನಿರೀಕ್ಷಾ ಅವರ ಒಂದು ಇಮೇಜೇ ಬದಲಾಗ್ತದೆ, ಟಿವಿಯಲ್ಲಿ ನಿರೀಕ್ಷಾ ಬಂದಿದ್ದಾರೆ ಅಂತ. ಸೊ ಇದರ ನಂತರ ನೀವು ಭವಿಷ್ಯದಲ್ಲಿ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಅಥವಾ ನಿಮ್ಮ ಭವಿಷ್ಯ ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿದರೆ? ಸಣ್ಣ ಪುಟ್ಟ ಕನಸುಗಳನ್ನು ಹೊತ್ತ ನಿರೀಕ್ಷಾ ಅಂತ ನಂಗೆ ಅನಿಸ್ತಾ ಇಲ್ಲ. ಏನಾದರೂ ದೊಡ್ಡದಾಗಿ ಏನಾದರೂ ಮಾಡಬೇಕು ಅಂತ ರೆಡಿ ಆಗಿರುವ ನಿರೀಕ್ಷಾ ನನಗೆ ಕಾಣಿಸ್ತಾ ಇದ್ದಾಳೆ. ಸೊ ನಿಮ್ಮ ಭವಿಷ್ಯ ನಿಮಗೆ ಹೇಗೆ ಕಾಣಿಸ್ತಾ ಇದೆ? ನೀವು ಎಲ್ಲಿ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ? ಫ್ಯೂಚರನ್ನ ಯಾರು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರೆಸೆಂಟಲ್ಲೇ ಎಲ್ಲ. ಆದ್ರೆ ನಮ್ಗೆ ಗೊತ್ತಿಲ್ಲದ ಹಾಗೆ ನಾವು ಫ್ಯೂಚರಿಗೋಸ್ಕರವೇ ಎಲ್ಲ ಮಾಡ್ತೀವಿ. ಹೌದು, ನಂದೊಂದೇ ಗುರಿ ಇರೋದು, ಅದನ್ನೇ ತಲುಪಬೇಕಷ್ಟೇ. ಸೊ ನಾನು ಎಷ್ಟೇ ಯಾವ ಪ್ರಶ್ನೆ ಕೇಳಿದ್ರು ಉತ್ತರ ಅಲ್ಲೇ ಬಂದು ತಲುಪ್ತದೆ, ಅದು ಆರ್ಮಿ. ಸೊ ನಾನಂತೂ ಇಂಥ ಒಂದು
ಹುಡುಗಿಯನ್ನು ನಿಜವಾಗ್ಲೂ ನೋಡಲಿಲ್ಲ. ಆರ್ಮಿಗೆ ಹೋಗಬೇಕು ಅಂತ ಅಷ್ಟೆಲ್ಲ ಕನಸುಗಳನ್ನು ಇಟ್ಕೊಂಡಿರುವಂತಹ ಹುಡುಗಿ. ಆ್ಯಂಡ್ ತುಂಬ ಖುಷಿ ಆಯಿತು. ಆ್ಯಂಡ್ ನಿಮ್ಮ ಆ ಕನಸು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳ್ತೇನೆ. ಭಾರತ ಮಾತೆಗೆ ನಿಮ್ಮ ಅವಶ್ಯಕತೆ ಖಂಡಿತ ಇದೆ ಅಂತ ನಾನು ಭಾವಿಸ್ತೇನೆ. ಆ್ಯಂಡ್ ಇದಕ್ಕೆ ಪ್ರತಿಯೊಂದು ರೀತಿಯಲ್ಲೂ ಸಹಕಾರ ಪ್ರೋತ್ಸಾಹ ಇನ್ನು ಮುಂದೆ ನಿಮಗೆ ಬರ್ತಾನೆ ಹೋಗಲಿ. ಯಾಕಂತ ಹೇಳಿದರೆ ನಿರೀಕ್ಷಾ ಅವರ ಕನಸು ಏನು ಅಂತ ಇವತ್ತು ವೀಕ್ಷಕರಿಗೆ ತಲುಪಿದೆ. ಆ್ಯಂಡ್ ಇದು ಕನಸಿಗೆ ಪ್ರತಿಯೊಬ್ಬರು ಸಹಕಾರ ಕೊಡಲಿ ಅಂತ ನಾನು ಭಾವಿಸ್ತೇನೆ. ಆ್ಯಂಡ್ ಇವತ್ತು ನಮ್ಮ ಶೋಗೆ ಬಂದ್ರಿ, ಇಷ್ಟೆಲ್ಲ ಮಾತುಕತೆ ಮಾಡಿದ್ರಿ. ನೀವು ಸೈಲೆಂಟ್ ಅಂತ ಬೇರೆ ಹೇಳಿದ್ರಿ, ಆದರೆ ಇಲ್ಲಂತೂ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಆ್ಯಂಡ್ ತುಂಬ ವಿಷಯ ಇಟ್ಕೊಂಡು ಮಾತಾಡಿದ್ರಿ. ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟೆಲ್ಲ ಯೋಚನೆ ಮಾಡುವಂಥ ಹುಡುಗಿಯನ್ನು ನೋಡಿದ್ದು ನನಗೂ ಕೂಡ ತುಂಬ ಖುಷಿ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಕಾರ್ಯಕ್ರಮ? ಹೇಗೆ ಅನ್ನಿಸ್ತು? ನಮ್ಮೂರ ಜಾಣೆ ಹೇಗೆ ಅನ್ನಿಸ್ತು? ಸ್ಪಂದನ ಹೇಗೆ ಅನ್ನಿಸ್ತು? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ನನ್ನಿಂದಲೇ ಇಷ್ಟೆಲ್ಲ ಬರ್ತದೆ ಅಂತ ನನಗೆ ಇವತ್ತು ನೀವು ಇಷ್ಟು ಮಾತಾಡ್ತೀರಿ ಅಂತ ನಿಮಗೆ ಗೊತ್ತಿರಲಿಲ್ವಾ? ಸೈಲೆಂಟ್ ಅಂದರೆ ನಾನು ಯಾವುದ್ರಲ್ಲೆಲ್ಲ ಬೇಕು ಅದರಲ್ಲಿ ಮಾತ್ರ, ಹಾಗೆ ಬೇಡವಾದದ್ರಲ್ಲಿ ಯಾವುದ್ರಲ್ಲೂ ಹಾಗಿಲ್ಲ. ಮತ್ತೆ ಮಾತೆಲ್ಲ ಆಡ್ತೇನೆ ನಾರ್ಮಲ್ ಆಗಿ, ಬಟ್ ಸ್ವಲ್ಪ ಕಡಿಮೆ. ಮತ್ತೆ ಕಾಲೇಜಲ್ಲಿ ಹೇಗಿರ್ಬೇಕು, ಸ್ಕೂಲಲ್ಲಿ ಹೇಗಿರ್ಬೇಕು, ಎಲ್ಲೆಲ್ಲಿ ಹೇಗಿರ್ಬೇಕು ಅಲ್ಲಲ್ಲಿ ಹಾಗೆಯೇ ಇರಬೇಕು. ಹೌದು. ನಾನು ಊರಿಗೆ ಬಂದಾಗ ಫುಲ್ ಚೇಂಜ್ ಆಗ್ತಿದ್ದೆ ನಾನು. ಹಾಗೆ ನನ್ನನ್ನು ಇವತ್ತು ನೀವು ಎಲ್ಲರಿಗೂ ಪರಿಚಯ ಮಾಡಿಸುವಾಗೆ ಸ್ಪಂದನ ಟಿವಿ ಮಾಡಿದೆ. ಸೊ ಇನ್ನೂ ಹೆಚ್ಚೆಚ್ಚು ನನ್ನಂಥದ್ದೇ ಪ್ರತಿಭೆಗಳನ್ನು ನೀವು ಈ ಸಮಾಜಕ್ಕೆ ಗುರುತಿಸ್ತಾ ಇರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಖಂಡಿತ ಆ ಕೆಲಸ ಮಾಡುವ. ನಿಮ್ಮನ್ನು ಭಾರತದ ಗಡಿಯಲ್ಲಿ ನೋಡುವ ಕಾತುರತೆಯಲ್ಲಿ ನಾವಿದ್ದೇವೆ. ನಿಮ್ಮ ಪ್ರತಿಯೊಂದು ಕನಸುಗಳು ನನಸಾಗಲಿ. ನಿಮ್ಮ ತಂದೆ ತಾಯಿ ಹಾಗೆ ಶಿಕ್ಷಕರ ಒಂದು ಕನಸೇನಿದೆ ಅದನ್ನು ನೀವು ನನಸು ಮಾಡಲಿಕ್ಕೆ ದೇವರು ಶಕ್ತಿ ಕೊಡಲಿ. ಆ್ಯಂಡ್ ಇವತ್ತಿಂದ ನಿರೀಕ್ಷಾ ಅವರ ಹೊಸ ಜರ್ನಿ ಶುರು ಆಗಬೇಕು. ಇನ್ನಷ್ಟು ಶಕ್ತಿ, ಇನ್ನಷ್ಟು ಕನಸುಗಳೊಂದಿಗೆ ನಿಮ್ಮ ಜೀವನ ಇನ್ನಷ್ಟು ಸುಖಕರವಾಗಿರಲಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಊರಾಗಿರ್ಬೋದು, ಹೆಸರು ತಂದುಕೊಡುವಂತಹ ಜವಾಬ್ದಾರಿ ಈಗ ನಿರೀಕ್ಷಾ ಅವರ ಮೇಲಿದೆ. ಹಾಗೆ ಹೇಳಿದ ಹಾಗೆ ಸಾಕಷ್ಟು ನಿರೀಕ್ಷೆಗಳ ಜೊತೆಗೆ ಇವತ್ತು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಆ್ಯಂಡ್ ನನಗೂ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಆ್ಯಂಡ್ ಹೀಗೆ ನಗ್ನಾಗ್ತಾ ಇರಿ, ಇದೇ ಪಾಸಿಟಿವಿಟಿಯನ್ನು ತಗೊಳ್ತಾ ಇರಿ. ಆ್ಯಂಡ್ ಪ್ರತಿ ಜನರಿಗೂ ಪಾಸಿಟಿವಿಟಿಯನ್ನು ಸ್ಪ್ರೆಡ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಿರೀಕ್ಷಾ ಅವರ ನಿರೀಕ್ಷೆಯಲ್ಲಿ ಎಷ್ಟೆಷ್ಟು ಕನಸುಗಳಿದೆ ಅಂತ ನಾವು ತಿಳ್ಕೊಂಡ್ವಿ. ಈ ಪ್ರತಿಭೆಗೆ ನಮ್ಮೆಲ್ಲರ ಸಹಕಾರ, ಸಪೋರ್ಟ್ ಹಾಗೆ ಪ್ರೋತ್ಸಾಹ ಕಂಟಿನ್ಯೂಸ್ ಆಗಿ ಸಿಗ್ತಾ ಇರಲಿ. ಈ ಪ್ರತಿಭೆ ಸಾಕಷ್ಟು ಮಿಂಚಲಿ. ಆ್ಯಂಡ್ ಇವರ ಕನಸು ಆದಷ್ಟು ಬೇಗ ನನಸಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸುವ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಎಂಡು ಮಾಡುವಂಥ ಸಮಯ ಬಂತು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಪ್ರತಿಭೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ನಮಸ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.